ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರ ಜೊತೆಗೆ ಅರ್ಥಪೂರ್ಣವಾಗಿರುವಂತಹ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾವು ಇಡ್ಲಿಕ್ಕಿದ್ದೇವೆ. ಯಾಕಂದ್ರೆ ತಮ್ಗೆ ಗೊತ್ತಿದೆ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಆತನಿಗೆ ಅನೇಕ ಸವಾಲುಗಳು, ಜೊತೆಗೆ ದೇವರು ಆಡಿಸುವಂತಹ ವಿಧಿಯಾಟದಲ್ಲಿ ನಾವು ವಿಧ ವಿಧವಾಗಿ ಆಟ ಆಡುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇಂಥದ್ದೇ ಒಂದು ಘಟನೆಗಳು ನಮ್ಮ ಕಣ್ಣ ಮುಂದೆ ಅನೇಕ ಘಟನೆಗಳು ದಿನನಿತ್ಯ ನಡೆಯುತ್ತೆ. ಅದೇ ರೀತಿ ನಮ್ಮ ಜೀವನ ಏನಿಲ್ಲ ಮುಗೀತು ಅನ್ನುವಂತಹ ದುಃಖದಿಂದ ದಿನ ದೂಡುವವರ ನಡುವೆ ಇವರುಗಳು ನಮಗೆ ಮಾದರಿ ಆಗ್ತಾರೆ, ಇವರುಗಳು ನಮ್ಮ ಸಮಾಜಕ್ಕೆ ದಾರಿದೀಪರಾಗ್ತಾರೆ, ಇವರುಗಳು ನಮ್ಮ ಸಮಾಜಕ್ಕೆ ರೋಲ್ ಮಾಡೆಲ್ಗಳಾಗಿ ಕಾಣಲಿಕ್ಕೆ ಸಿಗ್ತಾರೆ. ಜೊತೆಗೆ ಇವರುಗಳು ಇರುವಂತಹ ಒಂದು ಅದ್ಭುತವಾಗಿರುವಂತಹ ಸಂಸ್ಥೆ, ನಮಗೂ ಕೂಡ ಬದುಕಲಿಕ್ಕಿದೆ, ಸಾಧಿಸುವಂತಹ ಹಠ ಇದೆ, ಛಲ ಇದೆ, ನಾವು ಸಾಧಿಸಿ ತೋರಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಉತ್ತಮವಾಗಿರುವಂತಹ ಸಂದೇಶವನ್ನು ಕೊಟ್ಟಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಂಸ್ಥೆ ನಮ್ಮ ಜೊತೆ ಇದೆ. ಜೊತೆಗೆ ಈ ಸಂಸ್ಥೆ ಕಷ್ಟದಲ್ಲಿದೆ ಅಂತ ಬಂದಾಗ ಇದಕ್ಕೆ ಬೆನ್ನೆಲುಬಾಗಿ ಪ್ರೋತ್ಸಾಹವನ್ನು ಕೊಟ್ಟಿರುವಂತಹ ಮತ್ತೊಂದು ನಮ್ಮ ತುಳುನಾಡಿನ ಹೆಮ್ಮೆಯ ಸಂಸ್ಥೆ, ನಮ್ಮ ತುಳುನಾಡಿನವರೇ. ಜೊತೆಗೆ ಹೊರ ದೇಶದಲ್ಲಿ ತಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ನಮ್ಮವರು, ಜೊತೆಗೆ ಅವರು ಅಲ್ಲಿದ್ದರೂ ಕೂಡ ನಾವಾಯಿತು ನಮ್ಮ ಜೀವನ ಆಯಿತು ಮಾತ್ರ ಅಲ್ಲದೆ ನಮ್ಮ ತುಳುನಾಡಿನವರಿಗೋಸ್ಕರ ಪ್ರತಿ ಬಾರಿ ಸಹಾಯ ಹಸ್ತವನ್ನು ನೀಡುವಂತಹ ಹೆಮ್ಮೆಯ ಸಂಸ್ಥೆ. ಈ ಎರಡು ಹೆಮ್ಮೆಯ ಸಂಸ್ಥೆಗಳ ಸಂಗಮ ಆಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಂಗಮ ಮಾತ್ರ ಅಲ್ಲ, ಜೊತೆಗೆ ಒಂದು ಅದ್ಭುತವಾಗಿರುವಂತಹ ಸಂದೇಶ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನಾನು ನೀಡ್ತಾ ಇದ್ದೇನೆ. ಇದೇ ಭರವಸೆಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ನಮ್ಮ ಜೊತೆ ಇವತ್ತು ಸೇವಾ ಭಾರತೀಯ ಅಂಗಸಂಸ್ಥೆಯಾಗಿರುವಂತಹ ಸೇವಾಧಾಮ ಸಂಸ್ಥೆಯ ಪ್ರಮುಖರಿದ್ದಾರೆ. ಗೊತ್ತಿರ್ಬೋದು, ನಮ್ಗಳಾಗೆ ನಮ್ಮ ಸಮಸ್ಯೆ ಅಂತ ಬಂದಾಗ ನಾವು ಅನೇಕ ಸಮಸ್ಯೆಗಳಿಗೆ ಹೆದರಿ ಭಯಪಟ್ಟು ಮಾಡಬಾರ್ದನ್ನು ನಾವು ಮಾಡ್ತೇವೆ. ಆದರೆ ಇವರುಗಳು ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಯಾವ ರೀತಿ ಮಾದರಿಯಾಗಿದ್ದಾರೆ ಅನ್ನೋಂಥದ್ದು ನಾನು ಇನ್ನು ಮುಂದಕ್ಕೆ ಹೇಳ್ತಾರೆ. ತಮ್ಗಳಿಗೂ ಕೂಡ ಎಲ್ಲೋ ಒಂದು ಕಡೆ ನಾವುಗಳು ಏನು ಮಾಡ್ತಾ ಇದ್ದೇವೆ ಅನ್ನುವಂತಹ ಪ್ರಶ್ನೆಯು ಕೂಡ ನಿಮ್ಮ ತಲೆಯಲ್ಲಿ ಬರಬಹುದು. ಯಾಕಂದರೆ ಬೆನ್ನು ಹುರಿ ಸಮಸ್ಯೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ಕೇಳಿದ್ದೀರಾ. ಬೆನ್ನು ಹುರಿ ಸಮಸ್ಯೆ ಇರುತ್ತೆ, ಬಹು ಅಂಗಾಂಗ ವೈಫಲ್ಯ ಇರುತ್ತೆ, ತದನಂತರ ಏನು ಕತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದರೆ 4 ಗೋಡೆಗಳ ಮಧ್ಯೆ ನಮ್ಮ ಸಮಾಜ ನಮ್ಮನ್ನು ಯಾವ ರೀತಿ ನೋಡುತ್ತೆ, ನಾವು ಯಾವ ರೀತಿ ಬದುಕಬೇಕು ಅನ್ನುವಂತಹ ಸವಾಲುಗಳ ನಡುವೆ ಆ ಸವಾಲುಗಳನ್ನು ಮೆಟ್ಟಿ ನಿಂತಹ ಅದ್ಭುತ ವ್ಯಕ್ತಿಗಳು ಇವರು. ಜೊತೆಗೆ ಅದ್ಭುತವಾಗಿರುವಂಥ ಸಂಸ್ಥೆ ಸೇವಾಧಾಮ ಸಂಸ್ಥೆ. ಈ ಸಂಸ್ಥೆಯ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಸೇವಾಧಾಮ ಸಂಸ್ಥೆಯ ಕೆ ವಿನಾಯಕರ್ ರಾವ್, ಫೌಂಡರ್ ಆಫ್ ಸೇವಾಧಾಮ, ಪ್ರೆಸಿಡೆಂಟ್, ಸಿಇಒ, ಸೇವಾ ಭಾರತಿ ಕನ್ಯಾಡಿ. ಜೊತೆಗೆ ಇವರ ಒಂದು ಸಾಧನೆಯು ಕೂಡ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಅಗ್ರಿಕಲ್ಚರಿಸ್ಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಡ್. ಜೊತೆಗೆ ಪರ್ಸನ್ ವಿತ್ ಸ್ಪೈನಲ್ ಕಾರ್ಡ್ ಇಂಜುರಿ. 25 ವರ್ಷಗಳಿಂದ ಇವರು ಬೆನ್ನು ಹುರಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಇವರು ಇಡೀ ಸಮಾಜಕ್ಕೆ ಮಾದರಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸೇವಾಧಾಮ ಅನ್ನುವಂತಹ ಒಂದು ಸಂಸ್ಥೆಯನ್ನ ಇವರು ನಮ್ಮ ಕಣ್ಣ ಮುಂದೆ ಸಮಾಜಕ್ಕೆ ಸ್ಫೂರ್ತಿಯಾಗಿ ತಂದು ಕೊಟ್ಟಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಕೆ ವಿನಾಯಕ್ ರಾವ್ ಅವರಿಗೆ. ನಮಸ್ತೆ ಸರ್, ಆತ್ಮೀಯವಾಗಿರುವಂಥ ಸ್ವಾಗತ ಸರ್. ನಮಸ್ತೆ. ಜೊತೆಗೆ ನಮ್ಮ ಜೊತೆ ಇನ್ನೊಬ್ರು ಗಣ್ಯ ವ್ಯಕ್ತಿ ಇದ್ದಾರೆ, ರಾಯನ್ ಫೆರ್ನಾಂಡಿಸ್ ಅವರು, ಡೈರೆಕ್ಟರ್ ಸೇವಾಧಾಮ, ಜೊತೆಗೆ ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು. ಆತ್ಮೀಯವಾಗಿರುವಂತಹ ಸ್ವಾಗತ ರಾಯನ್ ಫೆರ್ನಾಂಡಿಸ್ ಅವರಿಗೆ. ನಮಸ್ತೆ ಸರ್, ವೆಲ್ಕಮ್ ಟು ಮೈ ಶೋ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಈ ಸೇವಾಧಾಮ ಸಂಸ್ಥೆಯ ಗಣ್ಯ ವ್ಯಕ್ತಿಗಳು, ಒಂದ್ ಕಡೆ ಫೌಂಡರ್, ಇನ್ನೊಂದು ಕಡೆ ಡೈರೆಕ್ಟರ್, ಇಬ್ರು ಕೂಡ ಇದ್ದಾರೆ. ಇಬ್ಬರಿಗೂ ಕೂಡ ನಾನು ಮೊದಲನೆಯದಾಗಿ ಅನಂತ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ತಾವುಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿ. ಯಾಕಂದ್ರೆ ನಂಗೆ ಗೊತ್ತಿರಲಿಲ್ಲ ಸರ್, ಕೆಲವು ವಿಚಾರಗಳ ನಡುವೆ ನಾವು ಕೂಡ ಕ್ಷಮೆಗಳನ್ನು ಕೇಳಬೇಕಾಗುತ್ತೆ ಕೆಲವು ವಿಚಾರಕ್ಕೆ. ಯಾಕೆ ಅಂತ ಹೇಳಿದ್ರೆ ನಾನು ಮುಂದಕ್ಕೆ. ಜೊತೆಗೆ ಈ ಸೇವಾಧಾಮ ಅನ್ನುವಂತಹ ಸಂಸ್ಥೆ ಏನಿದೆ,
ಬೆನ್ನುಹುರಿ ಸಮಸ್ಯೆಗೆ ಒಳಗಾಗಿರುವಂತವರು, ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರುವವರು, ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನುವಂಥ ಪ್ರಶ್ನೆಗಳ ನಡುವೆ ಇವರು ಅವರಿಗೆ ಪುನಶ್ಚೇತನ ಕೊಡುವಂಥದ್ದು, ಜೊತೆಗೆ ಅವರ ಜೀವನಕ್ಕೆ ಸ್ಫೂರ್ತಿಯನ್ನ ತುಂಬುವಂತಹ ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಸಮಾಜದಲ್ಲಿ ಸಾಧನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸಂಸ್ಥೆಯ ಪಾತ್ರ ಮಹತ್ವವಾಗಿರುವಂಥದ್ದು. ಜೊತೆಗೆ ಈ ಸಂಸ್ಥೆಗೆ ನಾನು ಆಗ್ಲೇ ಹೇಳಿದಾಗೆ ತುಳುಕೂಟ ಕುವೈಟ್ ನಮ್ಮ ತುಳುನಾಡಿನ ಹೆಮ್ಮೆಯ ಸಂಸ್ಥೆ. ಈ ಸಂಸ್ಥೆಯವರು ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಬಾರಿ 1 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ತುಳುಕೂಟ ಕುವೈಟ್ ಸಂಸ್ಥೆ ನೀಡ್ತಾ ಇದೆ ಸೇವಾಧಾಮ ಸಂಸ್ಥೆಗೆ. ತುಳುಕೂಟ ಕುವೈಟ್ ಅಂತ ಬಂದಾಗ ತಮ್ಗಳಿಗೆ ಗೊತ್ತಿರುವಂತಹ ವಿಚಾರ, ನಮ್ಮ ಕುಡ್ಲವಾಹಿನಿ ಜೊತೆಗೆ ತುಳುಕೂಟ ಕುವೈಟ್ ಅನ್ನುವಂತಹ ಸಂಸ್ಥೆಯ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ನಿರಂತರವಾಗಿರುವಂಥದ್ದು. ಕಳೆದ ಬಾರಿಯೂ ಕೂಡ ನಮ್ಮ ಇದೇ ಕಾರ್ಯಕ್ರಮದಲ್ಲಿ ತಬಸ್ಸುಮ್ ಜೊತೆಗೆ ಇನ್ನೊಂದು ಸಂಸ್ಥೆಗೆ ಅದ್ಭುತವಾಗಿರುವಂತಹ ಸಹಾಯ ಹಸ್ತವನ್ನ ನೀಡಿರುವಂತಹ ತುಳುಕೂಟ ಕುವೈಟ್ನ ಸದಸ್ಯರು ಜೊತೆಗೆ ಅಧ್ಯಕ್ಷರು ಜೊತೆಗೆ ವೈಸ್ ಪ್ರೆಸಿಡೆಂಟ್ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನೇರವಾಗಿ ತುಳುಕೂಟ ಕುವೈಟ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಜೊತೆಗೆ ಸ್ಪೋರ್ಟ್ಸ್ ಸೆಕ್ರೆಟರಿ ಜೊತೆಗೆ ವೆಲ್ಫೇರ್ ಆಫೀಸರ್ ನಮ್ಮ ಜೊತೆ ನೇರವಾಗಿ ಕುವೈಟ್ನಿಂದ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸನತ್ ಕುಮಾರ್ ಶೆಟ್ಟಿ ಅವರಿಗೆ, ಜೊತೆಗೆ ಅಬ್ದುಲ್ ರಜಾಕ್ ಅವರಿಗೆ, ಜೊತೆಗೆ ವಿಜಯ್ ವಿಲ್ಸನ್ ಅವರಿಗೆ, ಜೊತೆಗೆ ಚಂದ್ರಹಾಸ ಶೆಟ್ಟಿ ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ತುಳುಕೂಟ ಕುವೈಟ್ ಹಿಡ್ದು ಈ ಸಲ ಸೇವಾಧಾಮ ಸಂಸ್ಥೆಗೆ 1 ಲಕ್ಷದ ಒಂಜಿ ಸಹಾಯಧನ ಕೊಡ್ತೇವೆ. ಬಾರಿ ಪೊರ್ಲದ ಪುಣ್ಯದ ಕೆಲಸ ಮಲ್ದಾರೆ ಸುರುಕಾದ್ ನಿಕ್ಲೆಗ್ ಸೊಲ್ಮೇನ್ ಸಂದಾವಡು ದಯಪನಾಗ ಪೋಯಿ ವರ್ಷಲ ನಮ್ಮ ಕುಡ್ಲ ವಾಹಿನಿಡು ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ದಿತ್ತ ಅಪಗ ನಿಕುಲು 1.5 ಲಕ್ಷ ಸಹಾಯ ಹಸ್ತ ನಾಕ್ಲೆ ಕೊಡ್ದಿತ್ತಾರ. ಬಾರಿ ಖುಷಿತ ವಿಚಾರ. ನಿಕಲ್ನ ಈ ಸಹಾಯದಾದೊಂಡು ಸಮಾಜಮುಖಿ ಆಯ್ನಂಚಿನ ಕೆಲಸದಾದೊಂಡು ನಿತ್ಯ ನಿರಂತರವಾದ ಆ ಒಂದುಂಡು ಪನ್ಪಂಚಿನ ಖುಷಿತ ವಿಚಾರ. ಸುರುಕಾದ್ದು ಸೊಲ್ಮೇಲು ನಮ್ಮ ಊರ್ದಕುಲು ಪಿದೇ ಊರು ಇತ್ತದಿಲ್ಲ ನಮ್ಮ ಊರಿಗೂ ಬೋಡಾದ ಪ್ರಾಮಾಣಿಕವಾಗಿ ನಂಚಿನ ಸೇವೆ ಮಲ್ತೊಂದುಲ್ಲಾರೆ ಪಾತೆರ್ವೆ ಸರ್ ಪಾತೆರ್ವೆ. ಬಿಫೋರ್ ದ್ಯಾಟ್ ನೇರವಾದ ವಿನಾಯಕ ಕೆ ಫೌಂಡರ್ ಸೇವಾಧಾಮ ಸರ್. ಬಹುಶಃ ನಾವು ತುಳುನಾಡಿನವರು, ನಮಗೂ ಕೂಡ ಗೊತ್ತಿರಲಿಲ್ಲ, ಯಾಕಂದರೆ ಅನೇಕ ಜನರಿಗೆ ಗೊತ್ತಿರಲಿಲ್ಲ. ತಾವು ಹೇಳಿದಾಗ ಗೊತ್ತಾಯಿತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 350 ಕೂಡ ಅಧಿಕ ಜನರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ. ಆದರೆ ಅವರಿಗೆ ಸ್ಫೂರ್ತಿ ಅನ್ನುವಂಥದ್ದು ಬಹಳ ಕಡಿಮೆ ಅನ್ನುವಂಥದ್ದು. ಏನು ಸರ್, ಹೇಗೆ ಸಾಧ್ಯ ಆಯಿತು ಈ ಸೇವಾಧಾಮ? ಯಾಕಂದರೆ ಸೇವಾಧಾಮ ಫೌಂಡರ್ ವ್ಯಕ್ತಿ ವಿನಾಯಕ್ ಕೆ ಅಂತ ಬಂದಾಗ ನಾನು ಅಂದ್ಕೊಂಡ್ರೆ ಅವರು ನಮ್ಮ ಹಾಗೆ ಇರ್ತಾರೆ ಅನ್ನುವಂಥದ್ದು. ಆದರೆ ನಿಮ್ಮನ್ನು ನೋಡಿದಾಗ ನನಗೆ ಒಂದು ಕಡೆ ಭಾವುಕನಾದೆ, ಜೊತೆಗೆ ಶಾಕ್ ಕೂಡ ಆಯಿತು ಸರ್. ಆ್ಯಂಡ್ ಯುವರ್ ಟ್ರೂ ಇನ್ಸ್ಪಿರೇಷನ್ ಫಾರ್ ಅಸ್. ಸೀರಿಯಸ್ಲಿ ಏನು ಹೇಳ್ತೀರಾ ಸರ್? ಸರ್, ಇಲ್ಲಿವರೆಗೆ ಬಂದದ್ದು ಕೂಡ ಒಂದು ಸಾಧನೆ. 4th ಫ್ಲೋರಿಗೆ ಬರಬೇಕು ಓಕೆ ಒಂದದು. ಎರಡನೇದ್ದು, ಎಲ್ಲರ ಹಾಗೆ ನಾನು ಕೂಡ ಜೀವಿಸ್ತಾ ಇದ್ದವನು 26ನೇ ವಯಸ್ಸಿಗೆ ಶಾಕ್ ತಾಗಿ ಬಿದ್ದು ಕಳ್ಕೊಂಡೆ. 4 ವರ್ಷಗಳು ಅದು ನಿತ್ಯ ಹೋರಾಟಗಳು. ಯಾಕಂದರೆ ಸ್ಪೈನಲ್ ಇಂಜುರಿ ಆದ ತಕ್ಷಣ ಸರಿಯಾದ ಅವೇರ್ನೆಸ್ಗಳು ಇಲ್ಲದೆ, ನಮಗೂ ಕೂಡ ಹೇಳುವಂಥವ್ರಿಲ್ಲದೆ, ಮತ್ತು ಡಾಕ್ಟರ್ಗಳು ಕೂಡ ಸ್ಪಷ್ಟವಾದ ಮಾಹಿತಿಗಳನ್ನು ಕೊಡದೆ ನಾವು ಪೂರ್ತಿ ಕೆಟ್ಟೋಗಿದ್ದೇವೆ. ಉದಾಹರಣೆಗೆ ಇವತ್ತು ಸರ್ವೈಕಲ್ ಏನು ತೊರಾಸಿಕ್ ಏನು 33 ಬೆನ್ನು ಮೂಳೆಗಳ ಜಾಯಿಂಟ್ ಉಂಟು. ಅದರ ಮೂಲಕ ಬೆನ್ನು ಹುರಿ ನರಗಳು ಇಡೀ ಶರೀರಕ್ಕೆ ಪಾಸ್ ಆಗ್ತದೆ. ಏನೋ ಜ್ಞಾನವಾಹಿ, ಕ್ರಿಯಾವಾಹಿ ನರಗಳು ನಾವು ಹೇಳ್ತೇವೆ. ಕೆಲವೆಲ್ಲ ನಾವು ಕಂಟ್ರೋಲ್ ಮಾಡುವಂಥದ್ದು, ಕೆಲವೆಲ್ಲ ಅದು ದೇವ ನಿರ್ಮಿತವೇ ಒಳಗಿನ ಸಿಸ್ಟಮ್. ಈ 33 ಸೆಟ್ಗಳಲ್ಲಿ ಒಂದೋ ಬಿದ್ದಾಗ, ಅಪಘಾತ ಆದಾಗ, ರೋಡ್ ಆಕ್ಸಿಡೆಂಟ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಇನ್ಫೆಕ್ಷನ್ ಆಗಿ, ಅಥವಾ ಸ್ಪೈನ್ ಟ್ಯೂಮರ್ ಆಗಿ, ಸ್ಪೈನ್ TB ಆಗಿ, ಇದು ಎಲ್ಲವೂ ಕೂಡ ಕಾಸುಗಳು ಆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗ್ತದೆ. ಸೊ ಆ ಕಾರ್ಡ್ ಎಲ್ಲಿ ಇಂಜುರಿ ಆಗ್ತದೆ ಅಲ್ಲಿಯ ಕೆಳಭಾಗ ಸ್ಪರ್ಶಜ್ಞಾನ ಮತ್ತು ನಿಯಂತ್ರಣ ಇಲ್ಲ. ಅಂದರೆ ನಂಬರ್ 1, 2 ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕೃತಕವಾಗಿ ಯೂರಿನನ್ನು ಪಾಸ್ ಮಾಡಬೇಕು, 2-3 ದಿನಕ್ಕೊಮ್ಮೆ ಎನಿಮಾ ಕೊಟ್ಟು ಮೋಷನ್ ಪಾಸ್ ಮಾಡಬೇಕು, ಅಥವಾ ಟ್ಯಾಬ್ಲೆಟ್ ಇಟ್ಟು ವ್ಯವಸ್ಥೆ ಮಾಡಬೇಕು. ಇದು ಆರ್ಟಿಫಿಷಿಯಲ್ ಆಗಿ ನಾವು ವ್ಯವಸ್ಥೆ ಮಾಡಬೇಕು. ಅದರ ಎಡೆಯಲ್ಲಿ ಸರಿಯಾದ ವೀಲ್ಚೇರ್ಗಳನ್ನು ನಮಗೆ ಸಜೆಸ್ಟ್ ಮಾಡುವವರಿಲ್ಲದೆ, ಅಸೆಸ್ಮೆಂಟ್ ಮಾಡದೆ ಯಾವುದೋ ವೀಲ್ಚೇರನ್ನು ಕೊಟ್ಟು ನಮ್ಮ ಕಾಲುಗಳು ಡಿಫಾರ್ಮಿಟಿಗೆ ಹೋದದ್ದುಂಟು. ಉದಾಹರಣೆಗೆ ಚಪ್ಪಲ್ ಹಾಕದೆ ನಾನು
ಯಾವಾಗ ರಿಹ್ಯಾಬಿಲಿಟೇಟಿಗೆ ಹೋದೆ ಅಂದರೆ ಇಂಜುರಿ ಆಗಿ 21 ವರ್ಷದ ನಂತರ ರಿಹ್ಯಾಬಿಲಿಟೇಟಿಗೆ ಹೋದದ್ದು, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ, ಓಕೆ CMC ವೆಲ್ಲೂರ್ ತಮಿಳ್ನಾಡು. ಹ್ಮ್ ಹ್ಮ್ ಅಲ್ಲಿವರೆಗೆ ಯಾರು ಹೇಳಿಲ್ಲ ಹೋಗ್ಬೇಕು ಅಂತ. Okay, ಇಲ್ಲ, okay, ಕರ್ನಾಟಕದಲ್ಲಿಯೂ ಕೂಡ ಅಥವಾ ಸೌತ್ ಕೇಂದ್ರಲ್ಲಿಯೂ ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳು ಉಂಟು, ಇವತ್ತು ಬ್ಯಾಂಕು ಅಥವಾ ಹಾಸ್ಪಿಟಲ್ಗಳು ಉಂಟು. ಆದರೆ ಅಲ್ಲಿ ರಿಹ್ಯಾಬಿಲಿಟೇಷನ್ ಅಂತ ಬಂದಾಗ ಅಲ್ಲಿ ಇಲ್ಲ, ಕ್ವಶನ್ ಮಾರ್ಕೆ. ಎರಡನೇದು, ನಾನು ತುಂಬ ಕುಳಿತಾಗ ಕಾಲುಗಳು ಕೂಡ ಅದು ಅದರ ಇದನ್ನು ಕಳ್ಕೊಳ್ತದೆ. ಇದು ಎಂಥದ್ದು ಬೇರೆ ರೀತಿಯಲ್ಲಿ ಅದು ಎಂಥ ಡಿಫಾರ್ಮಿಟಿಗೆ ಬರ್ತದೆ. ಹ್ಮ್ 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 ನಿತ್ಯ ಜಾಸ್ತಿ ಕೂತಾಗ ಆನೆಕಾಲ್ನಾಗೆ ಆಗ್ತದೆ ಕಾಲುಗಳು. ಇದು ಎಲ್ಲವೂ ಎರಡನೇ ಹಂತಕ್ಕೆ ಪ್ರಾಬ್ಲಮಿಗೆ ಹೋಗ್ತದೆ. ಉದಾಹರಣೆಗೆ ಮನೆಯಲ್ಲಿ ಪ್ರೀತಿಯಲ್ಲಿ ಕೊಡ್ತಾರೆ ಊಟ, ವೆಯ್ಟ್ ಜಾಸ್ತಿ ಆಗ್ತದೆ, ಪ್ರೀತಿಯಲ್ಲಿ ಕೊಟ್ಟದ್ದು ತಂದೆ ಕೊಡ್ತಾರೆ, ನೀನು ಅಡುಗೆ ಮನೆಯವರೆಗೆ ಬರೆದು ಬೇಡ, ಡೈನಿಂಗ್ ಟೇಬಲ್ನವರೆಗೆ ಬರೆದು ಬೇಡ, ನಾವೇ ತಂದು ಕೊಡ್ತೇವೆ ಅಂತ. ಇದು ಎಲ್ಲವೂ ಕೂಡ ನಮ್ಮನ್ನು ಹಾಳು ಮಾಡುವಂಥ ಸ್ಥಿತಿಗಳು. ನಿಧಾನದಲ್ಲಿ 1-2 ವರ್ಷಗಳಲ್ಲಿ BP, ಶುಗರ್, ಡಿಫಾರ್ಮಿಟಿಗೆ ಬರುವಂಥದ್ದು. ಅವನಿಗೆ ಇದು ಕೌನ್ಸಿಲಿಂಗ್ ಮಾಡದ ಕಾರಣ ಅವನು ಮನೆಯೊಳಗಿನ ಆ ವಾತಾವರಣದಲ್ಲಿ ಮಾತ್ರ ಬೆಳೆದಿರ್ತಾನೆ. ಸ್ಕಿನ್ ಡ್ಯಾಮೇಜ್ ಆಗುವಂಥ ಪ್ರಯತ್ನಗಳು ನಡೀತದೆ. ಯಾಕೆಂದರೆ ಅದು ಸ್ಪರ್ಶಜ್ಞಾನ ಇಲ್ಲ. ಸ್ಪರ್ಶಜ್ಞಾನ ಇಲ್ಲದಾಗ ನಿತ್ಯ ಕೂತ್ರೆ, ಜಾಸ್ತಿ ಹೊತ್ತು ಕೂತ್ರೆ ಅಲ್ಲಿ ಡ್ಯಾಮೇಜ್ ಆಗ್ತದೆ. ಬೆಡ್ ಸೋರ್ಸ್ ಇವತ್ತು 350 ಜನರನ್ನು ನಾವು 5-6 ಜಿಲ್ಲೆಗಳಲ್ಲಿ ಗುರುತಿಸಿದ್ರಲ್ಲಿ 10% ಮಂದಿ ಇವತ್ತು ಜಾಸ್ತಿ ಮಲಗಿ ಅಥವಾ ಜಾಸ್ತಿ ಕೂತು ಆ ಕಾರಣಗಳಿಂದ ಅವರು ತೂತು ಮಾಡ್ಕೊಂಡಿದ್ದಾರೆ. ಅಂದರೆ ಬೆಡ್ ಸೋರ್, ಪ್ರೆಷರ್ ಸೋರ್ಸ್ ಮಾಡಿದ್ದಾರೆ. ಬೆನ್ನಿನ ಕೊನೆಯ ಭಾಗ, ಅಡಿಯ 2 ಬದಿಗಳು ಮತ್ತು ಈ ಮಲಗಿ ಈ ಭಾಗಗಳು ಇದು ಮೂಳೆ ಕಾಣುವಷ್ಟರ ಮಟ್ಟಿಗೆ ಅದು ತೂತಾಗಿ ಹೋಗಿದೆ. ಇದು ಸಿವಿಯರ್. ಮತ್ತೆ ಅವನು ನಿಧಾನ ಅವನು ಜೀವವನ್ನು ಕೂಡ ಕಳ್ಕೊಳ್ತಾನೆ, ಯಾಕಂದ್ರೆ ಬಾಡಿಗೆ ಇನ್ಫೆಕ್ಷನ್ ಹೋಗ್ತದೆ. ಇಲ್ಲಿ ಎಲ್ಲಿ ಆದ್ರೂ ಈಗ ಇಂಜುರಿ ಆಗಿರ್ತದೆ, ಅವನು ಹಾಸ್ಪಿಟ್ಲಿಗೆ ಬರ್ತಾನೆ. ಈ ಮಧ್ಯದಲ್ಲಿ ಕೂಡ ಅವೇರ್ನೆಸ್ಗಳಿಲ್ಲ. ಅವನನ್ನು ಹೇಗೇಗೋ ತಕೊಂಡೋದದು. ನನ್ನನ್ನು ಕೂಡ ಮಗುವಾಗೆ ತಕೊಂಡೋದ್ರು, ಕಾರಲ್ಲಿ ಕಾಲನ್ನು ಹೊರಗೆ ಹಾಕಿಕೊಂಡು 70 ಕಿಲೋಮೀಟರ್ ಬಂದರು ಮಂಗಳೂರಿಗೆ. ಈ ಎಲ್ಲವೂ ಕೂಡ ಮೂವ್ಮೆಂಟ್ ಆಯ್ತು ಬೋನ್. ಇಲ್ಲ ಅಂದ್ರೆ ಸ್ವಲ್ಪ ಜಜ್ಜಿದಾಗೆ ಆದ್ರೆ ನಿಧಾನ ರಿಕವರಿ ಆಗ್ಬೋದಿತ್ತು. ಆದ್ರೆ ಪರ್ಸೆಂಟೇಜ್ ಆಫ್ ರಿಕವರಿ ಸ್ಪೈನಲ್ ಕಾರ್ಡ್ ಇಂಜುರಿಯಲ್ಲಿ ವೆರಿ ನಿಲ್. ಓಕೆ ಸರ್, ಬಹುಶಃ ತಾವು 25 ವರ್ಷಗಳಿಂದ 25 ವರ್ಷ ಆಯ್ತು. 25 ವರ್ಷಗಳಿಂದ ತಾವು ವೀಲ್ ಚೇರ್ ನಲ್ಲಿ ಇರುವಂತದ್ದು ಅಲ್ವಾ ಸರ್? ಹೌದು. ಓಕೆ ಬರ್ತೇನೆ. ಅದೇ ರೀತಿ ತಾವು ಹೇಳಿದಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರೆ 350 ಕೂಡ ಅಧಿಕ ಜನರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಅಲ್ಲ, ಒಟ್ಟು ನಾವು ಈಗ ಐಡೆಂಟಿಫೈಡ್ ಆಗಿದ್ದು ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 300 ಇರಬಹುದು ಅನ್ನುವಂಥ ಒಂದು ದಾಖಲೆ. ಓಕೆ ಅಷ್ಟೇ. ಎಸ್ ಅದೇ ರೀತಿ ಬರ್ತೇನೆ. ಭರವಸೆಯ ಬೆಳಕು ಕಾರ್ಯಕ್ರಮದಲ್ಲಿ ಸೇವಾಧಾಮ ಸಂಸ್ಥೆಯ ಫೌಂಡರ್ ವಿನಾಯಕ್ ಕೆ ಅವರು ಮಾತಾಡಿದ್ದಾರೆ. ಅಂದರೆ ಅವರಿಂದ ಸ್ಫೂರ್ತಿ, ಅಂದರೆ ಅವರೇ ನಮ್ಗಳಿಗೆ ಸ್ಫೂರ್ತಿ. ಈ ಒಂದು ಸೇವಾಧಾಮ ಅನ್ನುವಂಥ ಸಂಸ್ಥೆಯನ್ನು ಅವರು ಫೌಂಡ್ ಮಾಡಿರುವಂಥದ್ದು. ಜೊತೆಗೆ ಸೇವಾಧಾಮ ಸಂಸ್ಥೆಯ ಕೆಲವು ಚಟುವಟಿಕೆಗಳು ಬರ್ತಾ ಇದೆ. ತದನಂತರ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ತದನಂತರ ನಾನು ತುಳುಕೂಟ ಕುವೈಟ್ದ ಸದಸ್ಯರಿಡಲೆ ಅಂದ ನನ್ನ ದುಂಬಗ ಪಾತಿರುವೆ ತೂನ್ ಬಲೆ. ಓಡಾಡ್ತಾ ಇದ್ದವನು ಒಮ್ಮೆನೇ ಅವನ ಜೀವನದ ಎಲ್ಲ ನಡೆನುಡಿಗಳೆಲ್ಲ ಬಂದಾಗುವಾಗ ಅದು ಆಗುವಂಥ ಆಘಾತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ದುರದೃಷ್ಟ ಏನಂದರೆ, ಯಾವ ಸ್ಪೈನಲ್ ಕಾರ್ಡ್ ಇಂಜುರಿ ಆಗ್ತದೆ ಆ ವ್ಯಕ್ತಿಗೆ ಟ್ರೀಟ್ಮೆಂಟ್ ಆದ ನಂತರ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅವನು ಹೋಗಲಿಲ್ಲ ಅಂದರೆ ಅವನಿಗೆ 2ನೇ ಹಂತದ ಕಾಂಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತದೆ. ಸ್ಪೈನಲ್ ಕಾರ್ಡ್ ಇಂಜುರಿ ಅದು ಯಾವ ಮಟ್ಟದಲ್ಲಿದ್ದರೂ ಕೂಡ, ಯಾಕಂದರೆ ಮೆದುಳಿನಿಂದ ಹೋಗುವಂಥ ಎಲ್ಲ ನರಗಳು ಆ ಮೂಳೆಯ ಮೂಲಕ 33 ಮೂಳೆಯ ಮೂಲಕ ಶರೀರದ ಎಲ್ಲ ಭಾಗಗಳಿಗೆ ಪಸರಿಸ್ತದೆ. ಈ 33 ಮೂಳೆಯಲ್ಲಿ ಯಾವುದಾದ್ರೂ ಒಂದು ಡಿಸ್ಲೊಕೇಟ್ ಅಥವಾ ಜಜ್ಜಿದಾಗೆ ಆದರೆ
ಆ ಜಜ್ಜಿದ ಅಥವಾ ಡಿಸ್ಲೊಕೇಟ್ ಆದಂಥ ಆ ಜಾಗದ ಕೆಳಗೆ ಅವನು ಸ್ಪರ್ಶಜ್ಞಾನ ಮತ್ತು ನಿಯಂತ್ರಣವನ್ನು ಕಳ್ಕೊಳ್ತಾನೆ. ಮೂತ್ರ ಮಾಡಲಿಕ್ಕೆ ಆಗೋದಿಲ್ಲ, ಮೋಷನ್ ಮಾಡಲಿಕ್ಕೆ ಆಗೋದಿಲ್ಲ, ನಡೆಯುವಂಥದ್ದು ಆಗೋದಿಲ್ಲ, ಮತ್ತು ತುಂಬ ಸಮಸ್ಯೆಗಳು ಅವನಿಗೆ ಪ್ರಾರಂಭ ಆಗ್ತದೆ. ರಿಹ್ಯಾಬಿಲಿಟೇಷನ್ ಸೆಂಟರಿಗೆ ಹೋಗದವನ ಸ್ಥಿತಿ ಹೇಗುಂಟಂದರೆ ಅವನು 100ಕ್ಕೆ 90% ಅವನು ಮನೆಯವರನ್ನು ಅವಲಂಬಿಸಿರ್ತಾನೆ. ಆದರೆ ಅದು ಆಗಬಾರ್ದು. ಕೇವಲ ಮನೆಯವರನ್ನು ಅವಲಂಬಿಸುವುದು 20ರಿಂದ 30% ಮಾತ್ರ ಅವಲಂಬಿಸಬೇಕು. ಬಾಕಿ ಎಲ್ಲವೂ ಸ್ವಂತ ಕಾಲ ಮೇಲೆ ನಿಂತ ಹಾಗೆ ಅವನು ಮಾಡಬೇಕು. ಇದು ಸೇವಾಧಾಮ ಸಂಸ್ಥೆ ನೋಡ್ಕೊಂಡು ಬಂದ್ರಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು. ನಮ್ಮ ಕುಲೆ ನಮ್ಮ ಲಕ್ಕನೆ ಇತ್ತಿನ ಕುಲೆ ಅಂಡ ಬೊಕ್ಕ ಆಯ್ನಂಚಿನ ವಿಚಾರ ನಿಕುಲ್ ತಗೊಂಡ್ ಬರ್ತಾರೆ. ಐಟ 10 ಜನ ಮಾತ ಒಟ್ಟಿಗೆ ಉಳ್ಳೇರು ಅಂಡ ನಮ್ಮದಾಲ ಮಲ್ಪ ಜೀವನ ಬದುಕುವ ಸಾಧನೆ ಮಲ್ಪ ಒನ್ಪಂಚಿನ ಬಾರಿ ಮಲ್ಲದ ಒಂದು ಸ್ಫೂರ್ತಿ ಅಕ್ಕಲ್ನ ಕಣ್ಣೆಡು ತೋಜಂದಿತ್ತಂಡು ನೇರವಾದ ಈ ಸೇವಾಧಾಮ ಸಂಸ್ಥೆನ ನಮ್ಮ ತುಳುನಾಡಿಗೆ ಪಿರವರ ಎಂಕ್ಲೆಗ್ಲ ಪರಿಚಯ ಮಲ್ತುಕೋರ್ನಂಚಿನ ತುಳುಕೂಟ ಕುವೇಡ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಳ್ಳೇರು ಸುರುಕಾದ ಸೊಲ್ಮೇಲೆ ನಿಕ್ಲೆಗ್ ಅಭಿನಂದನೆ ಪನ್ನಡು ಪೆರ್ಮೆದ ಕೆಲಸ ಮಂದಾರ ನಮ್ಮ ತುಳುನಾಡು ಹಿಡಿತದ ನಮ್ಮ ತುಳುನಾಡದಕ್ಕೂ ಏತು ಜನ ರೆಕಗ್ನೈಷನ್ ಮಲ್ದರ್ ಅಂತ ಗೊತ್ತು ಜಿ ಅಂಡ ನಿಕುಲ್ ಮಲ್ದಾರ. ಸೊ ದಟ್ಸ್ ವೈ ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಸೀರಿಯಸ್ಲಿ ಖುಷಿ ಅವನು ಮಸ್ತ್ ಸುರುಕಾದ್ ಯಾನ್ ತುಳುಕೂಟ ಕುವೇಡ್ದ ಅಧ್ಯಕ್ಷರ ಸನತ್ ಸೆಟ್ರಡ ಪಾತ್ರ ಒಂದಿಲ್ಲ ಎಂಚ ಸರ್ ನಮ್ಮ ಸೇವಾಧಾಮ ಸಂಸ್ಥೆ ಪೋಯ್ ವರ್ಷಲ ನಿಕುಲು ಇಂಚಿನ ಬಾರಿ ಪೊರ್ಲುದ ಸಮಾಜಗ ಕೊಡುಗೆ ಕೊರ್ಪುನಂಚಿನ ಮಾದರಿ ಆಪಿನಂಚಿನ ಸಂಘ ಸಂಸ್ಥೆ ಇಂಕಲ ದುಂಬ ಕಂದಿದಿತ್ತಾರೆ. ಈ ಸಲ ಸೇವಾಧಾಮ ಸಂಸ್ಥೆ ದಾದಪನ್ ಪಡ್ಸರ್ ಬಾರಿ ಖುಷಿ ಅಂಡ್ ಇಂಕ್ಲೈತ ವಿಡಿಯೋ ತೂನಾಗನೆ ಭಾರಿ ಕಷ್ಟಡುಲ್ಲೆ ಎಂಕ್ಲೆ ಪ್ರೋ ಸ್ಫೂರ್ತಿಂದೆ ಪನಲ್ಲಿ ಎಂಚಾಂಡ್ ದಾದ್ ಸರ್ ಪಲ್ಲೆ ಸರ್. ನಮಸ್ಕಾರ ಮಾತ್ರ ಇಲ್ಲ. ನಮಸ್ತೆ ಸರ್. ತುಳುಕೂಟ ಕುಯಿಟ್ ಪಂಡ ಒಂದು ಸ್ಪೆಷಲ್ ಪ್ರತಿ ವರ್ಷ ಒಂದು ಪ್ರಾಜೆಕ್ಟ್ ನಮ್ಮ ವೆಲ್ಫೇರ್ ಕ್ಷೇಮ ನಿಧಿ ಅಂಡರ್ ಒಂದು ಪ್ರಾಜೆಕ್ಟ್ ಪಾಡೋದು ಬರೋದು 22 ವರ್ಷ ಕರೀನ 22 ವರ್ಷ ತಿಂಚಿ ಒಂದು ವರ್ಷ ಜೋಕ್ಲೆಗ್ ಸಮವಸ್ತ್ರ ಸ್ಕೂಲ್ದ ಫೀಸ್ ಬೊಕ್ಕ ಅಂಚನೆ ಇಲ್ಲದ ಅಂಚನೆಗಳಿಗೆ ಇಲ್ಲು ಕಟ್ಟೋದು ಬರ್ತದೆ ಅಂಚಿನ ಬೊಕ್ಕ ಒಂಜಿ ಊರುಡು ಆಂಬುಲೆನ್ಸ್ ಹೆಲ್ಪ್ ದಾಖಲೆಗಳಿಗೆ ಆಂಬುಲೆನ್ಸ್ ಬರ್ತದೆ ಅಂಚಿನ ಆದರ್ಶ್ ಹಾಸ್ಪಿಟಲ್ ಅಂಚಿನ ಬೊಕ್ಕ ಕುಡ್ಲಾಡ್ ಒಂಜಿ ರೆಡ್ ಹಾಸ್ಪಿಟಲ್ಗೆ ರೆಡ್ ಕಿಡ್ನಿ ಡಯಾಲಿಸಿಸ್ ಈ ಇನ್ಸ್ಟ್ರೂಮೆಂಟ್ ದೆತ್ತು ಬರ್ತದೆ ಅಂಚಿನ ವರ್ಷ ಪುಸತ್ ಯೋಜನೆಯಲ್ಲಿ ಪಾಡೋದು ಈ ತುಳುಕೂಟ ಬೈದಿದೆ ಅಂಚದು ತುಳುಕೂಟ ಮಾತ್ರ ಇಲ್ಲ ಪರಿಚಯ ತುಳುನಾಡು ತುಳುಕೂಟ ಕೋವಿಡ್ ಪರಿಚಯವಾದ ಅಂಚದ ಕರಿಕ ವರ್ಷ ನಮ್ಮ ಸ್ನೇಹದೀಪ್ತ ಬೊಕ್ಕ ಸುರಕ್ಷದ ಕಾರ್ಕಳದ ದೊಡ್ಡ ಪ್ರಾಜೆಕ್ಟ್ ಮಾತ್ರ ಬೊಕ್ಕ ಈ ವರ್ಷದ ಎಡ್ಡ ಪ್ರಾಜೆಕ್ಟ್ ತೋಜಿದ್ ಬರ್ತೀನಿ ಇಂಗ್ಲಿಗೆ ಸೇವಾ ಭಾರತಿ ಅವು ಮಾತ್ರೆಗಳ ಒಂದು ಇನ್ಸ್ಪಿರೇಷನ್ ನಿಜವಾದ ವೀಲ್ ಚೇರ್ ಇದ್ದದ್ದು 350 ಅಕ್ಕಲ ಒಂಜಿ ಟ್ರೀಟ್ಮೆಂಟ್ ಕೊರೊಂದಿಲ್ಲ ಬಂದಾಗ ಅವರ ಅಕ್ಕಳದ ಪೂರ ದಾನಿನ ಕಳ್ಳ ಸ್ಪಾನ್ಸರ್ನ ಕಳ್ಳ ಕಾಸು ಜಮಾ ಮಾಡ್ತದ್ದು ಕೊರೊಂದಿಲ್ಲ ಬಂದಾಗ ಬಾರಿ ಒಂಜಿ ಮನಸ್ಸು ಉಡ್ಕರ್ದು ಬರ್ಬೋದು ಈ ನೆನ್ಸುನಾಗ ಅಲ್ಪ ಬೇಲೆ ಮನ್ಪರೆ ಆಯ್ತಿರಲ್ಲ ಬೇಲೆ ಮನ್ಪೊಂದಿಲ್ಲ ಬಂದಾಗ ಎಂಕ್ಲ ಅಕ್ಕಲಿಗೆ ಒಂಜಿ ಬೆರಿಕ್ ಸಪೋರ್ಟ್ ಅದು ಕುಂಡ್ಬಂಡಿ ಬಾರಿ ಮಲ್ಲ ಭಾಗ್ಯ ಅಂತ ಬರೋಡಿ ಎಂಕ್ಲಿಗೆ ತುಳುಕೂಟ ಕುಯಿಟ್ ಬಂಡ ಒಂಜಿ ದೇವಸ್ಥಾನದ ಒಂಜಿ ಪೂಜಾನಗ ದೇವೇರು ಭಟ್ರು ದೇವೇರ್ನಲ್ಲ ಒಂಜಿ ಭಕ್ತಾದಿನ ನಡುಟು ಒಂಜಿ ಕೊಂಡಿ ಆದುಪ್ಪೇರಿಗೆ ಅಂಚೆ ಎಂಕುಲು ತುಳುಕೂಟ ಕುಯಿಟ ಭಟ್ರನ ಬೇಲೆ ಮಂತೊಂದಿಲ್ಲ ಎಂಕುಲು ಎನ್ನೊಂದಿಲ್ಲ ಎಂಕ್ಲಿಗೆ ಖುಷಿಯಾದ ಮಕ್ಕಳನ್ನ ಈ ಬೇಲೆ ನಿಂತುದು ಅಂಚಂದ ಈ ವರ್ಷದ ಪ್ರಾಜೆಕ್ಟ್ ಎಂಕುಲು ಮುಖ್ಯವಾದ ಪ್ರಾಜೆಕ್ಟ್ ಆದ ಸೇವಾ ಭಾರತಿ ನಿಧಿ ತಂದೆ
ಓಕೆ ಓಕೆ ಇಂಚ ಸೇವಾ ಭಾರತಿ ಈ ಸಲ ಸೇವಾಧಾಮ ಸಂಸ್ಥೆದೊಂಡು ತುಳುಕೂಟ ಕುವೈಟ್ ಸಹಾಯ ಹಸ್ತನ ಕೊಡ್ತಾರೆ ಪಿರೋರ ನೆಕ್ಕ ಯಾನ್ ಸುರುಕಾದ ಸೊಲ್ಮೇಲ್ ಸಂದ ಒಂದುಲ್ಲೆ ದಯಪಣಗೆ ಇಂಚಿನ ಒಂಜಿ ಬಾರಿ ಪೊರ್ಲುದ ಸಂಸ್ಥೆನ್ ನಮ್ಮ ತುಳುನಾಡದ ಜನಕ್ಲೆಗ್ಲ ಪಿರೋರ ಪರಿಚಯ ಮಲ್ತು ಕೊರಿಯರ್ ಸೊ ಐಕ್ ಬೋಡದು ಅಂಚನೆ ತುಳುಕೂಟ ಕುವೈಟ್ದ ಉಪಾಧ್ಯಕ್ಷರುಳ್ಳೇರು ಅಬ್ದುಲ್ ರಜಾಕಿರ್ ಸರ್ ನಮಸ್ತೆ. ನಮಸ್ತೆ. ಇರೆಗ್ಯುಲರ್ ಕಂಗ್ರ್ಯಾಚುಲೇಷನ್ಸ್ ಪನೊಂದುಲ್ಲೆ ಎಸ್ ಅಬ್ದುಲ್ ರಜಾಕಿರ್ ಫಸ್ಟ್ ರಿಯಾಕ್ಷನ್ ಸರ್. ನಿತಿನ್ ನಿಕ್ಲ ಪೂರ ತಂಡಕ್ಲ ತುಳುಕೂಟ ಕೊಯ್ದ ಪರವಾದ ಬಾರಿಮಲ್ಲ ಅಭಿನಂದನೆ. ಎಂಕ್ಲೊಂಜಿ ಒಂಜಿ ಎಲ್ಲಿಯ ಟೈಮ್ ಎಂಕ್ಲೊಂಜಿ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ತದೆ ಈ ಒಂಜಿ ಪ್ರೋಗ್ರಾಮ್ ನಿಕ್ಲ ಅರೇಂಜ್ ಮಾಡ್ತಾರೆ. ಇದು ಮನುಷ್ಯಗೆ ಎಂಚ ಬಂಡ ಮನುಷ್ಯಗೆ ಒಂಜಿ ವಸ್ತು ಆಯ್ನ ಡುಪ್ಪನಾಗ ಐತೆ ಬಿಲೆ ಗೊತ್ತಾಗ ಐತ ಅವ್ ಲಾಸ್ ಆದ ಪೋನ ಗೊತ್ತಾಗ ನಂಚನೆ ನಮ್ಮ ಹೆಲ್ದಿ ಆದ ಉಪ್ಪನಾಗ ಸ್ಪೆಷಲಿ ಹಾಸ್ಪಿಟಲ್ ಬೇಲೆ ಮಾಡ್ತಾರೆ ಒಂಜಿ ಏತ್ ಮಲ್ಲ ನಮ್ಮ ಗಾಡಿ ಉಪ್ಪಾಡು ಕಾರ್ ಉಪ್ಪಾಡು ಅತ್ ಬಂಗ್ಲೆ ಉಪ್ಪಾಡು ಐದು ಮಿತ್ ನಮ್ಮ ಹೆಲ್ತ್ ಮಿತ್ ನಾಲೆಜ್ ಅವು ಆ ಹೆಲ್ತ್ ನಮ್ಮ ಉಪ್ಪನಾಗ ಐತ ವಿಶೇಷ ಗೊತ್ತಾಗುದು ಇತ್ತದಲ್ಲಿ ನಾ ವಿಡಿಯೋ ತೂನಾಗ ಅಪ್ಪ ಏತ್ ಬರ್ಕೊಡ್ಲೇರು ಏತ್ ಆಯ್ತಾ ಆಯ್ತಾ ಒಂಜಿ ಎನ್ನಾಗ ನಮಕ್ ದೇವರೇ ಒಂಜಿ 1000 ಥ್ಯಾಂಕ್ಸ್ ಪನ್ಕಲ್ಲ ದೇವರೇ ನಮ್ಮೊಂಜಿ ಪರಿಸ್ಥಿತಿ ಇಂಚದಿತ್ತ ಮುಕ್ಳಿಗೆ ಎಂಕ್ಲ ತುರುವಾದ ಒಂದು ಸಹಾಯ ಮಲ್ಪಂಜಿ ಭಾಗ್ಯನು ನಿಕ್ಲು ಪರಿಹಾರ ಮಂತ್ರ ಒಂದು ನಮ್ಮ ಸೇವಾ ಭಾರತಿಗೆ ಅದು ಪೆರಿಗ್ಲಾದು ಒಂದು ಎಂಕ್ಲ ನಿಮಿತ್ತ ಮಾತ್ರ ತುಳುಕೂಟ ಕೊಯ್ತು ಅಡಿಸ್ತಾನ ನಾವು ಬೇಲೆ ಮಲ್ತೊಂದು ಇಂಚಿನ ಎಡೆಡ್ ಪ್ರಾಜೆಕ್ಟ್ ನಮಗೆ ತಿಕ್ಕೊಂಡು ಅದು ಒಂಜಿ ಮನಸ್ಸಿಗೆ ಮಲ್ಲ ಸಮಾಧಾನ ಇಂಚಿನ ಬಂದ ನಮ್ಮರ್ದು ಏರಿಯಾಗ ಒಂಜಿ ಹೆಲ್ಪ್ ಆಗ ನಮ್ಮ ಎಲ್ಲದ ಪರಿಸ್ಥಿತಿ ಆದಪ್ಪು ಪಂಚಾಯತ್ ಒಂಜಿ ಬಾರಿ ಮಲ್ಲ ಒಂಜಿ ಎಂಕ್ಲ ಮನಸ್ಸದ ಉಲಾಡಿ ಬಾರಿ ಒಂಜಿ ವಿನಮ್ರತೆ ಬರ್ಪುಣ ಅಂತ ಮಾತಿರು ನಾನು ಫಸ್ಟ್ ರಿಯಾಕ್ಷನ್ ನಿಕ್ಲೆ ಪನೊಂದು ನಮ್ಮ ಕುಡ್ಲಾಗ ಮಸ್ತ್ ಥ್ಯಾಂಕ್ಸ್ ಇಂಜಿ ಪ್ರೋಗ್ರಾಮ್ ಎಲ್ಲಿ ಟೈಮ್ ಅರೇಂಜ್ ಮಾಡ್ಲಿಕ್ಕೆ ಬರ್ನಿ ಸೊಲ್ಮೇಲು ಸರ್ ಎಂಕಲ ದಾಳ ವಿಚಾರ ಇದ್ದಿದೆ ಎಪ್ಪಡಾಗ ದೇವೇರ್ ನಿಕುಲು ಎಡ್ಡೆ ಬೇಲೆ ದಾದ ಮಲ್ಪರೆ ಪಿದಾಡ್ನಾಗ ಆಟೋಮೆಟಿಕ್ ಆದ ದೇವೇರ್ ತಥಾಸ್ತು ಪನ್ಪೇರ್ಗೆ ಅಂಚಿನ ಒಂಜಿ ವಿಚಾರ ಬೊಕ್ಕ ಒಂಜಿ ವಿಚಾರದ ಬನ್ನಾಗ ಯೋಗ್ಯತೆ ಇದ್ದವ್ರಿಗೆ ಯೋಗ ಬಂದೇ ಬರುತ್ತೆ ಪನ್ಪಂಚಿನ ವಿಚಾರ ಏನು ಏಪಲ ಪನೊಂದುಪ್ಪೆ ಅಂಡ್ ನಿಕುಲ್ ಮಾತಿರ್ಲ ಇನ್ಸ್ಪಿರೇಷನ್ ತುಳುಕೂಟ ಕುವೈಟ್ ಅಂಚಿನ ಸೇವಾಧಾಮ ಸಂಸ್ಥೆ ಎಂಕ್ಲೆ ಮಾತರೆಗಳ ತುಳುವೇರಿಗೆ ಇನ್ಸ್ಪಿರೇಷನ್ ನಿಕ್ಲೆಗೆ ಸುರುಕಾದ ಸೊಲ್ಮೆ ಸಂದಾವಡು ಎಂಕಲ್ನ ವಿಚಾರ ದಾಲೇಜಿ ಸರ್ ಎಂಕುಲು ಮಾಧ್ಯಮವಾದ ಜನಕ್ಲೇನ ಸೇರ್ನಂಚಿನ ಕೊಂಡಿನ ಮಲ್ತೊಂದುಲ್ಲ ಅಂಡ್ ಈ ಪುಣ್ಯದ ಕೆಲಸ ಮಲ್ತೊಂದುಪ್ಪು ನಾಕುಲ್ ನಿಕುಲು ತುಳುಕೂಟ ಕುವೈಟ್ ಅವೇತೋ ವರ್ಷದಿಂಚ ನನ್ನಲ್ಲ ತುಳುಕೂಟಡ್ ಕುವೈಟ್ ಹಿಡ್ದು ನಮ್ಮ ತುಳುವೆರೆಗ್ ಅವೇತೋ ಸಹಾಯ ಪುರ ಆವೊಂದುಂಡು ಐತ ನಡುಟು ಪೋಯ್ ವರ್ಷಲ ಸುರಕ್ಷಾ ಒಂಜಿ ಸಂಸ್ಥೆ ಅದುಪ್ಪಡು ಅಂಚನೆ ಸ್ನೇಹದೀಪ ಸಂಸ್ಥೆ ಅದುಪ್ಪಡು ನೆಕ್ಕಲ 1.5 ಲಕ್ಷ ಒಂಜಿ ಸಹಾಯ ಹಸ್ತನ್ ಕೊಡ್ತಾರೆ ಒಂದು ನಿಕ್ಕಲ ಇದ್ದ ಮನಸ್ಸನ್ ತೂಪ ಒಂದುಂಡು ಪಿದೆ ಹುಡುಕಿದಿಲ್ಲ ತುಳುನಾಡುಗು ಬೋಡದ ವಿಡಿಯೋ ನಂಚನೆಕ್ಲ ಮನಸ್ಸಿಗೆ ಕುಡೋರ ಸೊಲ್ಮೆ ಸಂದ ಒಂದುಲ್ಲೆ ಅಂಚನೆ ಚಂದ್ರಹಾಸ್ ಶೆಟ್ರ್ ಉಲ್ಲೇರು ಅಂಚನೆ ವಿಜಯ್ ವಿಲ್ಸನ್ ಸರ್ ಉಲ್ಲೇರು ಚಂದ್ರಹಾಸ್ ಶೆಟ್ರ್ ರಡ್ಡು ಪಾತ್ರ ಸರ್. ಪಾತಲ್ಲ ಸರ್ ಕೇನುಡೆ ನಮಸ್ಕಾರ ಮಾತರೆಗಳ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಪಾತಲ್ಲ ಸರ್ ತುಳುಕೂಟ ಕೊಯ್ಟ್ ನಮ್ಮ ತುಳುಕೂಟ ಪಣದ ಒಂಜಿ ಸಂಸ್ಥೆ ಮಲ್ತಿನಡಿಂಚಿ ಈ ಸಂಸ್ಥೆ ಸುರುಟ್ಟು ಎಲ್ಲಿಯ ಮಟ್ಟದ ಸಹಾಯದಾನ ಮಲ್ತೊಂದು ಬರ್ತದೆ ಇನ್ನಿತ ಇನ್ನೊಟ್ಟು ಟಿವಿ ಚಾನಲ್ ಮುಖಾಂತರ ஒரு ஏரியால நம்ம தான தர்ம மல்ಪುಣಂದಾಂಡ ಆ ಒಂಜಿ ನಮ್ಮ ಹೆಲ್ಪ್ ಮಲ್ಪುಣ ಒಂಜಿ ಕೆಲಸ ಪೂರಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತ್ತಂದೆ ಕರ್ನಾಟಕ ಅತ್ತಂದೆ ಪಿದೇವುಳ್ಳ ಜನಕುಲು ಪೂರ ತೂವೋಡು ನಮ್ಮ ಒಂಜಿ ಎಂಚಿನ ಎಡ್ಡೆ ಕೆಲಸ ಮಲ್ಪುವನ ಅವು ಬೇಟಕ್ಕೆ ಒಂಜಿ ಮಾದರಿ ಆವಡು ಪನೋಡು ಎಂಕುಲು ಎನ್ನುದು ಈ ಕೆಲಸ ಒಂಜಿ ಜೈದ ಐಕ್ ನಮ್ಮ ಕುಡ್ಲ ಟಿವಿ ದಾಕುಲು ನಿಕುಲು ಏಪಲ ಎಂಕುಲೆಗೆ ಬೆರಿಸ ಹತ್ತುದಾರೆ ಅಂಚಾದು ಪುರಕೊಂದು ಇನ್ನಿತ ಒಂಜಿ ಅರ್ಜೆಂಟ್ ದ ಪ್ರೋಗ್ರಾಮ್ ಅವು ಬಾರಿ ಎಡ್ಡೆಡ್ ಆಂಡ್ ನೆಕ್ಕ ಅಕ್ಕಲು ಕನ್ಯಾಡಿ ಇದ್ದು ಬರ್ತದೆ ಅಕ್ಕಲ ಬತ್ತ ಮೂಲು ಕುಲ್ದೇರ ನಮ್ಮೊಟ್ಟಿಗೆ ಈ ಕೆಲಸ ಇಂಚಿನ ಕೆಲಸ ನನಾತ್ ಎಂಕ್ಲೆಗೆ ತುಳುಕೂಟ ಕೊಯ್ಟ್ ಮಲ್ಪಣ ಭಾಗ್ಯ ತಿಕ್ಕಾಡು ಅಂಚನೆ ಸಾರ್ ವಿನಾಯಕರಾವ್ ಬಕ್ಕ ನಮ್ಮ ರಯನ್ ಅಕುಲು ರೆಡ್ಡಿ ಜನ ಬಣ್ಣಗ ಒಂಜಿ ದೇವಮಾನವನ ದೂರ ಅಕುಲು ಈ ಸ್ಥಿತಿಯಲ್ಲಿ ಅಕುಲು ಒಂಜಿ ಈ ತಟ್ಟೆ ಕೆಲಸ ಮಲ್ಪುಡಂಚಿನ ಒಂಜಿ ಸ್ಫೂರ್ತಿ ಉಂಡು ನಮಕ್ ದೇವೇರು ಕೈ ಕಾಲು ಪೂರ ಸರಿ ಕೊರ್ತೇನೆ ಆಂಡ ನಮಕ್ ಬೆಂದ್ರ ಬಂಗಾಪುಡು ನಮಕ್ ಒಂಜಿ ಕೆಲಸ ಬರ ಬಂಗಾಪುಡು ಕಾಂಡೆ ಟೈಮ್ ಲಕ್ಕ್ಯರ ಬಂಗಾಪುಡು ಮೊಕ್ಲೇನ್ ತೂಜನ ಕಲ್ಪೋಡು ಒಂಜಿ ಎಡ್ಡೆ ಕೆಲಸ ಮೊದಲು ಮಲ್ತೊಂದೆ ಪೋವಡು ಮೊಕ್ಲೆಗ್ ನಮ್ಮ ತುಳುಕೂಟ ಕೊಯ್ಟಿ ಅಂಚೆ ಸಹಾಯ ಮಲ್ಪುಡು ಅಂಚೆನೆ ಇನ್ನಿತ ದಿನೊಟ್ಟು ಈ ಚಾನಲ್ ತೂದು ಜನಕ್ಕುಲು ಮೊಕ್ಲೆಗ್ ನನಾತ್ ಸಹಾಯ ಮಲ್ಪುಡಂಚಿನ ಸೌಭಾಗ್ಯ ಒದಗಡು ಪಡೆದು ಯಾನ ದೇವಡ ನಟ್ಟದು ಧನ್ಯವಾದ ಪಡಂದಿಲ್ಲ ಮಾತ್ರ ನೆಟ್ಟೆ ಮಲ್ಪಡು ನಿಜ ಸರ್ ನಿಜ ಥ್ಯಾಂಕ್ ಯು ಸೋ ಮಚ್ ಚಂದ್ರಹಾಸ್ ಶೆಟ್ರೆ ಒಂಜಿ ಪಾತ್ರ ನಿಜವಾದ್ಲ ಪಂಡ್ರೆ ದಪ್ಪಣಗ ನಿಕುಲೆ ಫಸ್ಟ್ ಬಲ್ಲಾಕನೆ ಅತಿ ಇಂಕುಲ್ ಪಂಡಿಲಾಕನೆ ನಿಕುಲು ಫಸ್ಟೇ ಪಂಡರ್ ನಮ್ಮ ಒಂಜಿ ಕಾರ್ಯಕ್ರಮ ಮಲ್ಪಗ ಪನ್ನಗ ಇಜ್ಜಿ ಪ್ರಚಾರದ ಆಸೆಗೆ ಬೋಡದ ಈ ಕಾರ್ಯಕ್ರಮ ಮಲ್ಪನ ಅತ್ತನ್ ಪ್ರಚಾರ ಪುರ ನೆಟ್ಟು ಬೊರ್ಚೆ ನೆಟ್ಟು ಪ್ರಚಾರ ತಿಕ್ಕು ನಂಚಿನ ಇಷ್ಟನೇ ಜೀವನ ನಂಚ ಪಾತ್ರ ನಿಕುಲ್ ಪಂಡರ ಎಂಕಲ ಒಂಜಿ ಕೋರಿಕೆ ತಿಂದ ಬನಗ
ನಮ್ಮ ಸೇವಾಧಾಮ ಟ್ರಸ್ಟ್ ಅದೊಂಡು ಸೇವಾಧಾಮ ಸಂಸ್ಥೆ ಅದೊಂಡು ಒಂದು ನಮ್ಮ ಸಮಾಜ ಗೊತ್ತಾವಡು ಒಂದು ನಮ್ಮ ತುಳುನಾಡದಕ್ಲೆ ನನಾತ್ ಜನಕ್ಲೆ ಗೊತ್ತಾವಡು ಇಂಕ್ಲೆ ಗೊತ್ತಾಗನೆ ಬಾರಿ ಬೇಜಾರಂಡು ನಮ್ಮಪ್ಪನ ನಮ್ಮ ಕುಲು ಈತ್ ಕಷ್ಟಡುಲ್ಲೇರು ಅಲ್ಲ ನಮ್ಮ ಸಮಾಜದ ಮುನ್ನೆಲೆಗೆ ದಾಯಿ ಗೊತ್ತಾಯ್ಜಿ ಪಂಡದು ನಿಜವಾಗ್ಲೂ ಇನ್ಸ್ಪಿರೇಷನ್ ಆಪುನಂಚಿನ ವಿಚಾರ ಈ ಸಂಸ್ಥೆನ ಗುರುತಿಸೈ ನಂಚಿನ ನಿಕುಲು ಪಿರಾ ಸೊ ಹೈಕೋರ್ಟ್ ಅದು ಪಿರೋರ ಸೊಲ್ಮೇಲು ಅಂಚನೆ ವಿಜಯ್ ಸರ್ ವಿಜಯ್ ವಿಲ್ಸನ್ ಸರ್ ದಾದಾಪನ್ಪರ್ ಸರ್ ನಮಸ್ಕಾರ. ನಮಸ್ತೆ ಸರ್. ಯಾನ ಈ ವರ್ಷದ 2021 ತುಳುಕುಟ ಕುವೇಟ್ ವೆಲ್ಫೇರ್ ಆಫೀಸರ್ ಕ್ಷೇಮಾಧಿಕಾರಿ ಆದ ಬೇಲೆ ಮಲ್ತೊಂದುಲ್ಲೆ ಎಂಕ್ ರಿಕ್ವೆಸ್ಟ್ ಬಂದಾಗ ರಾಯನ್ ಫರ್ನಾಂಡಿಸ್ ಉಲ್ಲೇರ್ ಎಂಕ್ಲೊಟ್ಟಿಗೆ ನನ್ನ ಥ್ರೂ ಎಂಕ್ಲ ಮ್ಯಾನೇಜ್ಮೆಂಟ್ ಕಮಿಟಿದ ಸದಸ್ಯರು ಚಂದ್ರ ಶೆಟ್ಟಿ ಒಂಜಿ ಥ್ರೂ ಅಕ್ಲು 2 ಜನ ಗುರ್ತಾ ಇತ್ತಿನ ಅಕ್ಲು ಸೊ ಅಕ್ಲ ಒಂಜಿ ರಿಕ್ವೆಸ್ಟ್ ಬಂದಾಗ ಯಾನ್ ವೆಲ್ಫೇರ್ ಆಫೀಸರ್ ಆದ್ ಇಮಿಡಿಯೇಟ್ಲಿ ಅವೇನ ಎಂಕ್ಲ ಕಮಿಟಿಗೆ ತೆರಪಾದ್ ಎಂಕ್ಲ ಒಂಜಿ ಮೀಟಿಂಗ್ ಮಲ್ತದ್ದು ಬೇಗನೆ ಅಕ್ಲೆಗ್ ಒಂಜಿ ಸಹಾಯ ಮಲ್ಪೊಡ್ ಪಂಪಿನ ಒಂಜಿ ಭರವಸೆನ ಅಕ್ಲೆಗ್ ಕೊರ್ದು ಕಾಸದ ಸಹಾಯ ಅತ್ತಂದೆ ಅಕ್ಲೇನ ಒಂಜಿ ಒಂಜಿ ಸ್ಟ್ರೀಮ್ ಕನದ್ ಅಕ್ಲೇನ ಒಂಜಿ ಜನಕ್ಲೆಗ್ ತೆರಿಪಾದ ಅಕ್ಲೆಗ್ ಜನಕ್ಲು ತೆರಿದ್ ಅಕ್ಲ ಒಂಜಿ ಸೇವೆನ ಜನಕ್ಲು ತೆರಿದ್ ಅಕ್ಲೆಗ್ ಎಂಚಿನ ಬೋಡು ಸಹಾಯ ಖಂಡಿತವಾದ ದಿಕ್ಕಡ್ ಪಂಪಿನ ಒಂಜಿ ಉದ್ದೇಶಡು ಇಂಥ ಒಂಜಿ ಕಾರ್ಯಕ್ರಮನು ಎಂಕ್ಲು ನಿಕ್ಲೊಟ್ಟಿಗೆ ಸೇರಿದ ಮಲ್ಪಾದ ಒಂಜಿ ಬಾರಿ ಒಟ್ಟಿಗೆ ಎಡ್ಡೆ ಕಾರ್ಯಕ್ರಮ ಅಕ್ಲು ಮುಲ್ಪ ಎಂಕ್ಲೊಟ್ಟಿಗೆ ಉಲ್ಲೇರ್ ಅಕ್ಲು ಎಂಕ್ಲೆಗ್ ಮಾತೆರೆಗ್ಲ ಒಂಜಿ ಮಾದರಿ ಸ್ಫೂರ್ತಿ ಅಕ್ಲ ಒಂಜಿ ಬೇಲೆನ ವೀಲ್ ಚೇರ್ ಕುಲೊಂದು ಅಕ್ಲು ಮಲ್ಪನ ಬೇಲೆ ಎಂಕ್ಲೆಗ್ ಒಂಜಿ ಸ್ಫೂರ್ತಿ ಎಂಕ್ಲು ದೇವರ ದಯಟು ಎಂಕ್ಲ ಕೈಕಾರ ಗಟ್ಟಿ ಉಂಡು ಎಡ್ಡೆಡುಂಡು ಅಂಡ್ ಅಕ್ಲ ಪರಿಸ್ಥಿತಿ ಅಂಚಾತ್ ಆಂಡಲ ಅವು ಗಣನೆಗೆ ದೀವಂದೆ ಅಕ್ಲು ಒಂಜಿ ಬೇಲೆ ಮಲ್ಪುನ ಒಂಜಿ ರೀತಿನ್ ತುಂಡ ಎಂಕ್ಲೆಗ್ ಒಂಜಿ ಬಾರಿ ಹೆಮ್ಮೆ ಹಾಕೊಂಡು ಪಂಡ ರಾಯನ್ ಫರ್ನಾಂಡಿಸ್ ಒಂಜಿ ಸ್ಪೀಕರ್ ಬೇತೆ ಬೇತೆ ಕರ್ನಾಟಕದ ಬೇತೆ ಬೇತೆ ಜಾಗಲೆಗ್ ಪೋದು ಆರೆಟ್ ಖುದ್ದು ಡ್ರೈವ್ ಮಲ್ತೊಂದು ಪೋದು ಒಂಜಿ ಬೇಲೆ ಮಲ್ಪನ ಒಂಜಿ ವಿಷಯಕ್ಕೆ ತೆರಿನಾಗ ಎಂಕ್ಲೆಗ್ ಮನಸ್ಸು ಉರ್ಕಂಡ್ ಬರ್ಕೊಂಡು ಪಂಡ ದೇ ಆರ್ ರೋಲ್ ಮಾಡೆಲ್ಸ್ ಫಾರ್ ಅಸ್ ಎಂಕ್ಲೆಗ್ ಬೇತೆ ಎಲ್ಲ ಸೆಲೆಬ್ರಿಟಿ ಇಪ್ಪಡು ಅಂಡ್ ಮಲ್ಪನ ಒಂಜಿ ಬೇಲೆ ಬಾರಿ ಒಂಜಿ ಇವರು ಮೆಚ್ಚಿನ ಬೇಲೆ ಅವು ಇನ್ಸ್ಟಿಟ್ಯೂಟ್ ಎಂಕ್ಲ ತುಳುನಾಡು ಉಂಡು ಅಕ್ಲು ಜನಕ್ಲೆಗ್ ಸ್ಪೈನಲ್ ಕಾರ್ಡ್ ಇಂಜುರಿ ಆತಿನ ಜನಕ್ಲೆಗ್ ಇಂಚಿನ ಒಂಜಿ ಬೇಲೆ ಮಲ್ತೊಂದುಲ್ಲೇರು ಪನ್ಪನ ಒಂಜಿ ಹೆಮ್ಮೆದ ವಿಷಯ ಆಕ್ಲೆಗ್ ಮಾತ ಎಡ್ಡೆನು ಬಯಕೊಂದು ಎಂಕ್ಲ ತುಳು ಕೂಟ ಕುವೆಟ್ ಇಂಚಿನ ಸಂಸ್ಥೆಲೆಗ್ ಖಂಡಿತವಾದ ನೆರ ಮಲ್ಪೊಂಡು ಪನ್ಪುನ ಒಂಜಿ ಭರವಸೆ ಕೊರೊಂದು ನಿಕ್ಲೆಗ್ ಮಾತ ಧನ್ಯವಾದ ಪನೊಂದು. ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಚನೆ ಯಾನ್ ನೇರವಾದ ಸ್ಫೂರ್ತಿಯ ಚಿಲುಮೆ ಎಂಕಲೊಟ್ಟಿಗುಲೇರ್ ಮೋಟಿವೇಶನಲ್ ಸ್ಪೀಕರ್ ಲಾಂದ್ ರಾಯನ್ ಫೆರ್ನಾಂಡಿಸ್ ಸರ್ ಅಡ ಪಾತ್ರಡು ಬಿಫೋರ್ ದಟ್ ಮಸ್ತ್ ಕಾಲ್ ಬರೋಂದುಂಡು ಜನಕ್ಲನ ಅಭಿಪ್ರಾಯ ಐತೊಟ್ಟಿಗೆ ಒಂಜಿ ವಿಚಾರದ ಬಗ್ಗೆ ಫಸ್ಟ್ ಕಾಲ್ ಏನ ದೆತ್ತೊಂದುಲ್ಲ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ವಾಯ್ಸ್ ಕೇನುಂಡೆ? ಓಕೆ ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಅನೇಕ ಕರೆಗಳು ಬರ್ತಾ ಇದೆ, ಆದರೆ ಮ್ಯೂಟ್ ಮಾಡಿದ್ರೆ ಮಾತ್ರ ನಾವು ಕರೆಗಳನ್ನು ಸ್ವೀಕಾರ ಮಾಡ್ತೇವೆ, ಆಯ್ದ ಕರೆಗಳನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೇವೆ. ಜೊತೆಗೆ ನಮ್ಮ ಜೊತೆ ರಾಯನ್ ಸರ್. ನಮಸ್ತೆ ಸರ್. ಖುಷಿ ಆಗುತ್ತೆ, ಜೊತೆಗೆ ಭಯ ಆಗುತ್ತೆ ತಮ್ಮ ಜೊತೆ ಕುತ್ಕೊಳ್ಳಿಕ್ಕೆ. ನಮ್ಮ ಮೋಟಿವೇಶನಲ್ ಸ್ಪೀಕರ್ ತಮ್ಮ ಬಗ್ಗೆ ಕೇಳಿದ್ದೇನೆ ನಾನು ಕೂಡ. ಜೊತೆಗೆ ರಾಯನ್ ಸರ್ ಇವತ್ತು ನಮ್ಮ ಜೊತೆ ಇದ್ದೀರಾ. ಆ್ಯಂಡ್ ನಾನು ನೇರವಾಗಿ ನಿಮ್ಮ ಹತ್ರ ಈ ವಿಚಾರವನ್ನು ಕೇಳ್ತೇನೆ ಸರ್. ಯಾಕಂದರೆ ನಾನು ಆ ಒಂದು ದೃಶ್ಯಾವಳಿಗಳನ್ನು ನೋಡಿದಾಗ ನನಗೆ ಏನೋ ಮನಸ್ಸಿಗೆ ತುಂಬಾ ಬೇಸರ ಆಯಿತು. ಅಂದರೆ ತಾವುಗಳು ಕೂಡ ನಮ್ಮ ಹಾಗಿದ್ವಿ, ಆದರೆ ಏನೋ ಒಂದು ವಿಧಿಯಾಟಕ್ಕೆ ಆಗಿರುವಂಥ ಒಂದು ಘಟನೆ. ಸೊ ಇದೆಲ್ಲವೂ ಕೂಡ ನೋಡಿದಾಗ ಎಸ್ ಸರ್ ಏನು ಹೇಳ್ತಾರೆ ಫಸ್ಟ್ ರಿಯಾಕ್ಷನ್ ಸರ್? ಸರ್, ಫಸ್ಟ್ ಆಫ್ ಆಲ್ ನಮ್ಮ ತುಳುಕೂಟ ಕುವೈಟ್ ಇದರ ಪ್ರೆಸಿಡೆಂಟ್ ಆದಂಥ ಸನತ್ ಕುಮಾರ್ ಶೆಟ್ಟಿ ಸರ್, ವೈಸ್ ಪ್ರೆಸಿಡೆಂಟ್ ಅಬ್ದುಲ್ ರಜಾಕ್ ಸರ್, ಹಾಗೆಯೇ ವೆಲ್ಫೇರ್ ಆಫೀಸರ್ ಆಗಿರುವಂಥ ನಮ್ಮ ವಿಜಯ್ ವಿಲ್ಸನ್ ಸರ್, ಹಾಗೂ ಕಳೆದ ಒಂದು 6 ವರ್ಷದಿಂದ ಒಂದು ಆತ್ಮೀಯರಾಗಿರುವಂತಹ ಚಂದ್ರಾಸ ಶೆಟ್ಟಿ ಸರ್, ಇವರೆಲ್ಲರ ಹಾಗೂ ಎಲ್ಲ ಸದಸ್ಯರ ಒಂದು ಮುಂದಾಳತ್ವದಲ್ಲಿ ಒಂದು ಒಳ್ಳೆಯ ಅಭಿರುಚಿ ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆ ಒಂದು ಊರಿನಿಂದಲೂ ಕೂಡ ಇವತ್ತು ಸೇವಾಧಾಮಗೋಸ್ಕರ ತುಂಬ ಒಳ್ಳೆಯ ಸಪೋರ್ಟ್, ಅದು ಫಿನಾನ್ಷಿಯಲಿ ಮಾತ್ರ ಅಲ್ಲ ಸರ್, ಮುಂದೆ ಬರುವಂಥ ಒಂದು ದಿನಗಳಲ್ಲಿ ನೋಡೋದಾದರೆ ಯಾವ ರೀತಿ ನಾವು ಮುಂದುವರಿಯಬೇಕು, ಈ ಎಲ್ಲ ವಿಷಯಗಳನ್ನು ಒಂದು ತುಂಬ ಒಳ್ಳೆ ರೀತಿಯಲ್ಲಿ ಅವರು ಹೇಳಿನೂ ಕೊಟ್ಟಿದ್ದಾರೆ, ಹಾಗೂ ಇಷ್ಟು ಒಳ್ಳೆ ದೊಡ್ಡ ಸಪೋರ್ಟ್ ಕೂಡ ಮಾಡಿದ್ದಾರೆ. ಇದಕ್ಕೋಸ್ಕರ ತುಳುಕೂಟ ಕುವೈಟ್ ಇದರ ಎಲ್ಲ ಪದಾಧಿಕಾರಿಗಳು ಹಾಗೂ ಇದರ ಎಲ್ಲ ಸದಸ್ಯರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಹಾಗೂ ನಿಮ್ಮ ಈ ಕಾರ್ಯಗಳು ಇನ್ನು ಮುಂದೆ ಮುಂದುವರಿಯಲಿ, ದೇವರು ಅದಕ್ಕೆ ಬೇಕಾಗುವಂಥ ಎಲ್ಲ ಆಶೀರ್ವಾದ ನಿಮಗೆ ಕೊಡಲಿ ಅಂತ ಹೇಳ್ಕೊಂಡು ನಾನು ಫಸ್ಟ್ ಆಫ್ ಆಲ್ ಬೇಡ್ಕೊಳ್ತೇನೆ. ಆ್ಯಂಡ್ ನನ್ನ ಬಗ್ಗೆ ಹೇಳೋದಾದ್ರೆ, ಸುಮಾರು ನನ್ನ ಈ ಒಂದು ರಸ್ತೆ ಅಪಘಾತದಿಂದ ನನ್ನ ಈ ಒಂದು ಸಿಚುವೇಶನ್ ಆಯಿತು. ಆವಾಗ ನನ್ನ ಏಜ್ ಇತ್ತು ಸರ್ ಸುಮಾರು 22 ವರ್ಷ ರಸ್ತೆ ಅಪಘಾತ ಆಗಿರುವಂತದ್ದು. ನಾನು ಕೂಡ ಒಳ್ಳೆ ಎಜುಕೇಶನ್ ನಂತರ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಜಾಬ್ ಮಾಡ್ತಿದ್ದೆ. ರಜೆಯ ಮೇಲೆ ಬಂದಿರುವಂತ ಸಮಯದಲ್ಲಿ ಒಂದು ಕ್ಷಣಾರ್ಧದಲ್ಲಿ ಆದಂತ ಒಂದು ರಸ್ತೆ ಅಪಘಾತ ಕಾರಣದಿಂದಾಗಿ ನೀವು ಆಲ್ರೆಡಿ ಹೇಳಿದಾಗೆ ಅಲ್ಲಿ ಏನು ಪಿಕ್ಚರ್ಸ್ ಎಲ್ಲ ವಿಜುವಲೈಸ್ ಮಾಡುವಂತ ಒಂದು ಸಮಯದಲ್ಲಿ ನೋಡುವಂತ ಸಮಯದಲ್ಲಿ ಇದು ಹೇಳ್ಬೋದು ಕಿ ಕ್ಷಣಾರ್ಧದಲ್ಲಿ ಆದಂತ ಒಂದು ಆಕ್ಸಿಡೆಂಟ್ನಿಂದ ಈ ಒಂದು ಕಂಡೀಷನ್ ಬಂತು. ಈ ಒಂದು ಕಂಡೀಷನ್ ಆ ಒಂದು ಕ್ಷಣದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ 22 ವಯಸ್ಸಲ್ಲಿ. ಯಾವಾಗ ವೈದ್ಯರು ಬಂದು ಹೇಳ್ತಾರೆ, ರಾಯನ್ ಯು ವಿಲ್ ನೆವರ್ ಎವರ್ ವಾಕ್ ಅಗೇನ್, ಮತ್ತೊಮ್ಮೆ ನಡೆದಾಡುವಂತ ಒಂದು ಕಂಡೀಷನ್ ಬರೋದು ತೀರಾ ಅಸಾಧ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದಕ್ಕೋಸ್ಕರ ಎಲ್ಲೂ ಕೂಡ ವರ್ಲ್ಡ್ ಅಲ್ಲಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಇಷ್ಟವರೆಗೆ. ರಿಕವರಿ ಅನ್ನುವಂಥದ್ದು ತುಂಬಾ ಕಷ್ಟ. ಸೊ ಅಂತ ಮೂಮೆಂಟ್ನಲ್ಲಿ ನನ್ನ ಯೋಚನೆಯಲ್ಲಿ ಬಂದಂತ ಒಂದೇ ಒಂದು ಅಂಶ, ಹಾಗಾದ್ರೆ ಬರುವಂತ 50ರಿಂದ 60 ವರ್ಷಗಳು ನಾನು ವೀಲ್ ಚೇರ್ನಲ್ಲಿ ಇರಬೇಕಾ, ಬರುವಂತ 50ರಿಂದ 60 ವರ್ಷಗಳನ್ನು ನಾನು ಹಾಸಿಗೆಡದಲ್ಲಿ ಬೆಡ್ ರಿಡನ್ ಆಗಿ ಕಳಿಬೇಕಾ ಅನ್ನುವಂಥದ್ದು. ಸೊ ಹಾಗೆ ಇವತ್ತು ಅವಾಗಲೇ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಅಂಕಿಅಂಶಗಳನ್ನು ಹೇಳ್ತಾ ಇದ್ರು. ಭಾರತದಾದ್ಯಂತ ನೋಡೋದಾದ್ರೆ ಸರ್ ಸುಮಾರು ಪ್ರತಿ ವರ್ಷ ಇಂಥ 20,000 ಘಟನೆಗಳಾಗ್ತವೆ ಸ್ಪೈನಲ್ ಕಾರ್ಡ್ ಇಂಜುರಿ, ಅಂದ್ರೆ ಬೆನ್ನು ಮೂಳೆ ಮುರಿತಕ್ಕೊಳಗಾಗ್ತಾರೆ. ಇದರಲ್ಲಿ ಆಲ್ರೆಡಿ ಸುಮಾರು 15 ಲಕ್ಷ ಮಂದಿ ಭಾರತದಲ್ಲಿ ಇದ್ದಾರೆ. ಅಂಡ್ ಇದರಲ್ಲಿ ನೋಡೋದಾದ್ರೆ ಕೇವಲ 10% ಜನರಿಗೆ ಮಾತ್ರ ಈ ಪುನಶ್ಚೇತನ ಅನ್ನುವಂಥದ್ದು ಸಿಗುತ್ತೆ. ಉಳಿದ 90 ಮಂದಿ ಆಸ್ ಎ ವೆಜಿಟೇಟಿವ್ ಸ್ಟೇಟ್ ನಲ್ಲಿ 4 ಗೋಡೆಗಳ ಮಿಡ್ಲಲ್ಲಿ, ನೀವು ನೋಡಿದ ಏನು ಪಿಕ್ಚರ್ ನೋಡಿದ್ರಿ ಅದೇ ರೀತಿ 4 ಗೋಡೆಗಳ ಮಿಡ್ಲಲ್ಲಿ ಎಲ್ಲ ವಿಧದ ಅಂಗವೈಫಲ್ಯಗಳನ್ನು ಕಂಡುಕೊಳ್ತಾ ಬೆಡ್ ಸೋರ್ನಿಂದ ಬೇರೆ ಬೇರೆ ರೀತಿಯ ಮಾನಸಿಕ ಖಿನ್ನತೆ, ಫಿನಾನ್ಷಿಯಲ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಸೊಸೈಟಿ ಪ್ರಾಬ್ಲಮ್, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ತನ್ನ ಜೀವನವನ್ನು ದೂಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜ. ಜೊತೆಗೆ ವಿನಾಯಕ್ ಸರ್, ಈಗ ನಾವು ಕೇಳ್ಪಟ್ಟು ತಾವು 25 ವರ್ಷಗಳಿಂದ ಸರ್ 13 ವರ್ಷಗಳಿಂದ ಇದೇ ರೀತಿ ಇರುವಂಥದ್ದು ಅಂತ ಬಂದಾಗ ತಮ್ಮ ಒಂದು ಘಟನೆಗಳನ್ನು ನಾವು ನೋಡಿದಾಗ, ಅಂದರೆ ಈ ರೀತಿಯ ಬೇರೆ ಬೇರೆ ವಿಧಗಳಲ್ಲಿ ಬಹು ಅಂಗಾಂಗ ವೈಫಲ್ಯಗಳು ಆಗುತ್ತೆ, ತದನಂತರ ಎದುರಿಸುವಂತಹ ಸಮಸ್ಯೆಗಳು ಹೇಗಿರುತ್ತೆ ಸರ್? ಆ್ಯಕ್ಚುಲಿ ನಾನು ತುಳುಕೂಟಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ. ಎಸ್ ಸರ್. ಮತ್ತೊಂದು ರಿಕ್ವೆಸ್ಟ್ ಮಾಡ್ತೇನೆ. ಈಗ ನೀವು ಕೊಟ್ಟಿದ್ದೀರಿ, ಅದನ್ನು ಇದು ಪೈಸೆ ಲೆಕ್ಕಾಚಾರ ಸದುಪಯೋಗ ನಾವು ಮಾಡ್ತೇವೆ ಅದಕ್ಕೆ. ಎಸ್ ಸರ್. ಇಲ್ಲ ಸರ್, ಗೊತ್ತಾಯ್ತಾ? ಎರಡನೇದು, ಕೊಟ್ಟ ಕೂಡಲೇ ನಿಮ್ಮ ಜವಾಬ್ದಾರಿ ಆಗ್ಲಿಲ್ಲ. ಊರಿಗೆ ಬಂದಾಗ ಸೆಂಟರ್ ಅನ್ನು ನೋಡಬೇಕು. ನಿಮ್ಮ ಮನೆಯ ಸುತ್ತಮುತ್ತ ನಮ್ಮಲ್ಲಿ ಲಿಸ್ಟ್ ಉಂಟು. ಈಗ ಮಂಗಳೂರಾದ್ರೆ ಸುತ್ತಮುತ್ತ ನಮ್ಮ ಬೆನ್ನು ಮೂಳೆ ಮುರಿದವರಿದ್ದಾರೆ, ಅವರನ್ನು ಕೊಂಡು ಮಾತಾಡಬೇಕು. ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅನ್ನುವಂತಹ ವಿಶ್ವಾಸ ತುಂಬಬೇಕು. ಯಾಕಂದ್ರೆ ನಮಗೆ ವಿಶ್ವಾಸ ತುಂಬುವವರೇ ಇಲ್ಲ. ನಿಜ. ಮೊಬೈಲ್ ಇಲ್ಲದ ದಿನಗಳಲ್ಲಿ 1996 ಮಾರ್ಚ್ 21ಕ್ಕೆ ಬಿದ್ದಿದ್ದೇನೆ. 25 ವರ್ಷ ಆಯ್ತು. ಆಗ ಮೊಬೈಲ್ಗಳಿಲ್ಲ, ಸಂಪರ್ಕ ಸಂವಹನಗಳೇ ಇಲ್ಲ. ನಿಜ. ಆಗದ ಸ್ಥಿತಿಗೂ ಮತ್ತು ಈಗದ ಸ್ಥಿತಿಗೂ ಕೂಡ ತುಂಬಾ ವ್ಯತ್ಯಾಸ ಉಂಟು. ಇವತ್ತು ಆನ್ಲೈನ್ ಅಲ್ಲಿ ಎಲ್ಲಾ ಟ್ರೀಟ್ಮೆಂಟ್ ಗಳನ್ನು ನೋಡ್ಬೋದು, ಇನ್ನೊಬ್ಬನನ್ನು ಮಾತಾಡ್ಬೋದು, ಡಾಕ್ಟರ್ನ ಮಾತಾಡ್ಬೋದು, ಮೀಡಿಯಾಕ್ಕೂ ಬರ್ಬೋದು, ಇದು ಎಲ್ಲವೂ ಕೂಡ. ಆದ್ರೆ ಜೀವನ ಅನ್ನೋ ರಿಯಾಲಿಟಿಗೆ ಬಂದಾಗ ಅದು ಬೇರೆ ಸಮಸ್ಯೆ. ಉದಾಹರಣೆಗೆ, ಅವನು ಬಿದ್ದ ನಂತರ ಮನೆಗೆ ಹೋದ ನಂತರ ಅವನು ಕಂಡುಕೊಳ್ಳುವಂತ, ಅವನು ಎದುರಿಸುವಂತ ಸಮಸ್ಯೆಗಳು 100. ಮನೆ ಚಿಕ್ಕದೇ ಇರ್ತದೆ, ಅವನ ಹಾಲ್ ಅನ್ನುವಂಥದ್ದು, ಅವನ ಬೆಡ್ ಮತ್ತು ವೀಲ್ ಚೇರ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ದೌರ್ಭಾಗ್ಯ, ನನ್ನ ತಾಲೂಕಲ್ಲಿ 90 ಮಂದಿ ಬೆನ್ನು ಮೂಳೆ ಮುರಿತಕ್ಕೊಳಗಾದವರಿದ್ದೇವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆನ್ನು ಮೂಳೆ ಗುರುತಿಸಿಕೊಂಡದ್ದು. ಆಕ್ಚುಲಿ ತುಂಬಾ ಇರಬಹುದು, ಇನ್ನು ಐಡೆಂಟಿಫಿಕೇಶನ್ ಆಗಲಿಲ್ಲ. ಎರಡನೇದು, ನೀವು ಇಲಾಖೆಯ ಮಾಹಿತಿಗಳನ್ನು ಕೇಳಿದಾಗ ಅವರು ನನ್ನ ತಾಲೂಕಲ್ಲಿ 2 ಅಥವಾ 3 ಸಾವಿರ ಡಿಸೆಬಿಲಿಟಿ ಇರುವಂತ ವ್ಯಕ್ತಿಗಳದ್ದು ಲಿಸ್ಟ್ ಕೊಡ್ತಾರೆ, ಅಥವಾ ನಿಮ್ಮ ತಾಲೂಕು ಅಥವಾ ಜಿಲ್ಲೆದ್ದು ಕೊಡ್ತಾರೆ. ಅಲ್ಲಿ ಏನಿರ್ತದೆ ಅಂದ್ರೆ, ವಿನಾಯಕ ಮಲಗಿದ್ದಾನೆ, ವಿನಾಯಕ ವೀಲ್ ಚೇರ್ ಅಲ್ಲಿ ಇದ್ದಾನೆ, ವಿನಾಯಕನಿಗೆ ನಡಿಲಿಕ್ಕೆ ಆಗುದಿಲ್ಲ, ರೀಸನ್. ಬಟ್ ಎಲ್ಲಿಯೂ ಕೂಡ ಸ್ಪೈನಲ್ ಕಾರ್ಡ್ ಇಂಜೂರ್ಡ್ ಅಂತ ಇಲ್ಲ. ಅದು ನಮ್ಮ ದೌರ್ಭಾಗ್ಯ. ಮೋದಿಜಿ ಅವರು ಬಂದು 13 ಡಿಸೆಬಿಲಿಟಿಯಿಂದ 21 ಡಿಸೆಬಿಲಿಟಿಗೆ ತಕೊಂಡು ಹೋಗಿದ್ದು ದೊಡ್ಡ ಕೆಲಸ. ಆದ್ರೆ ಇನ್ನೂ ಕೂಡ ಸ್ಪೈನಲ್ ಇಂಜುರಿ ಅದು ಲೋಕೋಮೋಟಾರ್ ಡಿಸೆಬಿಲಿಟಿಯಲ್ಲಿ ಬಂದಿದೆ.
ಓಕೆ ಓಕೆ. ಇದನ್ನು ಕೂಡ ಒಂದು ಡಿಸೆಬಿಲಿಟಿ ಅಂತ ಕಾಣಬೇಕು. ಹ್ಮ್. ಆದರೆ ನಾವು ನಮ್ಮದೀಗ ಸಂಘಟನೆ ಉಂಟು, ಸ್ಪೈನಲ್ ಇಂಜುರಿಯವರು ಒಟ್ಟಾಗಿದ್ದೇವೆ. ಆದರೆ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ನಮಗೆ ಎಂತ ಸ್ಟ್ರೈಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 2016ರಲ್ಲಿ ಆರೋಗ್ಯ ಇಲಾಖೆ ಹೇಳ್ತದೆ, ಸ್ಪೈನಲ್ ಕಾರ್ಡ್ ಇಂಜುರಿ ಆದಂಥವರನ್ನು ಆಪ್ತ ಸಮಾಲೋಚನೆ ಮಾಡುವುದರ ಮೂಲಕ ಅವರಿಗೆ ಮಾನಸಿಕ ನೆಮ್ಮದಿ, ಅವರಿಗೆ ಅಗತ್ಯ ಇರುವಂತಹ ಬೆಡ್, ಕಾಟ್, ನೀರಿನ ಹಾಸಿಗೆ, ಗಾಳಿಯ ಹಾಸಿಗೆ, ವಾಕರ್, ಕ್ಯಾಲಿಪರ್ ಇದನ್ನು ಎಲ್ಲವನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಉಂಟು. ನಾನು ತೋರಿಸ್ತೇನೆ. ಬಟ್ ಎಲ್ಲಿ ಉಂಟು ಅದು ಅನುಷ್ಠಾನಕ್ಕೆ? ಎಲ್ಲಿ? ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ PHCಯ ಮೂಲಕ ಕಿಟ್ಗಳು ಸಿಗ್ತದೆ. ಯಾಕಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಯೂರಿನ್ ತೆಗಿಬೇಕು. ಒಂದು ಕೆಥೆಟರ್ ಖಾಲಿ ಒಂದು ಪೈಪ್ ಅದು 52 ರೂಪಾಯಿ ಆಗ್ತದೆ. ಅದಕ್ಕೆ ಹೋಲ್ಸೇಲ್ ಅಲ್ಲಿ ತಂದ್ರೆ 13 ರೂಪಾಯಿ. ಅವನಿಗೆ ತಗೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಒಂದು ಕಾಸ್ಟ್ಲಿಯೆಸ್ಟ್ ಎಂಥದ್ದು ಇಂಜುರಿ ಅದು. ಯಾಕಂದ್ರೆ ಒಮ್ಮೆ ಖರ್ಚಾಗಿ ಅವನದ್ದು ಬರ್ಬಾದಾಗಿ ಹೋಗಿರ್ತದೆ, ಅವನ ಜೀವನ ಮತ್ತು ಅವನ ಮನೆಯವರು ಕೂಡ. ನಂತರ ಈಗ ಉದಾಹರಣೆಗೆ ಇಂಡವೆಲಿಂಗ್ ಕ್ಯಾಥೆಟರ್ ಹಾಕಿರ್ತಾನೆ, ಅವನಿಗೆ ಬ್ಲಾಡರ್ ಇದ್ದು ಸಮಸ್ಯೆ ಉಂಟು, ಯೂರಿನ್ ಬ್ಯಾಗ್ ಇಟ್ಟುಕೊಳ್ತಾನೆ ಅವನು. ಅದು ತಿಂಗಳಿಗೊಮ್ಮೆ ಚೇಂಜ್ ಆಗಬೇಕು. ಅಥವಾ ಇನ್ಫೆಕ್ಷನ್ ಅಲ್ಲಿ ಅವನು ಚಳಿ ಜ್ವರದಲ್ಲಿ ಬರಬೇಕು ಅವನು. ಈಗ ನನ್ನದು 3 ಗಂಟೆಗೊಮ್ಮೆ ನಾನು ಕೆಥೆಟರ್ ಹಾಕಿ ಯೂರಿನ್ ತೆಗಿಬೇಕು. ಕೈ ಕ್ಲೀನ್ ಇರಬೇಕು, ಆ ಬಾಯ್ಲ್ ಮಾಡಿದ್ದು ಆ ಕೆಥೆಟರ್ ಕ್ಲೀನ್ ಇರಬೇಕು, ಇಲ್ಲ ಅಂದರೆ ಚಳಿ ಜ್ವರ ಬರ್ತದೆ. ನಾನು 1 ವಾರ ತಿಂದರೆ ಹೊರಗೆ ಹೋಗೋದಿಲ್ಲ. ಅದಕ್ಕೆ ಪುನಃ ಕೃತಕವಾಗಿ ನಾನು ವ್ಯವಸ್ಥೆ ಮಾಡಬೇಕು. ಇಲ್ಲಿ ಎಲ್ಲವೂ ಕೂಡ ಮೈಯೆಲ್ಲ ಕಣ್ಣಾಗಿ ಜೀವನ ಮಾಡಬೇಕು. ನೀವು ಬಾತ್ರೂಮಿಗೆ ಹೋಗುವಂಥ ಸ್ಥಿತಿ ಇರ್ಬೋದು, ಮಲಗುವಂಥ ಸ್ಥಿತಿ ಇರಬೇಕು, ಕೂತ್ಕೊಳ್ಳುವಂಥದ್ದು 10 ನಿಮಿಷಕ್ಕೊಮ್ಮೆ ಪುಷಪ್ ಮಾಡಬೇಕು. ಇಲ್ಲ ಅಂದರೆ ಇದು ಸೀಟ್ ಬಿಸಿ ಆಗಿ ಇಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗ್ತದೆ. ಒಮ್ಮೆ ಸ್ಕಿನ್ ಅದನ್ನು ನೀವು ಕ್ಯಾರ್ ತಗೊಳ್ಳಿಲ್ಲ ಅಂದರೆ ಫಸ್ಟ್ ಸ್ಟೇಜ್, ಸೆಕೆಂಡ್, ಥರ್ಡ್, ಫೋರ್ತ್, ನಾನು ಹೇಳಿದೆಲ್ಲ, 4th ಸ್ಟೇಜ್ಗೆ ಹೋದ ನಂತರ ಡಾಕ್ಟ್ರುಗಳಿಗೂ ಕೂಡ ಅದು ಕಂಟ್ರೋಲ್ ಸಿಗೋದಿಲ್ಲ. ಇದು ಎಲ್ಲವೂ ಮೈಯೆಲ್ಲ ಕಣ್ಣಾಗಿ ಹೋಗುವಂಥದ್ದು. ಒಂದು ಕಡೆಯಿಂದ ನಮ್ಮ ಆರೋಗ್ಯದ ಬಗ್ಗೆ ಗಮನ, ಒಂದು ಕಡೆಯಿಂದ ಇದು ಪ್ರತಿ ತಿಂಗಳು ಖರ್ಚನ್ನು ಬೇಡುವಂತಹ ಇಂಜುರಿ ಇದು. ಹೇಗೆ ಎಷ್ಟು ಖರ್ಚಾಗುತ್ತೆ? ಉದಾಹರಣೆಗೆ ಈಗ ಕೆಥೆಟರ್ ನಾನು ದಿನಕ್ಕೆ 5-6 ಸಲ ನಾನು ತೆಗಿತೇನೆ. ಉದಾಹರಣೆ 21 ವರ್ಷದ ನಂತರ ನನ್ನ ಸ್ಥಿತಿ ಹೇಗಿತ್ತಂದ್ರೆ 1.5 ಗಂಟೆಗೊಮ್ಮೆ ಇದು ಕೆಥೆಟರ್ ಹಾಕಬೇಕಾಗಿತ್ತು. ಬ್ಲಾಡರ್ನ ಮಸಲ್ಗಳು ವೀಕ್ ಆಗಿದೆ, ಓವರ್ಫ್ಲೋ ಆಗ್ತದೆ. ಇದು ಎಲ್ಲವೂ ಏನಂದ್ರೆ ಆ ಕೆಥೆಟರಿಗೆ ನಾನು ಹೇಳಿದೆಲ್ಲ, ಇದು ಹೋಲ್ಸೇಲ್ ಅಲ್ಲಿ 13-14 ರೂಪಾಯಿ, ನಾವು 52 ರೂಪಾಯಿದು ತರಬೇಕು. ಯೂರಿನ್ ಬ್ಯಾಗಿನ ಬೆಲೆ 230-270 ಉಂಟು. ಅದರಲ್ಲಿ 40 ರೂಪಾಯಿಗೆ ಹೋಲ್ಸೇಲ್ ಅಲ್ಲಿ ತರ್ತದೆ. ಇದು ಯಾರು ತಂದು ಕೊಡುವಂಥದ್ದು? ಕ್ಯಾರ್ ತಗೊಳ್ಳುವಂಥದ್ದು ಯಾರು? ಇದು ನೀತಿಯಲ್ಲಿ ಉಂಟು. ಶಾಸಕಾಂಗ ಏನು ಉಂಟಲ್ಲ, ಇದರಲ್ಲಿ ಉಂಟು. ಇಂಪ್ಲಿಮೆಂಟ್ ಯಾವಾಗ? ಉತ್ತರ ಕರ್ನಾಟಕದ ಅತಿ ಹೆಚ್ಚಿನ ಸಂಘಟನೆಗಳಿಗೆ ಹೋಗಿದ್ದೇನೆ. 3 ನಮ್ಮಂಥ NGOಗಳುಂಟು, ಅವರು ಮಾಡುವಂಥ ಕೆಲಸಗಳುಂಟು. ಆದರೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಸೆಂಟರ್ಗಳಿಲ್ಲ. ದುರದೃಷ್ಟ, ಇಡೀ ಕರ್ನಾಟಕದಲ್ಲಿ ನೀವು ಪ್ರತಿ ಜಿಲ್ಲೆಯಲ್ಲಿ 300 ಹೋದರೂ ಕೂಡ 9ರಿಂದ 10 ಸಾವಿರ. ಇದರಲ್ಲಿ 10% ಮಂದಿ ಸಿವಿಯರ್ ಗಾಯ ಆಗಿದೆ, 10% ಮಹಿಳೆಯರಿದ್ದಾರೆ, ಇನ್ನೂ ಸಮಸ್ಯೆ ಅವರಿಗೆ. ಇವರಿಗೆ ರಿಹ್ಯಾಬಿಲಿಟೇಷನ್ ಆಗಬೇಕು ಅಂತಾದರೆ ಕೊಪ್ಪಳ, ಬೆಂಗಳೂರು ಮತ್ತು ಮಾಗಡಿ, ನಮ್ಮ ಸೇವಾಧಾಮ ಒಟ್ಟು ಸೇರಿಸಿದ್ರೆ 70 ಬೆಡ್ಗಳು ಸಾಕ. ಅವನು ಬರಬೇಕು, ಆ ರಿಹ್ಯಾಬಿಲಿಟೇಟ್ ಆಗಬೇಕು, ಅವನು ಅಪ್ಡೇಟ್ ಆಗಬೇಕು, ರಿಕವರಿ ಕಡಿಮೆ ಆಯ್ತು. ಇನ್ನು ಇಂಪ್ಲಿಮೆಂಟಿನ ಸೈಡಿಗೆ ಬಂದ್ರೆ ನಾವು ಇಲ್ಲಿ ಈಗ ಯಾವುದೇ ಆಫೀಸರ್ ಹತ್ರ ಕರಳಪಟ್ಟಿ ಎಳ್ದು ನಮ್ಮದು ಇದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ವಲ್ಪ ದಕ್ಷಿಣ ಕನ್ನಡದವರು ಅಂದ್ರೆ ನಾವು ಶ್ರೀಮಂತರು, ಡಿಸೆಬಿಲಿಟಿ ಕಡಿಮೆ, ಇಲ್ಲಿ ಪೋವರ್ಟಿ ಲೈನ್ ಕಡಿಮೆ. ಆದ ಕಾರಣ ನಾವು ಅವನ ಹತ್ರ ನಮ್ಮ ಹಕ್ಕುಗಳನ್ನು ಕೇಳುವಂಥದ್ದು ಕೂಡ ಕಡಿಮೆ. ಅದು ತಪ್ಪು. ನಮಗೆ ಸಾರಾಸಗಟವಾಗಿ ಸಿಗುವಂಥದ್ದು ಸಿಗಬೇಕು. ಇವತ್ತು ನನ್ನ ಸ್ಥಿತಿ, ನನ್ನ ಫ್ಯಾಮಿಲಿಯ ಸ್ಥಿತಿ ಸ್ವಲ್ಪ ಒಳ್ಳೆದಿದ್ದ ಕಾರಣ ಒಂದಷ್ಟು ವ್ಯವಸ್ಥೆಗಳು ಸೇವಾಧಾಮ ಅಥವಾ ಸೇವಾ ಭಾರತಿಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಸರ್, ತಾವು ಏನ್ ಮಾಡ್ತಾ ಇದ್ರಿ? ಆಕ್ಚುಲಿ ನಾನು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿ ನಾನು ಕೆಲಸಕ್ಕೆ ಹೋದವ. ನಾನು ಇನ್ನೊಬ್ಬರೊಟ್ಟಿಗೆ ಕೆಲಸ ಮಾಡಿ ಒಂದಷ್ಟು 40 ರೂಪಾಯಿ ಸಂಬಳದಲ್ಲಿ ದುಡ್ದವನು. ಮನೆಯ ಕೃಷಿಗಳು ಕಡಿಮೆ ಇತ್ತು, ಒಂದು 20 ಎಕರೆ ಜಾಗ ಉಂಟು. ಆದ್ರೆ ಮತ್ತೆ ಬಿದ್ದ ನಂತರ ಕೃಷಿ ಮಾಡಿದ್ದೇನೆ. ನನ್ನ 3 ಅಣ್ಣ 4 ಅಕ್ಕಂದಿರು ತುಂಬಾ ಸಪೋರ್ಟ್ ಮಾಡಿದ ಕಾರಣ ನಾನು ಹೀಗೆ ಇದ್ದೇನೆ. ಮತ್ತು ನನ್ನ ಸಮಾಜ, ನಾನು ಇವತ್ತು ಸಂಘದ ಕಾರ್ಯಕರ್ತ.
ಆದ ಕಾರಣ ನನಗೆ ಇವತ್ತು ಸಮಾಜದ ಓರೆಕೋರೆಗಳು ನನಗೆ ಗೊತ್ತುಂಟು. ಓಕೆ. ನಾನು ಬೀಳುವ ಮೊದಲು ಕೂಡ ಒಂದಷ್ಟು ನಮ್ಮ ಗ್ರಾಮದಲ್ಲಿ ಒಂದಷ್ಟು ಚಟುವಟಿಕೆಗಳಲ್ಲಿದ್ದೆ, ಫುಲ್ ಟೈಮ್ ಕೆಲಸ ಮಾಡ್ತಾ ಇದ್ದೆ. ಓಕೆ ಓಕೆ ಓಕೆ. ಆದ ಕಾರಣ ನನಗೆ ಈ 3-4 ವರ್ಷಗಳಲ್ಲಿ ಸರ್ ಪ್ರಥಮವಾಗಿ ಆಗಿರುವಂತ ಇನ್ಸಿಡೆಂಟ್ ಸರ್ ತಮ್ಮದು ಬಿದ್ದಾಗ, ಅಂದ್ರೆ ಕೆರೆಯ ಕೆಲಸ ನಾವು ಇದು ಎಂತದು ಆಳ ಮಾಡ್ತೇವಲ್ಲ, ಓಕೆ, ಕೆರೆ ಇರ್ತದೆ ಮಾಮೂಲಿ, ಇನ್ನು ಆಳ ಮಾಡ್ಬೇಕಂದ್ರೆ ರಿಂಗ್ ಹಾಕ್ಬೇಕು. ರಿಂಗ್ ಹಾಕಿದೆ, ಅದು ಮಣ್ಣು ಒಳಗುಂಟು, ಮಣ್ಣು ತೆಗಿಬೇಕು. 9 ಗಂಟೆಗೆ ಕರೆಂಟ್ ಇದು ಕೆಲಸದವರು ಬರ್ತಾರೆ, ಕರೆಂಟ್ ಉಂಟು 12 ಗಂಟೆವರೆಗೆ. ಅದರ ಮೊದಲು ನೀರು ತೆಗೆದು ಆ ಮಣ್ಣು ತೆಗಿಬೇಕು. ಮಣ್ಣು ತೆಗೆಯುವಾಗ ಪುನಃ ನೀರು ಬಂದದನ್ನು ತೆಗಿಬೇಕು. ಅಲ್ಲಿ ಲೋ ವೋಲ್ಟೇಜ್ ಆಗದ ಟೈಮಲ್ಲಿ ಕರೆಂಟುಗಳು ಇಲ್ಲ, ಬಂದದ್ದು ಲೋ ವೋಲ್ಟೇಜ್. ಇಂತಹ ಸಮಸ್ಯೆಗಳಲ್ಲಿ ನಾನೇ ಟ್ರಾನ್ಸ್ಫಾರ್ಮರ್ ಕಂಬಕ್ಕೆ ಹತ್ತಿದ್ದು, ಅದು ತಪ್ಪಾಯ್ತು. ಇದು ಓದಿದ್ದು ಎಂತ ಬದನೆಕಾಯಿ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಮುಗಿಸಿ ಒಬ್ಬ ಹತ್ತಿ ಬಿದ್ದ ಅಂದ್ರೆ ಅವನ ಲೈಫ್ ಯೂ ಟರ್ನ್ ಆಯ್ತಂದ್ರೆ ಯಾರು ಹೊಣೆ ಹೇಳಿ? ಹತ್ತಬಾರ್ದಿತ್ತಲ್ಲ, ಲೈನ್ ಮ್ಯಾನ್ ಅನ್ನು ಕರೆಸಿ ಹತ್ಬೇಕಿತ್ತು. ನಾನು ಕೂಡ ಸಿಂಧು ಎಲೆಕ್ಟ್ರಿಕಲ್ಸ್ ಅಂತ ಅಂಗಡಿ ಓಪನ್ ಮಾಡಿದ್ದದೆ, ವೈಂಡಿಂಗ್ ಮಾಡ್ತೇನೆ, ಇದು ಸ್ಟ್ರೀಟ್ ಲೈಟ್ ರಿಪೇರಿ ಉಂಟು, ವೈರಿಂಗ್ ಮಾಡ್ತೇನೆ ಮತ್ತು ಪೈಪ್ ಲೈನ್ ಎಲ್ಲ ಕೆಲಸ ನಾವು ಮಾಡ್ತೇವೆ. 3-4 ಜನಕ್ಕೆ ಕೆಲಸ ಕೊಡ್ತಾ ಇದ್ದೆ ಆಗ, ಆ ಟೈಮಲ್ಲಿ 96ರಲ್ಲಿ. ಸರ್ ಅವಾಗ ಎಲೆಕ್ಟ್ರಿಕಲ್ ಕಂಬದಿಂದ ಕೆಳಗೆ ಬೀಳ್ತೀರಾ, ತದನಂತರ ಆಗಿರುವಂತಹ ವಿಚಾರ ತಮ್ಗಳಿಗೆ? ಅದು ನಾನು ಹೇಳುವಂತದ್ದು. ಓಕೆ, ಈಗ ಬಿದ್ದಾಯ್ತು, ಅವನನ್ನ ಹ್ಯಾಂಡಲ್ ಮಾಡುವ ಸ್ಥಿತಿ ಕಂಪ್ಲೀಟ್ ಹೋಯ್ತು. ನನಗೆ ಈಗ ಬರುವಂತ ಪ್ರಶ್ನೆ ಸರ್, ಈಗ ನೋಡಿದಾಗ ಇಂತಹ ಒಂದು ಘಟನೆಗಳು, ಅನೇಕ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆದಿದೆ. ಆಕ್ಸಿಡೆಂಟ್ ಆದಾಗ, ಅಲ್ಲಿ ನಮ್ಮ ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗ, ತದನಂತರ ಜೀವನವೇ ಇಲ್ಲ ಅನ್ನುವಂಥ ನೋಡುಗಳಲ್ಲಿ ತಾವುಗಳಿದ್ದೀರಾ ಇನ್ಸ್ಪಿರೇಷನ್ ಆಗಿ. ಅದಕ್ಕೋಸ್ಕರ ನಾನು ಕೇಳ್ತಾರೆ, ಇನಿಷಿಯಲ್ ಸ್ಟೇಜ್ ಒಬ್ಬ ವ್ಯಕ್ತಿ ಏನು ಮಾಡ್ಬೇಕು ಸರ್, ಅಂಡ್ ಅವರ ಸುತ್ತಮುತ್ತ ಏನು ಮಾಡ್ಬೇಕು? ಯಾಕಂದ್ರೆ ಸುಸೈಡ್ ಅಟೆಂಪ್ಟ್ ಮಾಡಿದಂಥ ಪ್ರಕರಣಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ದಟ್ಸ್ ವೈ ಸರ್, ಒಂದು ನೀವು ಯಾವುದೇ ಸ್ಪೈನಲ್ ಕಾರ್ಡ್ ಇಂಜುರಿ ಅವರ ಹತ್ರ ಒಂದು ಪ್ರಶ್ನೆ ಕೇಳಿ. ಓಕೆ, ಅವನು 90% ಅವನು ಸುಸೈಡ್ಗೆ ಟ್ರೈ ಮಾಡ್ತಾ ಇರ್ತಾನೆ ಒಂದು ಟೈಮಲ್ಲಿ. ಓಕೆ, ಸಕ್ಸಸ್ ರೇಟ್ ಕಮ್ಮಿ ಅದರಲ್ಲಿ ಸಹ. ಓಕೆ, ಯಾರು ವಿಷ ತಂದು ಕೊಡೋದಿಲ್ಲ, ಬಾವಿಗೆ ಹಾರ್ಲಿಕ್ಕೆ ಆಗೋದಿಲ್ಲ ಇಂಥದ್ದು. ಯಾಕಂದ್ರೆ ಹೆಬ್ರಿಯಲ್ಲಿ ನಮ್ಮ ಆತ್ಮೀಯರೊಬ್ರು ಅವನು ಚೂರಿ ಹಾಕೊಂಡ, ಬೊಬ್ಬೆ ಹೊಡೆದ, ಎಲ್ಲರೂ ಸೇರಿಸಿದ್ರು, ಪುಣ್ಯಕ್ಕೆ ಬದುಕಿದ. ಇವತ್ತು ಅವನ ಜೀವನ ಸೂಪರ್ ಉಂಟು, ರಿಹ್ಯಾಬಿಗೆ ಬಂದ. ಅವನಿಗೆ ಅಪ್ಪ ಅಮ್ಮ ಇಲ್ಲ, ಅವನ ದೊಡ್ಡಮ್ಮ ಇದು ಸಾಕುವಂಥದ್ದು. ನಾವು ಕೂಡ ತುಂಬಾ ಕಡಿಮೆಯಲ್ಲಿ ನಾವು ರಿಹ್ಯಾಬಿಲಿಟೇಟ್ ಮಾಡಿದ್ದೇವೆ, ಯಾಕಂದ್ರೆ ನಮ್ಮ ಸ್ಥಿತಿಯು ಕೂಡ ಸರಿ ಇಲ್ಲ. ಆದ್ರೆ ಮಾಡಬೇಕು, ನನ್ನಂತವರಿಗೆ ಏನಾದ್ರೂ ಬೆಂಬಲ ಬೇಕು ಅನ್ನುವ ದೃಷ್ಟಿಯಲ್ಲಿ ಇದು ಹೋರಾಟ. ಒಂದು ನನ್ನ ಆರೋಗ್ಯಕ್ಕಾಗಿ ಹೋರಾಟ, ಇನ್ನೊಂದು ನನ್ನ ಮನೆಯ ಸ್ಥಿತಿಯನ್ನು ಕೂಡ ನೋಡ್ಬೇಕು. ಸಪೋರ್ಟ್ ಮಾಡ್ತಾರೆ ಅಕ್ಕ ಅಣ್ಣನವರು. ಮತ್ತು ಇದು ಉಂಟಲ್ಲ, ನಾನೇನು ಬದ್ಧತೆ ತೋರಿಸ್ಬೇಕು, ಅದಕ್ಕೆ ಪರಿಪೂರ್ಣವಾಗಿ ಶ್ರಮ. ಇವತ್ತು 24 ಗಂಟೆಯೂ ಕೂಡ ಸ್ಪೈನಲ್ ಇಂಜುರಿಗಾಗಿ ಯೋಚನೆಗಳು ನಮ್ಮದು ನಡೀತಾ ಉಂಟು. ಈ ಓಡಾಟದಲ್ಲಿ ನನಗೆ ಸಿಕ್ಕಿದ ಬೇರೆ ಬೇರೆ ಜಿಲ್ಲೆಯಲ್ಲಿ ಸಿಕ್ಕಿದಂತ ರತ್ನಗಳು ಇವರು. ಉಡುಪಿ ಜಿಲ್ಲೆಗೆ ಹೋದ್ರೆ ಇವತ್ತು ಅದ್ಭುತವಾದಂತ ಕೆಲಸ ಆಗ್ತದೆ. ಇವತ್ತು DHO, CEO ಮತ್ತು DDW ಒಳ್ಳೆ ಯೋಜನೆ ಉಡುಪಿಯಲ್ಲಿ ಆಗಿದ್ದಿದ್ರೆ ಅದು ರಾಯನ್ ಮತ್ತು ಇನ್ನೊಂದು ವಿಜಯ್ ಕೊಡವರು ನಗರಸಭಾ ಸದಸ್ಯರು. ಆದ್ರೆ ನನ್ನ ಜಿಲ್ಲೆ ಇವತ್ತು ಜಿಲ್ಲಾ ಕೇಂದ್ರಕ್ಕೆ ಬಂದು ಮೀಡಿಯಾಕ್ಕೆ ಬರ್ತಾ ಇದ್ದೇನೆ, ಈಗ ಪ್ರಾರಂಭ ಆಗಿದೆ. ಮೊನ್ನೆ DC-ಗಾಗಿ ಬೇರೆ ವಿಷಯಕ್ಕಾಗಿ ಬಂದಿದ್ದೆ ಹೊರತು ಇಂಪ್ಲಿಮೆಂಟ್ ಸೈಡ್ ನಾನು 0 ಇದ್ದೇನೆ. ಆದ್ರೆ ನನ್ನೊಟ್ಟಿಗೆ ಮೀಡಿಯಾಗಳು ಇದ್ರೆ, ಯಾಕಂದ್ರೆ ಕಗ್ಗದಲ್ಲಿ ಒಂದು DVG ಅವರು ಹೇಳ್ತಾರೆ, ನಾವೆಲ್ಲ ಈಗ ಮೀಡಿಯಾದವರು ಕುವೈಟಿನ ಆ ಸಂಸ್ಥೆ, ನಮ್ಮ ಸಂಸ್ಥೆ, ಇಲ್ಲಿಯ ಸಂಸ್ಥೆಗಳು ಅಥವಾ ಸರ್ಕಾರಗಳು, ಕೊಡುಗೈ ದಾನಿಗಳು ಅಥವಾ ಕೊಡುಗೈ ಸಂಸ್ಥೆಗಳು, ಇವರೆಲ್ಲ ಇಡೀ ನಾವೇನು ವಿಶ್ವ ಕುಟುಂಬ ಅಂತ ನಾವೇನು ಹೇಳ್ತೇವೆ, ಅದರ ಎಲೆಗಳು ಒಂದು ಮರದ ಎಲೆಗಳು. ನೀನು ಯಾರು ಅಂತ ಅದರಲ್ಲಿ ಉತ್ತರ ಉಂಟು, ನೀನೊಂದು ಎಲೆ ಅಂತ. ಯಾಕೆ ಅಂದ್ರೆ ಎಲೆ ಫೋಟೋಸಿಂಥೆಟಿಸ್ ಪ್ರೋಸೆಸ್ ಮಾಡ್ತದೆ, ಆಹಾರ ಕೊಟ್ಟು ಅದು ಬೇರನ್ನು ಗಟ್ಟಿ ಮಾಡುವಂಥದ್ದು, ಕೊಂಬೆಯನ್ನು ಗಟ್ಟಿ ಮಾಡುವಂಥದ್ದು, ಹೂವಿಗೆ ಹಣ್ಣಿಗೆ ಎಲ್ಲ ಶಕ್ತಿ ಕೊಡುವಂತ ಕೆಲಸ ಯಾರಿಗೂ ಗೊತ್ತಾಗುದಿಲ್ಲ. ನಾವು ಮಾಡ್ಬೇಕು ಅದನ್ನು. ಯಾವ ಸಮಾಜ ಇವತ್ತು ದುರ್ಬಲ ಮತ್ತು ಕೊರತೆ ಉಂಟು ಅದನ್ನು ಗಟ್ಟಿ ಮಾಡುವಂತ ಕೆಲಸ ನಮ್ಮದು, ಮೀಡಿಯಾದ್ದು ಇರ್ಬೋದು. ಇದು ಬಿಳಲಲ್ಲ ಬೇರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ ಮಲರಲ್ಲ, ಕಾಯಿ ಹಣ್ಣಲ್ಲ, ಎಲೆ ನೀನು, ವಿಶ್ವವೃಕ್ಷದಳು ಎಲೆಯಳೊಂದು ನೀಮ್ ತಿಳಿದದನು ನೆರವಾಗು ಮಂಕುತಿಮ್ಮ ಅಂತ ಸ್ಪಷ್ಟವಾಗಿ ಉಂಟು.
ನಿಜ 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 ನಿಜ. ಎಸ್ ಸರ್, ಬರ್ತೇನೆ. ಜೊತೆಗೆ ರಾಯನ್ ಸರ್, ಈಗ ನಿಮ್ಮಲ್ಲಿ ನಾನು ಕೇಳಬೇಕು, ಆಕ್ಸಿಡೆಂಟಲ್ ಆಗಿ ಆಗಿರುವಂತಹ ಒಂದು ವಿಚಾರ ಅಟ್ ಎ ಟೈಮ್ ಈಗ ಅನೇಕ ಜನಕ್ಕೆ ಸ್ಫೂರ್ತಿ ಆಗಿದ್ದೀರಾ, ತಾವು ಸ್ಫೂರ್ತಿಯ ಚಿಲುಮೆ ಆಗಿದ್ದಾರೆ, ಅಂದರೆ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋಂಥ ವಿಚಾರ ಬರುತ್ತೆ ಸರ್. ಯಾಕಂದರೆ ಅನೇಕ ಜನರಿಗೆ ಒಂದು ಘಟನೆ ಆಗುತ್ತೆ. ಯಾಕಂದರೆ ಇದು ಮೊದಲಿಂದಲೂ ಕೂಡ ಭಯಭರ್ತ ಆಗ್ತಾ ಇದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ಆ ಸಮಸ್ಯೆಗಳು, ಆ ಟೆನ್ಷನ್ಗಳು. ಅಂದರೆ ನಾವು ಸರಿಯಾಗಿರ್ತೇವೆ, ಅಟ್ ಎ ಟೈಮಲ್ಲಿ ಸ್ವಲ್ಪ ಏನಾದರೂ ಆಯಿತು ಅಂತ ಬಂದಾಗ ಎಲ್ಲವೂ ಮುಗೀತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಂಥದ್ರಲ್ಲಿ ನಡಿಲಿಕ್ಕೆ ಆಗಲ್ಲ, ಡಾಕ್ಟರ್ ಹೇಳ್ತಾರೆ ನೋ ಚಾನ್ಸ್ ಅಂತ ಬಂದಾಗ ಏನು ಮಾಡಬೇಕು, ಏನು ಕತೆ, ಏನು ಹೇಳ್ತೀರಾ ಸರ್? ಎಸ್, ಖಂಡಿತವಾಗಿಯೂ ಸರ್. ಯಾವಾಗ ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಯ 4 ಗೋಡೆಗಳ ಮಧ್ಯದಲ್ಲಿ ಸೇರಿದೆ, ಪ್ರಪಂಚ ಅನ್ನುವಂಥದ್ದು ಮತ್ತು ನನಗೆ ನೋಡೋಕ್ಕಾಗಲ್ಲ. ಯಾಕಂತಂದರೆ ಆವತ್ತಿನ ಸಮಯದಲ್ಲಿ ಇಂಟರ್ನೆಟ್ ಇಲ್ಲ, ಮೊಬೈಲ್ ಇಲ್ಲ, ಟಿ ವಿ ಕೂಡ ಮನೆಯಲ್ಲಿ ಇರಲಿಲ್ಲ. ಸೊ 24 ಗಂಟೆನೂ ಕೂಡ 4 ಗೋಡೆಗಳ ಮಿಡ್ಲಲ್ಲೇ ಕಳಿಬೇಕು. ಆ್ಯಂಡ್ ಹೇಳಕ್ಕಾಗಲ್ಲ, ಹೇಳಿಸ್ಬೇಕಾದ್ರೂ ಅಪ್ಪ ಅಮ್ಮ ಬರಬೇಕು, ತಂಗಿ ತಮ್ಮ ಬರಬೇಕು, ಊಟ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ 3 ಮಂತ್ ಅಬ್ಸಲ್ಯೂಟ್ ಬೆಡ್ ರೆಸ್ಟ್ ಅಂತ ಹೇಳಿದ್ದಾರೆ. ಒಂದು ಚೂರು ಆ ಕಡೆ ಈ ಕಡೆ ಅಲ್ಲಾಡಕ್ಕಿಲ್ಲ, ಯಾಕಂದ್ರೆ ಸ್ಪೈನ್ ಆ ಕಡೆ ಪುನಃ ಮೂವ್ಮೆಂಟ್ ಆದ್ರೆ ಪುನಃ ಅಲ್ಲಿ ಡಿಸ್ಲೊಕೇಟ್ ಆಗುತ್ತೆ. ಅದು ಕೂಡ ಆಲ್ಕಲೈನ್ ಜಾಕೆಟ್ ಹಾಕಿದ್ದಾರೆ. ಸೊ ಮೂವ್ಮೆಂಟೇ ಇಲ್ಲ. ಆ ಮೂವ್ಮೆಂಟ್ ಇಲ್ಲದಿರೋ ಸಮಯದಲ್ಲಿ 3 ತಿಂಗಳು ಅಂದ್ರೆ 90 ದಿವಸ ಮಲಗಿದ್ದಲ್ಲೇ ಮಲಗಬೇಕಂತ ಹೇಳಿದ್ರೆ ತುಂಬ ಕಷ್ಟ. ಅಂತ ಒಂದು ಮೂಮೆಂಟ್ನಲ್ಲಿ ಸ್ನಾನ ಇಲ್ಲ, ಅಲ್ಲೇ ಸ್ಪಾಂಜ್ ಬಾತ್ ಮಾಡಬೇಕು. ಯೂರಿನೇಷನ್ ಆಗಿರ್ಬೋದು, ಮೋಷನ್ ಆಗಿರ್ಬೋದು, ಅದು ಬೆಡ್ಡಲ್ಲಿ ಮಲಗಿದ್ದಲ್ಲೇ. ಕೆಲವೊಮ್ಮೆ ನನ್ನ ಕಂಡೀಷನ್ನಲ್ಲಿ ನಂದು T4 ಲೆವೆಲ್ ಅಂತ ಹೇಳಿದ್ರೆ ಈ ಲೆವೆಲ್ನಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ. ಸೊ ಇಲ್ಲಿಂದ ಕೆಳಗಡೆ ಯಾವುದೇ ಸೆನ್ಸೇಷನ್ ಇಲ್ಲ. ಟಚ್ ಮಾಡಿದ್ರೆ ಗೊತ್ತಾಗಲ್ಲ, ಮುಟ್ಟಿದ್ರೆ ಗೊತ್ತಾಗಲ್ಲ. ನೀವು ಒಂದು ಚಾಕು ತಂದು ಚುಚ್ಚಿ ನಂಗೆ ಗೊತ್ತಾಗಲ್ಲ. ಈಗಲೂ ಕೂಡ ನಾನು ಮುಟ್ಟಿದ್ರೆ ನಿಮ್ಗೆ ಇಲ್ಲಿಂದ ಕೆಳಗಡೆ ಎಲ್ಲೋ ಬೇಕು ಇಲ್ಲ ಸ್ಪೈನಲ್ ಇಂಜುರಿ ನನಗೆ ಬಂದು ಏನು ಹೊಡೆದ್ರು ಕೂಡ ತಮ್ಗೆ ಗೊತ್ತಾಗಲ್ಲ. ಇವನ್ ಕೆಲವು ಮೊಮೆಂಟ್ ಗಳಲ್ಲಿ ಕೆಲವು ಪೇಷಂಟ್ ಗಳಿಗೆ ರಾತ್ರಿ ಬಂದು ಇಲಿ ಕೂಡ ಕಚ್ಕೊಂಡು ಹೋಗುತ್ತೆ, ಒಂದೊಂದು ಬೆರಳೆ ಇರಲ್ಲ, ಗೊತ್ತಾಗಲ್ಲ. ಬೆಳಿಗ್ಗೆ ಗೊತ್ತಾಗೋದು ಬ್ಲಡ್ ಬ್ಲೀಡಿಂಗ್ ಆಗಿದೆ ಎಲ್ಲಿಂದ ಅಂತ, ಈ ರೀತಿಯ ಸಿಚುವೇಶನ್. ಸೊ ಅಂತ ಒಂದು ಮೊಮೆಂಟ್ ನಲ್ಲಿ ನಂದು ಕಂಪ್ಲೀಟ್ ಪ್ಯಾರಾಪ್ಲೀಜಿ ಅಂತ ಹೇಳ್ಬೋದು. ಇದೇ ರೀತಿ ಕ್ವಾಡ್ರಿಪ್ಲೀಜಿ ಅಂತ ಇರುತ್ತೆ. ಕ್ವಾಡ್ರಿಪ್ಲೀಜಿ ಅಂತ ಹೇಳಿದ್ರೆ ಕತ್ತಿನ ಭಾಗದಲ್ಲಿ ಏಟು ಬೀಳುವಂಥದ್ದು. ಸೊ ಅಲ್ಲಿಂದ ಕೆಳಗಡೆ ಸೆನ್ಸೇಷನ್ ಇರಲ್ಲ. ಅಟ್ಲೀಸ್ಟ್ ನಾನು ಫಾರ್ಚುನೇಟ್ ಅಂತ ಹೇಳ್ಬೋದು, ನನ್ನ 2 ಕೈಯಾದ್ರೂ ಗಟ್ಟಿ ಇದೆ. ಎಷ್ಟೋ ಮಂದಿ ಪೇಷಂಟ್ಸ್ಗಳು ನನ್ನಂಥ ರೀತಿನಲ್ಲಿರೋರು ಇದ್ದಾರೆ, ಅವರ ಕೈಗಳು ಕೂಡ ವರ್ಕ್ ಆಗಲ್ಲ, ಅವ್ರಿಗೆ ಊಟ ಮಾಡೋಕ್ಕೂ ಕೂಡ ಆಗಲ್ಲ. ವಿದೌಟ್ ರಿಹ್ಯಾಬಿಲಿಟೇಷನ್ ಬೇರೆಯವರೇ ಲೈಫ್ ಲಾಂಗ್ ತಿನ್ನಿಸ್ಬೇಕಾಗುತ್ತೆ. ಇಂಥ ಕಂಡೀಷನ್ನಲ್ಲಿ ಉಳಿದೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಅಂಥ ಒಂದು 2008ನೇ ಇಸ್ವಿಯಲ್ಲಿ ಲೈಫೇ ಬೇಡ ಅಂತ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ಕೂಡ ಬಂದಿದೆ, ಖಂಡಿತವಾಗಿಯೂ ಬಂದಿದೆ. ಯಾಕಂದರೆ ಹಿರಿಮಗನದ ನಾನು ಆ ಫ್ಯಾಮಿಲಿಗೆ ಅವರ ಬೇಕು ಬೇಡಗಳನ್ನು ಈಡೇರಿಸುವಂಥ ಒಬ್ಬ ವ್ಯಕ್ತಿ. ನನ್ನ ಹಿಂದ್ಗಡೆ 4 ಮಂದಿ, ನನ್ನ ತಂಗಿ ಮತ್ತು ತಮ್ಮಂದಿರು, ಅವರ ಎಜುಕೇಷನ್, ಅಪ್ಪ ಅಮ್ಮನ ಬೇರೆ ಬೇರೆ ಖರ್ಚುಗಳು, ಮನೆಯ ಟೋಟಲ್ ಖರ್ಚು, ಇದನ್ನೆಲ್ಲ ನಿಭಾಯಿಸುವಂಥ ಪರಿಸ್ಥಿತಿಯಲ್ಲಿರುವಂಥ ನಾನು ಆದಂಥ ಒಂದು ಕ್ಷಣಿಕ ಘಟನೆಯಿಂದ ಬೆಡ್ ರೀಡನ್ ಆಗಿದ್ದೇನೆ ಅಂತ ಹೇಳಿದರೆ, ಸೊ ಆ ಒಂದು ಮನೆಯ ಬೆನ್ನೆಲುಬೆ ಕಟ್ಟಾಗಿದೆ. ನನ್ನ ಬೆನ್ನೆಲುಬೆ ಹೇಗೂ ಮೃತಗೊಂಡಿದ್ದೇನೆ, ಆ ಮನೆಯ ಬೆನ್ನೆಲುಬೆ ತುಂಡಾಗಿರುವಂಥ ಒಂದು ಸಿಚುವೇಶನ್. ಆವಾಗ ಸಾಲ ಸೋಲ, ಟ್ರೀಟ್ಮೆಂಟಿಗೆ ಖರ್ಚಿಲ್ಲ, ಹಣ ಇಲ್ಲ, ಇದ್ದ ಹಣ ಎಲ್ಲ ಆಲ್ರೆಡಿ ಖರ್ಚಾಗಿ ಹೋಗಿದೆ. ಅಪ್ಪ ಅಮ್ಮ ಇದ್ದಂಥ ಒಡವೆಗಳನ್ನು ಹೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಅಡ ಇಟ್ಟಿದ್ದಾರೆ. ಅಂಥ ಮೊಮೆಂಟ್ನಲ್ಲಿ ನನ್ನ ತಂಗಿ ತಮ್ಮಂದಿರಿಗೆ ಓದಿಸ್ಲಿಕ್ಕೆ ನನ್ನಿಂದ ಆಗಲ್ಲ. ಸೊ ಅಂಥ ಮೊಮೆಂಟ್ನಲ್ಲಿ ಇವನ್ ಇಷ್ಟು ಮಾತ್ರ ಅಲ್ಲ ಸರ್, ಸಾಮಾಜಿಕ ತೊಂದರೆಗಳು, ಮಾನಸಿಕ ಕಿರಿಕಿರಿ. ಇವಾಗ ನನ್ನ ಆರೈಕೆಗಾಗಿ ನನ್ನ ಅಪ್ಪ ಅಮ್ಮ 24 ತಾಸು ನನ್ನ ಜೊತೆನೇ ಇರಬೇಕು. ಅವರಿಗೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ, ನನ್ನಮ್ಮ ಕೂಲಿ ಮಾಡ್ತಾ ಇದ್ರು, ಕೂಲಿ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ, ನನ್ನ ಆರೈಕೆಯಲ್ಲಿ ತೊಡಗಿದ್ದಾರೆ. ಚರ್ಚಿಗೆ ಹೋಗ್ಲಿಕ್ಕಿಲ್ಲ, ಪೂಜೆಗೆ ಹೋಗ್ಲಿಕ್ಕಿಲ್ಲ, ಯಾವುದೇ ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸ್ಲಿಕ್ಕಿಲ್ಲ, ಯಾಕಂದ್ರೆ ಮಗನನ್ನು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ, ಇಂಥ ಕಂಡೀಷನ್. ಅದೇ ರೀತಿ ತಂಗಿ ತಮ್ಮಂದರಿಗೆ, ಅಯ್ಯ ನನ್ನ ಅಣ್ಣ ಈ ರೀತಿಯ ಸಿಚುವೇಶನ್ ಅಲ್ಲಿ 22ನೇ ವಯಸ್ಸಿನಲ್ಲಿ ಬೆಡ್ಡಲ್ಲಿ ಬಿದ್ದನಲ್ವಾ ಅಂತ ಓದಕ್ಕೂ ಕೂಡ ಅವರಿಗೆ ಮನಸ್ಸು ಬರಲ್ಲ. ಇಂಥ ಒಂದು ಕಂಡೀಷನ್ನಲ್ಲಿ ಹೊರಗಡೆ ಬರೋದೇ ತುಂಬ ಕಷ್ಟದ. ಇವನ್ ನನಗೆ ಹಾಸ್ಪಿಟಲ್ನಿಂದ ಮನೆಗೆ ಹೋಗ್ಬೇಕಾದ್ರೆ 4 ಬೆಡ್ಸು ಅಂತ ಹೇಳಿದ್ರೆ ಒತ್ತಡ ಗಾಯ ಅಂತ ಹೇಳ್ತಾರೆ, ಅದು ಆಗಿತ್ತು. ಯಾಕಂದ್ರೆ ಕೇರ್ ಹೇಗೆ ತಗೊಳ್ಬೇಕು ಅಂತ ಹೇಳೋರಿಲ್ಲ. ಇದೇ ರೀತಿ ಸರ್ 2008ರಿಂದ 2016ರವರೆಗೆ ಬೆಡ್ಡಲ್ಲಿ ಮಲಗಿದ್ದಲ್ಲಿ ಇದ್ದಂಥ ವ್ಯಕ್ತಿ ನಾನು. ಸ್ನಾನ ಮಾಡೋಕ್ಕೂ ಹೋಗ್ಬೇಕಂತ ಹೇಳಿದ್ರೆ ಇಬ್ಬರು ಎತ್ತಿ ಚೇರ್ನ ಮೇಲೆ ಇಟ್ಟು ಅವರು ಎತ್ಕೊಂಡು ಹೋಗ್ಬೇಕು, ಆ್ಯಂಡ್ ಪುನಃ ರಿಟರ್ನ್ ತರಬೇಕು. ಎಲ್ಲಾದ್ರೂ ಹೊರಗಡೆ ಹೋಗ್ಲಿಕ್ಕೆ ಕೂಡ ಆಗಲ್ಲ, ಯಾಕಂದ್ರೆ ಮನೆಯ ಎದುರುಗಡೆ 4 ಸ್ಟೆಪ್ಸ್ಗಳಿದೆ, ಅದರಲ್ಲಿ ವೀಲ್ ಚೇರ್ ಇಳಿಸುವುದು ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಆವಾಗ ನನ್ನಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಬರುವಂಥ ಭಾವನೆ ಇಷ್ಟೇ, ನನ್ನಿಂದಾಗಿ ನನ್ನ ಫ್ಯಾಮಿಲಿಗೆ ಕಷ್ಟ ಆಯ್ತಲ್ಲ, ನನ್ನಿಂದಾಗಿ ನನ್ನ ತಂಗಿಗೆ ತಮ್ಮನಿಗೆ ಕಷ್ಟ ಆಯ್ತಲ್ಲ,
ಸೊ ಇದು ನನ್ನ ಲೈಫ್ ಇಲ್ಲಿಗೆ ಎಂಡ್. Okay. ಯಾರು ಬೈ ಫೋರ್ಸ್ ಆಗಿ ಮನೆಯವರು ಫ್ಯಾಮಿಲಿಯವರು ಹೊರಗಡೆ ಹೋಗೋಣ ನಡಿ ಅಂತ ಹೇಳಿದ್ರು ನಾನು ಹೋಗಲ್ಲ. ಯಾಕಂತ ಹೇಳಿದ್ರೆ ನಾನು ಎಲ್ಲಿ ಹೋಗ್ತೇನೋ ಅಲ್ಲಿ ಸ್ಟೆಪ್ಸ್ ಇರುತ್ತೆ, ರೋಡ್ ಸರಿಯಾಗಿರಲ್ಲ, ಹೋಗ್ಬೇಕಾದ್ರೂ ಟ್ಯಾಕ್ಸಿ ಮಾಡಿ ಹೋಗ್ಬೇಕು, ಬಾಡಿಗೆ ಟ್ಯಾಕ್ಸಿ ಮಾಡಿ ಹೋಗ್ಬೇಕು, ಅದಕ್ಕೆ ಹಣ ಇಲ್ಲ. ಎಲ್ಲಿ ನಾನು ಯಾವ ಮನೆಗೆ ಹೋಗ್ತೇನೋ ಅಥವಾ ಎಲ್ಲಿ ಯಾವ ಬಿಲ್ಡಿಂಗ್ ಹೋಗ್ಲಿಕ್ಕಿದೆ, ಯಾವ ಕಚೇರಿಗೆ ಹೋಗ್ಲಿಕ್ಕಿದೆ, ಅಲ್ಲಿ ರ್ಯಾಂಪ್ನ ವ್ಯವಸ್ಥೆ ಇರಲ್ಲ. ಅಂತ ಮೂಮೆಂಟ್ನಲ್ಲಿ ನಾನು ಥಿಂಕ್ ಮಾಡೋದಿಷ್ಟೇ, ಇಲ್ಲಿಲ್ಲ ಎಲ್ಲಿ ಹೇಗಾದ್ರೂ ನಾನು ಹೋಗ್ಬೋದು, ಬಟ್ ಅಲ್ಲಿ ಸಪೋರ್ಟ್ ಮಾಡೋರು ಯಾರಿದ್ದಾರೆ ಅಂತ ಒಂದು ಯೋಚನೆಗಳು ಬರುತ್ತೆ. ಅಂತ ಮೂಮೆಂಟ್ನಲ್ಲಿ ಎಲ್ಲಿಗೂ ಹೋಗೋದೇ ಬೇಡ. ಲೈಫ್ 22ನೇ ವಯಸ್ಸಿನಲ್ಲೇ ಎಂಡ್ ಆಗಿದೆ. ಇನ್ನಿಷ್ಟೇ, ಇನ್ನೇನಾದ್ರೂ ಇದ್ರೆ ಅದು ಸಾವು, ಅದಕ್ಕಿಂತ ಮಿಗಿಲಾದದ್ದು ಬೇರೆ ಇಲ್ಲ ಅನ್ನುವಂಥ ಒಂದು ಯೋಚನೆಯಲ್ಲಿ. ಇದು ನಾನು ಮಾತ್ರ ಅಲ್ಲ ಸರ್, ಮ್ಯಾಕ್ಸಿಮಮ್ 99% ಆಫ್ ದ ಸ್ಪೈನಲ್ ಕಾರ್ಡ್ ಇಂಜುರ್ಡ್ ಇದೇ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ, ಮಾನಸಿಕ ಖಿನ್ನತೆಯಲ್ಲಿ ಬಳಲ್ತಾ ಇರ್ತಾರೆ. ಯಾಕಂತಂದ್ರೆ ನಾನೊಂದು ಒಳ್ಳೆ ಜಾಬಲ್ಲಿದ್ದೆ, ಬಟ್ ಮ್ಯಾಕ್ಸಿಮಮ್ ಸ್ಪೈನಲ್ ಕಾರ್ಡ್ ಇಂಜುರಿ ನಮ್ಮ ದಕ್ಷಿಣ ನಡು ಉಡುಪಿ ಜಿಲ್ಲೆ ಅಥವಾ ಆಸುಪಾಸಿನ ಜಿಲ್ಲೆಗಳಲ್ಲಿ ಆಗುವಂಥದ್ದು ಅದು ಮರದಿಂದ ಬಿದ್ದು, ತುಂಬಾ ಬಡತನದಲ್ಲಿರುವಂಥ ಒಂದು ಫ್ಯಾಮಿಲೀಸ್ಗಳು ತೆಂಗಿನಕಾಯಿ ಕೀಳಕ್ಕೂ ಅಡಿಕೆ ಕೀಳಕ್ಕೂ ಮೇಲೆ ಹೋಗ್ತಾರೆ, ಜಾರಿ ಕೆಳಗೆ ಬೀಳ್ತಾರೆ, ಮರ ಕಡಿಲಿಕ್ಕೋ ಕೊಂಬೆ ಕಡಿಲಿಕ್ಕೋ ಹೋಗ್ತಾರೆ. ಮತ್ತೆ ತುಂಬಾ ಲೇಬರ್ ಕ್ಯಾಟಗರಿ ಅಂತ ಹೇಳಿದ್ರೆ ಇವಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಪ್ಲೇಸ್ಗಳಲ್ಲಿ ವರ್ಕ್ ಮಾಡ್ತಿರುವಂತ, ಅದು ಪೇಂಟರ್ಸ್ ಆಗಿರ್ಬೋದು, ಗಾರೆ ಕೆಲಸ ಮಾಡುವವರಾಗಿರ್ಬೋದು, ಅಥವಾ ಸೆಂಟ್ರಿಂಗ್ ಕೆಲಸ ಮಾಡುವವರು, ಇಂಥವ್ರು ಕೆಳಗೆ ಬಿದ್ದಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಮತ್ತೊಮ್ಮೆ ಹೇಳದಿರುವಂಥ ಪರಿಸ್ಥಿತಿ. ಸೊ ಎಲ್ಲೆಲ್ಲೋ ಹೋಗಿ ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡಿಕೊಂಡು ಎಲ್ಲೆಲ್ಲೋ ಹೋಗಿ ಎಲ್ಲ ಹಣ ಖರ್ಚಾದ ನಂತರ ಸುಮ್ಮನೆ ಮನೆಯಲ್ಲಿ ಕೂಡ್ಬೇಕಂತ ಒಂದು ಸಿಚುವೇಶನ್. ಇಂಥ ಒಂದು ಕಂಡೀಷನ್ನಲ್ಲಿ ಸರ್ ಸೇವಾಧಾಮ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇಂಥ ವ್ಯಕ್ತಿಗಳನ್ನು ಗುರುತಿಸುವಂತ ಕೆಲಸ ಮಾಡುತ್ತೆ. ಯಾಕಂದ್ರೆ ವಿನಾಯಕ್ ಸರ್ ಆಲ್ರೆಡಿ ಅದ ಒಂದು ಸ್ಪಷ್ಟತೆಯನ್ನು ಕೊಟ್ಟರು, ಇನ್ನೂ ಕೂಡ ಗುರುತಿಸುವಿಕೆ ಆಗ್ಲಿಲ್ಲ, ಐಡೆಂಟಿಫಿಕೇಶನ್ ಆಗಿಲ್ಲ. ಆವಾಗ ಇವಾಗ ಅಂದ್ರೆ ಈ ರೀತಿ ಆದಾಗ, ಅಂದ್ರೆ ಈ ರೀತಿ ಕೈಕಾಲುಗಳಲ್ಲಿ ಸ್ವಾಧೀನ ಇಲ್ಲ ಅಂತ ಬಂದಾಗ ಅವರು ನೇರವಾಗಿ ಸೇವಾಧಾಮವನ್ನ ಸಂಪರ್ಕಿಸಬಹುದಾ? ಹೇಗೆ? ಖಂಡಿತವಾಗಿಯೂ ಸರ್, ಖಂಡಿತವಾಗಿಯೂ ಸೇವಾಧಾಮವನ್ನು ಅವರು ಸಂಪರ್ಕಿಸಬಹುದು. ಅದು ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ನ ಮೂಲಕ ಅವರು ಸಂಪರ್ಕ ಮಾಡಬಹುದು. ಅಂಡ್ ತುಂಬಾ ಇವತ್ತು ಸ್ವಲ್ಪ ಜಾಗೃತಿ ಬಂದ್ಬಿಟ್ಟಿದೆ, ಇಷ್ಟವರೆಗೆ ಜಾಗೃತಿ ಇಲ್ಲ ಅಂತ ಇದು, ಬಟ್ ಯಾವಾಗ ಸೇವಾಧಾಮ ಬಂತು ಮಾತಾಡ್ತೇನೆ. ಬಿಫೋರ್ ದಟ್ ಅನೇಕ ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನು ಸ್ವೀಕಾರ ಮಾಡಬೇಕು. ಅದರ ನಡುವಲ್ಲೂ ಕೂಡ ನಾನು ಈ ವಿಚಾರಗಳನ್ನ ಕೇಳಿದಾಗ ಅತ್ಯಂತ ಯಾಕೆ ಈ ರೀತಿ ಆಗುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದರೆ ಏನ್ ಮಾಡಕ್ಕಾಗಲ್ಲ ಅನ್ನುವಂಥದ್ದು, ನಮ್ಮ ಜೀವನ ಇರುವಂಥದ್ದು ಇದೇ ರೀತಿ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ನಿಜವಾಗ್ಲೂ ಕೂಡ ನಮ್ಮ ಕಣ್ಣ ಮುಂದೆ ಇರುವಂಥ ಸ್ಫೂರ್ತಿ ಇವರು. ಅಂಡ್ ಪಿರೋರ ಯಾನ್ ತುಳುಕೂಟ ಕುವೈಟ್ಗ್ ಸೊಲ್ಮೆ ಸಂದ ಒಂದಿಲ್ಲ ಸರ್ ದಯಪನಗ ಎಂಕ್ಲೆಗೂ ಗೊತ್ತಿಜನ್ನ ವಿಚಾರನ ಎಂಕ್ಲೆಗೂ ಗೊತ್ತಿಜಂದಿನ ಎಂಕುಲು ತುಳುನಾಡದಕ್ಕೂ ತೆರಿ ಅಂದಿನ ಬಹುಶಃ ಈ ಸಂಸ್ಥೆನ ಈತ ಮಲ್ಲ ಮಟ್ಟಿಡೆ ಎಂಕಲ್ನ ದುಂಬ ಕಂತದಿಯಾರ ನಮ್ಮ ತುಳುನಾಡದಕ್ಕೂ ತೂವೊಂದು ರೀತಿಯ ಕಾರ್ಯಕ್ರಮನ ಮಸ್ತ್ ಕಾಲ್ ಬರೋದುಂಡು, ಕೆಲವು ವಿಚಾರ ಬರೋದು, ನನ್ನ ಸಮಯದ ಅಭಾವ ಉಂಡು ಆಯ್ತು ನಡುಟು ಕಾಲ್ ದೆತ್ತುಂಡ್ರೆ ಆ ಒಂದಿಜ್ಜಿ ಅನ್ ಎರಡು ಮೂಜಿ ಕಾಲ್ ಅಂದೆತ್ತೋನು. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ ಸರ್. ದಯಮಲ್ತದೆ ನಿಕಲ ಟಿ ವಾಲಿ ಮ್ಯೂಟ್ ಮಲ್ಪರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಎಲ್ಲಿಂದ? ಕಿಶೋರ್ ಸರ್, ಕಿಶೋರ್ ಅಂತ ಬೀಚ್ ರೋಡ್ ಸರ್. ಬೀಚ್ ರೋಡ್ ಕಿಶೋರ್ ಅವ್ರು, ನಮಸ್ತೆ ಸರ್, ಮಾತಾಡಿ ಸರ್. ಮಾತಾಡಿ ಸರ್. ನಾನು ಒಂದು 15 ವರ್ಷದಿಂದ ಆಂಕೋಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಪ್ರಾಬ್ಲಮ್ ಇಂದ ಇದೆ ಸರ್, ಪ್ರಾಬ್ಲಮ್ ಇದೆ ನನಗೆ. ಅದಕ್ಕೆ ಇದ್ರ ಮುಖಾಂತರ ಏನಾದ್ರೂ ಯಾವ್ದಾದ್ರು ಟ್ರೀಟ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ ಸರ್? ಓಕೆ ಓಕೆ ಓಕೆ. ಅಂದ್ರೆ ಅದು ಫುಲ್ ಸ್ಪೈನಿಗೆ ಸಂಬಂಧಪಟ್ಟಿದೆ ನನಗೆ, ಸ್ಟಿಫ್ನೆಸ್ ಮತ್ತೆ ಅದು ಪ್ರಾಬ್ಲಮ್ ಇದೆ. ಅಂದ್ರೆ ಈ ಕೆಲಸ ಎಲ್ಲ ಮಾಡಕ್ಕೆ ಕಷ್ಟ ಇದೆ, ನಾನು ವರ್ಕ್ ಎಲ್ಲ ಏನು ಮಾಡ್ತಿಲ್ಲ ಇವಾಗ. ಅದಕ್ಕೆ ಈ ಸಂಸ್ಥೆ ಮುಖಾಂತರ ಏನಾದ್ರೂ ಹೆಲ್ಪ್ ಆಗ್ಬೋದು ಸರ್? ಸರ್, ಒಂದು ಸ್ಪಾಂಡಿಲೈಟಿಸ್ ನಾವು ನೋಡ್ತಾ ಇಲ್ಲ, ಎರಡನೇದು ಸ್ಪೈನಲ್ ಇಂಜುರಿ ಮಾತ್ರ ನೋಡ್ತಾ ಇದ್ದೇವೆ. ಓಕೆ. ಬಟ್ ಆದರೆ ನನ್ನ ನಂಬರ್ ತಗೊಳ್ಳಿ, ನಮ್ಮ ಮುಂದೆ ಏನಾದರೂ ಬದಲಾವಣೆಗಳು ಕಾಣಬಹುದಾ ಅನ್ನುವಂಥದ್ದು ಪ್ರಯತ್ನ ಮಾಡುವ, ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಸರ್. ಓಕೆ ಓಕೆ ಓಕೆ, ಆಯ್ತು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಇದು ಅನೇಕ ಜನರಿಗೆ ಬಹುಶಃ ಗೊತ್ತಿರಲಿಲ್ಲ ಅನ್ನುವಂಥದ್ದು ನನ್ನಗಳ ಭಾವನೆ. ಏನು ಹೇಳ್ತೀರಾ ಸರ್ ಸೇವಾಧಾಮ ಸಂಸ್ಥೆ ಬಗ್ಗೆ? ಬಿಫೋರ್ ದಟ್ ನಾನು ಸನತ್ ಕುಮಾರ್ ಅವ್ರ ಜೊತೆ ನಾನು ಕೇಳ್ತೇನೆ. ಸರ್, ಪಿರೋರ ಸೊಲ್ಮೇಲ್ ದಾಯಿ ಪಂಡ ಬನಾಗ ಇಂಕ್ಲಿಗೆ ಮುಖನ ಕತೆಕೇನಾಗನೆ ಬಾರಿ ಬೇಜಾರಾಪುಂಡು. ಇಕಡೆ ಅಬ್ದುಲ್ ರಜಾಕಿರ ಪಲ್ಲಕನೆ ನಮ್ಮ ಸರಿಯಾದ ನಮ್ಮ ಜೀವನ ಮಾತ ಪೋಂದು ಪುಣ್ಪನಾಗ ಕೆಲವೊಂದ್ಸಲ ಆಪುನಂಚಿನ ಆಕ್ಸಿಡೆಂಟಲ್ ಘಟನೆ ನಮ್ಮ ಇಂಚಿನ ಕಷ್ಟ ಅನುಭವಿಸೋಡು ಆಪುಂಡು. ಒಂದು ಆಕ್ಚುಲಿ ಸ್ಫೂರ್ತಿ ಆಯ್ನಂಚಿನ ವಿಚಾರ ಮುಖಲ್ನ ಬೇಲೆ ಆಯ್ತು ನಡುಟ್ಟು ನಿಕುಲ್ ಮಲ್ತಿನಂಚಿನ ಬೇಲೆಲ್ಲ ದಾಲ್ ಬಂದ್ಬಾರ್ದು ಸರ್. ಈ ಕಷ್ಟ ಬಂದ್ಬಿಡಂಚಿನ ಎಂಕ್ಲೆ ಗೊತ್ತಿತ್ತು ಜಿ ಅಂಡ್ ನಿಕುಲ್ ಮೊಕ್ಲೇನ ಗುರುತಿಸಾಯರ್
ಆಯ್ತು ನಡುಟು ಎಸ್ ಸರ್ ದಾದ ಪನ್ಪರ್ ಮೊಕಲ್ನ ಕಷ್ಟಲ ನಿಕುಲ್ ಬಾರಿ ಕೈತಳು ತೂದುಪ್ಪರ್ ಈ ಒಂಜಿ ಯೋಜನೆ ಮಲ್ಪೋಡು ಪನ್ನಾಗ ಎಸ್ ಸರ್ ಅಂದ್ ಸರ್ ಒಂದು ಪಂಡ ಈ ಪ್ರಾಜೆಕ್ಟ್ ಬತ್ತಿ ಒಕ್ಕ ಅವೇನು ಬಾರಿ ಪೊರ್ಲುಡು ನಮ್ಮ ಕ್ಷೇಮಾಧಿಕಾರಿಗಳು ವಿಜಯ್ ವಿಲ್ಸನ್ ನೆತ್ತ ಪಿರಾಪೋದು ಸರ್ವೆ ಮಾಡ್ತದ ಪೂರ ತಿರಿಯೊಂದು ಐದು ಬೊಕ್ಕ ಈವ್ನೇನೆ ನಮ್ಮ ಡಿಸೈಡ್ ಮಾಡ್ತಾ ಈ ಪ್ರಾಜೆಕ್ಟ್ ಕನೆದಿ ನಮ್ಮ ಚಂದ್ರ ಶೆಟ್ರ್ ಕರಿನ ವರ್ಷ ಎಲ್ಲ ತಪ್ಸುಬ್ನ ಸ್ನೇಹದೀಪ ಬೊಕ್ಕ ಸುರಕ್ಷದ ಈ ಪ್ರಾಜೆಕ್ಟ್ ಚಂದ್ರಾಸ್ತಿಯರ್ ನಮ್ಮ ತುಳುಕುಟ್ಟಗು ಒಂಜಿ ಪತೊಂದು ಬರ್ತದೆ ಬಾರಿ ಪೊರ್ಲದ ಒಂಜಿ ಕಾರ್ಯಕ್ರಮ ನಮ್ಮ ಕೈ ಆಪಿಲಿಕ ಮಲ್ದೇರು ಇತ್ತ ನೆಟ್ಟಿ ಆನ್ ಪಂಡಿನ ಮನ್ನಗ ನಮ್ಮ ಈ ಏರ್ ಮಾತ ಈ ತುಳುನಾಡು ಇಲ್ಲಿಯ ಸಂಸ್ಥೆ ಕಟ್ಟದು ಮಲ್ಲ ಸಂಸ್ಥೆ ಆಡು ಪರ ಊರುಡು ಇದೇ ಊರುಡು ಮಸ್ತ್ ಸಂಸ್ಥೆಲು ಉಳ್ಳೇದೆ ಸೊ ಅಕ್ಲೇಡ್ ದಾಪಿನ ಈ ಸಹಕಾರ ಹಾಕಲು ಈ ಮುಖಾಂತರ ನಮ್ಮ ಟಿವಿ ತೂದಾಂಡಲ ಹಾಕ್ಲಿ ಗೊತ್ತೇ ಪಕ್ಕ ಸಹಾಯ ಮಲ್ಪಡು ಬಂದಿದ್ದೆ ಅನ್ನಕಲ್ಲ ಮಾತಾಡಲ್ಲ ವಿನಮ್ರವಾದ ಕೋರಿಕೆ ಮಾಡ್ತದಿಲ್ಲ ದಯಪಂಡ ಕರಿನ 2 ವರ್ಷದಿಂಚಿ ಈ ನಮ್ಮ ಕುಡ್ಲ ವಾಹಿನಿದ ಮುಖಾಂತರ ಒಂಜಿ ಬ್ಲೈಂಡ್ ಸಿಂಗರ್ಸ್ ನಕಲು ಅಂಚನೆ ಸುರಕ್ಷಾ ಬೊಕ್ಕ ಸ್ನೇಹದೀಪ ನಕಲಿನ ನಿಕಲು ಪರಿಚಯ ಮಾಡ್ತಾ ಬರ್ತಾರೆ ತುಳುಕೂಟದ ಮುಖಾಂತರನೇ ನಮ್ಮ ಕುಡ್ಲದ ಪರವಾಗಿ ಐದು ಬೊಕ್ಕ ಹಾಕಲ್ಲ ಮಸ್ತ್ ಹಾಕಲು ನಂಗೆ ಸೊನ್ನೆ ಸಂದಾಯದ ಮಲ್ದೇರೆ ಮಸ್ತ್ ಲೆಟರ್ ಕಡಬಿಡ್ತಾರೆ ಎಂಕ್ಲಿಗೆ ನಮ್ಮ ಕುಡ್ಲದ ಪರಿಚಯ ನೀಡಬೇಕು ಮಸ್ತ್ ಸಂಸ್ಥೆಲು ತುಂಬ ಇದ್ದಾರೆ ಹೆಲ್ಪ್ ಮಲ್ಪಾರೆ ಪಂಡಿದೆ ಅಂಚ ಸುರಕ್ಷಾದ ಆಯಿಷಾ ಮೇಡಮ್ ತೋ ಮಸ್ತ್ ಎಂಕ್ಲಿಗೆ ಧನ್ಯವಾದ ಕೊರೋದಿತ್ತೇವೆ ಸೊನ್ನೆ ಸಂದಾಯದ ಮಾಡಿದ್ದೇವೆ ಮಸ್ತ್ ಬೈದೇವೆ ಅಂಚೆನೆ ನಮ್ಮ ಈ ಸೇವಾ ಭಾರತಿಗಳ ಮಾತೆಲ್ಲ ತುಂಬ ಬರ್ತದೆ ಪರ ಊರ್ದು ಪೋಪಿನಗಳು ರಜೆಟ್ ಒಂಜಿ ತಿಂಗಳ ಮಟ್ಟಿಗೆ ಪೋಯಿರಂದಲ್ಲ ಒಂಜಿ ದಿನದ ಮಟ್ಟಿಗೆ ಆಡಲ್ಲ ಒಂಜಿ ಬೆಳ್ತಂಗಡಿಗೆ ಹೋದು ವಿಸಿಟ್ ಕೊಡ್ದು ಮಕ್ಳಿಗೆ ಟೂರ್ಡ್ ಬಂದ್ರಂಜಿ ಅನ್ನೋ ಒಂಜಿ ಕಳಕಳಿದ ವಿನಂತಿ ಅಂಚೆನೆ ಯಾರ ನಮ್ಮ ತುಳುಕೂಟದ ಪ್ರತಿಯೊಂದು ಸದಸ್ಯರಿಡ ಈ ಪೊರ್ತುಡು ಅಂಚೆನೆ ಎಂಕಲ್ಲ ಎಲ್ಲದ ಒಂಜಿ ವಾರ್ಷಿಕ ಮಹಾಸಭೆ ಉಂಡು ಅಲ್ಪಲ ಈ ಒಂಜಿ ವಿಷಯವನ್ನು ಪಂಪೇನೆ ನಮ್ಮ ಒಂಜಿ ಪೋಯಿನಕಲು ಇಂಚಿನ ಜಾಗಲ್ಲ ಖಾಲಿ ಸೇವಾ ಭಾರತಿಯಿಂದ ತುಳುನಾಡು ಮಸ್ತ್ ಉಂಡು ಮಸ್ತ್ ಆರ್ಫನೇಜ್ ಇಂಚಿನ ಮಸ್ತ್ ಸಹಾಯ ಮಲ್ಪನ ಇಂಚಿನ ಸಂಸ್ಥೆಲುಂಡು ಅದಕ್ಕೆ ನಮ್ಮ ಏಪಲ ಸಹಾಯ ಮಲ್ಪೋಡು ಇದೇ ಹೊಡಿತೀರ ಪೋದು ಅಂಚ ಮಾತೆಲ್ಲ ಪೋದು ಒಂಜಿ ಗಳಿಗೆ ಹಣ್ಣೆಲ್ಲ ಪೋದು ತಿಕ್ಕದಾಗ್ಲಿ ತೂದು ಸುಖ ಕಷ್ಟ ತೆರಿಯೋ ನೋಡು ಬಂದು ಆಯ್ತಾ ಆ ಬಂಗವನ್ನು ತೆರಿಯೋ ನೋಡು ನಮ್ಮದ ಅರ್ಥ ಮಾತ್ರ ಬಂದಿನ ಮಾತ್ರ ವಿನಮ್ರ ವಿನಂತಿ ಬರ್ತದೆ ಕೊಟ್ಟದು ಅಂಚೆನೆ ಅಂಚನೆ ಈ ತುಳುಕೂಟದ ಮೆಂಬರ್ ನಕಲು ಈ ಸದಸ್ಯರು ಈ ತುಳುಕೂಟದ ಏರು ಸದಸ್ಯರಾದ ಮೂಚಿಕೇಡಿ ಕೊರದು ಆ ಸದಸ್ಯತನ ಮರ್ತದಲ್ಲಿ ಇರುತ್ತೆ ಆ ಮೂಚಿಕೇಡಿ ಪೂರ ಜಮ ಮಾಡ್ತದೆ ಇಂಚಿನ ಸಂಸ್ಥೆಯಲ್ಲಿ ಹೆಂಗರು ಕೊರೊಂದಿಲ್ಲ ಈ ಮಕ್ಕಳಿಗೆ ಕೊರನೆ ಆ ಭಾಗ್ಯ ಪುಣ್ಯ ಪ್ರತಿಯೊಂದು ತುಳುಕೂಟದ ಸದಸ್ಯರಿಗೆ ಉಂಡು ಬಂದಿದೆ ಹಂಗೆ ಕೊಡ್ತಾರೆ ಬಂದ ಪೆರ್ಮೆ ಮಾಡ್ತೇನೆ ಪ್ರತಿಯೊಂದು ತುಳುಕೂಟದ ಸದಸ್ಯರೇ ನೆತ್ತ ಈ ಪುಣ್ಯೋಡು ಪಾಲು ಪಡೆಯಂಜಿನ ಬಂದಿದ್ದು ಯಾನು ಕುಡದ ಬನಂದಲ್ಲೇ ಮಾತರಿಗಳ ದೇವರ ಎಡ್ಡ ಮಲ್ಪಡು ಸರ್ವೇ ಜನ ಸುಖಿನೋ ಭವಂತು ಸರ್ ಸೊಲ್ಮೇಲೆ ಸರ್ ಬಾರಿ ಖುಷಿ ಅಂಡ ಒಂಜಿ ವಿಚಾರ ಸರ್ ಯಾನು ಮೆರಡ ರಯನ್ ಸರ್ಡ ಪಾತ್ರದ ಒಂಜಿ ಪಾತ್ರ ಪಂಡೇರ್ ಒಂದು ನಮಕ್ ಏತೋ ಜನ ಗೊತ್ತಿಜನ್ನ ವಿಚಾರಲ ಆದುಪ್ಪು ದಯಪಡ ನಮ್ಮ ಕಣ್ಣೆದ್ರು ಅವೇತೋ ಕಷ್ಟಡುಪ್ಪು ಮಸ್ಚರ ಕಷ್ಟಡುಪ್ಪು ನಕ್ಲಿನ ಅಸಹಾಯಕರ ನಮ್ಮ ತೂತ ಆಯ್ತು ನಡುಟು ಈ ಸ್ಪೈನಲ್ ಕಾರ್ಡ್ ಇಂಜುರಿ ಈತ್ ಕ್ರೂರವಾದುಂಡು ಪಂದು ಗೊತ್ತಿಜಿ ಯಾರೊಂಜಿ ಪಾತೆರ್ನಾಗನೆ ಗೊತ್ತಾಂಡೆ ಪನಗ ಮುಲ್ಪಾರ್ದು ಎದೆ ಬಾಗರ್ದು ಇಡೆಮುಟ ಕಾರ್ದಡೆ ಮುಟ ಸ್ವಾಧೀನ ಒಪ್ಪುಜಿ ದಾದ ಆಪುಣ್ ಪಂದು ಗೊತ್ತುಪ್ಪುಜಿ ಕೆಲವು ಕತೆ ಪಂಡೇರೆ ಎಂಕ್ಲೆಗ್ ಕಂತ ಬಿಸತಿ ಕತೆ ಪಾಂಡಲ್ಲ ಎಂಕ್ಲೆಗ್ ಗೊತ್ತುಪ್ಪುಜಿ ಬೇನಾಯನೇ ಗೊತ್ತಾಪುಜಿ ರಾತ್ರಿ ಎಲಿ ಬತ್ತದ್ದು ಬಿರೇಲ್ ತಿಂತಿನಲ್ಲ ಕತೆ ಪುರ ಉಂಡು ಪನ್ಪನಂಚಿನ ವಿಚಾರ ಇಂದೇನು ತೂನಾಗ ಮಸ್ತ್ ಬೇಜಾರ ಪುನಡ ಇಂದೇನು ನಮ್ಮ ಸರ್ಕಾರ ಗುರುತಿಸ ಇಂಜಿ ಪನ್ಪನಂಚಿನ ಭಾರಿ ಮಲ್ಲ ಒಂಜಿ ಬೇಜಾರದ ವಿಚಾರ ಅದನ್ನ ನಡುಟು ನಿಕಲ್ ಅಂಚಿನ ಎಡ್ಡೆ ಮನಸ್ತ ಸಂಘ ಸಂಸ್ಥೆ ಗುರುತಿಸ ಒಂದು ಉಂಡು ಪನ್ಪನಂಚಿನ ಖುಷಿತ ವಿಚಾರ ಆ ಒಂಜಿ ವಿಚಾರ ಏನ್ ಸತ್ಯ ಲಿಟ್ರರಿ ಇಂಕವು ಕೇನಾಗನೆ ಬಾರಿ ಬೇಜಾರ ದಬ್ಬಣಗೆ ಈ ವಿಚಾರನೆ ಅವೇತೋ ಜನಕ್ ನಮ್ಮ ಸಮಾಜದ ಗೊತ್ತುಜಿ ಪನ್ಪನಂಚಿನ ವಿಚಾರನೆ ಪನ್ಪೆ ಈ ಸಂದರ್ಭ ಅಬ್ದುಲ್ ರಜಾಕ್ ದಾದ ಪನ್ಪಡ್ ಸರ್ ಇದೊಂಜಿ ಪ್ರಸಿದ್ಧ ಆಸ್ಪತ್ರೆದ ಜನರಲ್ ಮ್ಯಾನೇಜರ್ಲಂದು ಭದ್ರಾಲ್ ಸಮದ ಜನರಲ್ ಮ್ಯಾನೇಜರ್ಲಂದು ತುಳುಕೂಟ ಕುವೇಡ್ದ ಉಪಾಧ್ಯಕ್ಷರ್ಲಂದು ಇಂಜಿ ಬಾರಿ ಎಡ್ಡೆ ಪ್ರಾಜೆಕ್ಟ್ ನಮ್ಮ ದುಂಬು ಕಂತ ದಿಯಾರು ಮೊಕಲ್ನ ಕಷ್ಟಲ ತುಯ್ಯಾರು ಆಕ್ಲಿನ ಕೈತಳ್ಳ ತೂತಾರು ಎಸ್ ಸರ್ ನಿತಿನ್ ಏನು ಹೋಗ್ತಾನೆ ನಮ್ಮ ತುಳುನಾಡು ಮಸ್ತ್ ತುಳುನಾಡು ಲೋಕಡೆ ಬಂದಲ್ಲಿ ಮಸ್ತ್ ಸಮಸ್ಯೆಲು ಉಂಡು ಇಂಚಿನಲ್ಲಿ ಸಮಸ್ಯೆ ಉಂಡು ಬಂದು ಇನ್ನಿಯ ನಿಖಲ ಮುಖಾಂತರ ನಿಕ್ಲೆ ಗೊತ್ತಾಗಿದೆ ಬಂದ ಒಂದೊಂದು ಸ್ಪೈನಲ್ ಕೊಡದು ಯಾರು ಹಾಸ್ಪಿಟಲ್ ಬ್ಯಾಲೆ ಮಲ್ಪೆ ಅಂಚ ಇಂದೊಂದು ಇಂಚಿನ ಸಮಸ್ಯೆ ಇತ್ತು ಸೀರಿಯರ್ ಉಂಡು ಇಂಚಿನ ಸಂಸ್ಥೆ ಬಂದ ಒಂದೊಂದು ಮಲ್ಲ ಜ್ಞಾನೋದಯ ಎಂಕ್ಲೆ ಇದು ಯಾರಂಜಿ ಪಾತ್ರ ಬಂದ್ರು ಕರೆಕ್ಟ್ ಎಂಚ ಬಂದ ತುಲೆ ಈ ಒಂದು ಆಕ್ಸಿಡೆಂಟ್ ಆಯ್ಪೆಟ್ಟಿಗೆ ಎಂಕ್ಲ ಊಟ ಹೈಯೆಸ್ಟ್ ಮಿಸ್ ಹ್ಯಾಂಡಲ್ ಮಲ್ಪು ಜನಪುರ ಆಯ್ಪೆಟ್ಟು ಗಾಯನ್ ಹೋದಾಗ ಸೇಕ ಬರ್ಪುನು ಪೂಜುನು ಕೈ ಒಯ್ಪುನು ನೀರ್ ಬರ್ಪವನು ಒಂದು ಮಾತ ಸಾಧ್ಯ ಇಜ್ಜಿ ಇಂಚಿನ ವಿಚಾರಡೊಂಜಿ ನಮ್ಮ ಕುಡ್ಲ ಚಾನಲ್ ಒಂಜಿ ಅವೇರ್ನೆಸ್ ಪ್ರೋಗ್ರಾಮ್ ಈ ಆಕ್ಸಿಡೆಂಟ್ ಆನ ಇಂಚಿನ ಮಾಪು ಒಂಜಿ ಎಡ್ಡೆ ಒಂಜಿ ವೈದ್ಯರ ಎರ್ನ ಪತ್ತದು ಒಂಜಿ ಅವೇರ್ನೆಸ್ ಪ್ರೋಗ್ರಾಮ್ ಒಂಜಿ ಆಕ್ಸಿಡೆಂಟ್ ಆನಕ ದಾದ ಮಲ್ಪುನು ನಮಕೊಂಜಿ 100 ಜನ ಸರಿ ಮಲ್ಪರೆ ಅವಜಿ ಅಂದ್ರ 30 40 ವಯಸ್ಸಲ್ಲಿ ಕೆಲವು ಜನ ತೂದು ಒಂಜಿ 10 ಜನ ಲೈಟ್ ಎಜುಕೇಟ್ ಆಗೋದಂಡ ಬೊಕ್ಕೊಂಜಿ
ಒಕ್ಕೊಂದು ವಿಚಾರ ಏನಕೊಂಡ ಈ ಆಕ್ಸಿಡೆಂಟ್ ಆಯ್ಬಿಟ್ಟು ಜನಕ್ಕಳು ಹಾಸ್ಪಿಟಲ್ ಹೋದು ಇಡೀ ಅಕ್ಕಳ ಕಾಸನ್ನು ಆಸ್ತಿನ ಬದುಕಿನ ಮಾತ ಹಾಸ್ಪಿಟಲ್ ಸರ್ಜರಿ ಅವನ್ ಮತ್ತೆ ಮುಗಿತು ಬರ್ತದೆ ಐದು ಬೊಕ್ಕ ಮೇನ್ ಪಾರ್ಟ್ ಇಗ್ನೋರ್ ಮಾಡ್ತಾರೆ ಅವೇ ರಿಹಾಬಿಲಿಟೇಷನ್ ಏಪ ತಿಕ್ಕುಜಿ ಅದಾಗ ಅಕ್ಳಿಗೆ ಪಣ್ಣಿ ಬೆಡ್ ಸೋರ್ ಅವನ್ ಮಾತ ಕರೆಕ್ಟ್ ಆದ ಪಣ್ಣಿ ನಿತಿನ್ ಒಂದೊಂದು ಪ್ರಾರಂಭ ಮಾತ್ರ ನಿಕ್ಲ ಚಾನಲ್ ಮುಖಾಂತರ ಸರ್ಕಾರಗಳ ಒತ್ತಡ ಅವಡು ಒಂಜಿ ನೆತ್ತ ಬಗ್ಗೆ ಜನಕ್ಕೆ ಅವೇರ್ನೆಸ್ ಅವಡು ಬಂದು ನಿಕ್ಲ ಒಂಜಿ ತುಳುಕೂಟದ ಪರವಾದ ಕಲಕಳಿತ ವಿನಂತಿ ನಿಜ ಸರ್ ನಿಜ ಎಂಕ್ಲೆಗ್ಲ ಈ ಒಂಜಿ ಸಮಸ್ಯೆ ಈತ್ ಗಂಭೀರವಾದುಂಡು ಈತ್ ಕ್ರೂರವಾದುಂಡು ನಿಂಗ್ಲ ನಿಜವಾದ್ಲ ಗೊತ್ತಿತ್ತಜಿ ಈ ವಿಚಾರದ ಬಗ್ಗೆ ಒಂಜಿ ಮಲ್ಪುಗ ಸರ್ ಅಭಿಯಾನ ಒಂಜಿ ಮಲ್ಪನಂಚಿನ ಒಂಜಿ ಕರ್ತವ್ಯ ಮಲ್ಪು ಆಯ್ತು ಒಟ್ಟಿಗೆ ರಿಹ್ಯಾಬಿಲಿಟೇಷನ್ ಎಸ್ ಸರ್ ಶ್ಯೂರ್ ಸರ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನಿಜವಾದ್ಲ ನಮ್ಮ ಮಾಧ್ಯಮ ಪಂಡಿ ಬೊಕ್ಕ ಸಮಾಜದ ದಾಲ ಮಲ್ತಜಿ ಪನ್ನಾಗ ಮಾಧ್ಯಮ ಇತ್ತದಲ್ಲ ಒಂಜೆ ಇಜ್ಜಿದಲ್ಲ ಒಂಜೆ ಪನ್ಪನಂಚಿನ ವಿಚಾರ ನಾನು ದುಬ್ಬುಡ್ದಿಂಚಲ ಪನ್ಪನಂಚಿನ ವಿಚಾರ అయితే నడుటు ఈ ಒಂಜಿ ಬೆನ್ನುಹುರಿ ಸಮಸ್ಯೆ ಪನ್ಪನಂಚಿನ ದಾದೊಂಡು ಸ್ಪೈನಲ್ ಕಾರ್ಡ್ ಇಂಜುರಿ ಪನ್ಪನ ಈತ್ ಕ್ರೂರತೆ ಗಂಭೀರತೆ ಉಂಡು ಪನ್ಪನಂಚಿನ ವಿಚಾರ ಗೊತ್ತುಜಿ ಅದೇ ನಡುಟು ನೆಕ್ ಬೋರ್ಡ್ ಆದ ಸ್ಫೂರ್ತಿ ಕೊರ್ಪುನಂಚಿನ ಈತ್ ಪುರ್ಲದ ಸಂಸ್ಥೆ ಉಂಡು ಪಂದಲ ನಮಗೆ ಗೊತ್ತಿತ್ತಜಿ ಒಂಜಿ ವಿಪರ್ಯಾಸದ ಸಂಗತಿ ಅದೇ ನಡುಟು ಈ ಒಂಜಿ ಸೇವಾಧಾಮ ಪನ್ಪನಂಚಿನ ಸಂಸ್ಥೆ ದಾದೊಂಡು ಈ ಸಂಸ್ಥೆದ ಕೆಲವು ಬಾರಿ ಪುರ್ಲದ ಚಟುವಟಿಕೆಗಳು ಬರೋದುಂಡು ಆ ಚಟುವಟಿಕೆ ಇಂಚ ಒಂದುಂಡು ಪಂದು ಅದೊಂದು ಎಲ್ಲಿಯ ವಿಡಿಯೋ ಬರೋದುಂಡು ದು ಒಂದು ಬಲೆ
ಪೂಜಾರಿ ಕಲ್ಮಾಳಿ. ಈಗ ಬೊಂಡದ ವ್ಯಾಪಾರ ಮಾಡ್ತಿದ್ದೇನೆ. ಮುಂಚೆ ಟ್ರೈನಿಂಗ್ ಅದೆಲ್ಲ ಇದಿತ್ತು. ನಮಗೆ ಕಷ್ಟದ ಪರಿಸ್ಥಿತಿ ಆ ಹೊತ್ತಿಗೆಲ್ಲ. ಬೇಸಿಗೆ ಕೆಲವು ಸಲ 100 ಬಂಡೆ ಹೋಗ್ತದೆ, ಕೆಲವು ಸಲ 50 ಹೋಗ್ತದೆ, ಕೆಲವು ಸಲ ಏನೂ ಇರುವುದಿಲ್ಲ. ಕೆಲವು ಸಲ ಮಳೆ ಬಂದರೆ ಎಲ್ಲ ಇರುವುದಿಲ್ಲ. ಅಂದರೆ ಟೂರಿಸ್ಟ್ ಎಲ್ಲ ಇದ್ದರೆ ನಮಗೆ ಸ್ವಲ್ಪ ಸ್ವಲ್ಪ ನನಗೆ ಒಂದು ಸೇವಾ ಭಾರತಿ ಅಂತ ಒಂದು ನಂಬರ್ ಕೊಟ್ಟರು. ಆ ನಂಬರಿಂದ ನಾನು ಈಗ ತುಂಬ ಕಷ್ಟದಿಂದ ಇದ್ದೆ. ನನಗೆ ಸೇವಾ ಭಾರತಿ ಅವ್ರ ನಂಬರನ್ನು ಕೊಟ್ಟ ಮೇಲೆ ನನಗೆ ಸೇವಾ ಭಾರತಿ ಕನ್ಯಾಡಿ ವಿನಾಯಕರವರದ್ದು ನಂಬರ್ ಇದಾಯಿತು. ಆವಾಗ ಅವರ ಪರಿಚಯ ಆಯಿತು. ನನಗೆ ಬರಲಿಕ್ಕೆ ಅಲ್ಲಿ 2 ತಿಂಗಳ ಕ್ಯಾಂಪ್ ಇತ್ತು. ಆ ಕ್ಯಾಂಪಿಗೆ ನಮ್ಮನ್ನು ಬರಲಿಕ್ಕೆ ಹೇಳಿದರು. ಆವಾಗ ನನಗೆ ಸ್ವಲ್ಪ ಧೈರ್ಯ ಬಂತು ಕ್ಯಾಂಪಿಗೆಲ್ಲ ಹೋಗಿ. ಮತ್ತು ಅಲ್ಲಿಂದ ನಮ್ಮನ್ನು 1 ತಿಂಗಳು ಬಿಟ್ಟು ನಮಗೆ ಬೆಂಗಳೂರು APD ಸಂಸ್ಥೆಗೆ ಅಂತ ಇದಕ್ಕೆಲ್ಲ ಕಳಿಸಿದರು, ಥೆರಪಿಗೆಲ್ಲ. ಮತ್ತು ಅಲ್ಲಿ ಈ ಉದ್ಯೋಗದ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಟ್ಟರು. ಮತ್ತು ಅಲ್ಲಿ ಮತ್ತೆ ನಮಗೆ 3-4 ತಿಂಗಳು ಅಲ್ಲೇ ಇದ್ದೆ. ಅಲ್ಲಿಂದ ಮತ್ತೆ ನನಗೆ ಸೋಲಾರ್ ಗಾಡಿ ಎಲ್ಲ ಕೊಟ್ಟರು. ಸೋಲಾರ್ ಗಾಡಿಯಲ್ಲಿ ನನಗೆ ಕೂಡ ಈಗ ಉದ್ಯೋಗದ ಇದಾಗಿ ಸ್ವಲ್ಪ ಉದ್ಯೋಗ ಮಾಡಲಿಕ್ಕೆಲ್ಲ ಅನುಕೂಲ ಆಯಿತು ಈಗ. ಬೆಳಿಗ್ಗೆ 8 ಗಂಟೆಯಿಂದ ನಾನು ಟಿಫಿನ್ ಎಲ್ಲ ಆದಮೇಲೆ ಈ ಸೋಲಾರ್ ಗಾಡಿಗೆಲ್ಲ ಬಂದು 8 ಗಂಟೆಯಿಂದ ಹೋಗ್ತೇನೆ. 8 ಗಂಟೆಯಿಂದ 12 ಗಂಟೆವರೆಗೆ ಅಲ್ಲಿ ರಸ್ತೆ ಬದಿಯಲ್ಲಿ ಬೊಂಡ ವ್ಯಾಪಾರ ಮಾಡ್ತಿದ್ದೇನೆ. ಮತ್ತು ಸಾಯಂಕಾಲ 4 ಗಂಟೆಗೆ ಹೋಗಿ 8 ಗಂಟೆವರೆಗೆ ಇರ್ತೇನೆ. ಈಗ ಸ್ವಲ್ಪ ನಮಗೆ ಮನೆಯದ್ದೆಲ್ಲ ಖರ್ಚು ಇದೆಲ್ಲ ಅನುಕೂಲ ಆಗ್ತಾ ಉಂಟು. ಈಗ 4 ವರ್ಷದಿಂದ ಇದು ತೆಂಗಿನಕಾಯಿ ಇದು ವ್ಯಾಪಾರ ಮಾಡ್ತಿದ್ದೀನಿ ಬೊಂಡ. ನಮ್ಮಂಥವರು ಇಂಥ ತುಂಬ ಇದ್ದಾರೆ, ಬೆನ್ನುಮೂಳೆ ಬೆಟ್ಟದವರು. ಅವರಿಗೂ ಕೂಡ ಇಂಥದ್ದೇ ಸಂಸ್ಥೆ ಯಾವುದಾದ್ರೂ ಸಂಸ್ಥೆ ಬಂದು ಅವರಿಗೂ ಕೂಡ ಹೆಲ್ಪ್ ಆಗುವಾಗೆ ಮಾಡಿದರೆ ಕೂಡ ಅವರು ಕೂಡ ಇಂಥದ್ದೇ ಉದ್ಯೋಗ ಮಾಡುವಂಥದ್ದೊಂದು ಅವಕಾಶ ಅವರಿಗೆ ಕೂಡ ಸಿಗಬೇಕಂತ ಕೇಳ್ತಿದ್ದೆ. ಇವರುಗಳು ನಮ್ಮ ಸಮಾಜದ ರಿಯಲ್ ಹೀರೋ ಅಂತ ಹೇಳಿದ್ರೆ ಹೆಮ್ಮೆ ಆಗುತ್ತೆ. ಒಂದ್ಸಲ ಬಿಗ್ ಸೆಲ್ಯೂಟನ್ನು ಕೊಡಬೇಕು. ಯಾಕಂದರೆ ನಮ್ಮ ಕಣ್ಣ ಮುಂದೆ ಇದ್ದವರು, ನಾವುಗಳು ಏನೋ ಸಣ್ಣ ಸಮಸ್ಯೆ ಆದರೂ ಕೂಡ ಬದುಕಲ್ಲ ಅನ್ನುವಂತಹ ವಿಚಾರಗಳ ನಡುವೆ ಇವರುಗಳು ನಮಗೆ ರಿಯಲ್ ಹೀರೋಗಳಾಗಿ ನಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ಸಿಗ್ತಾರೆ. ಇವರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಒನ್ಸ್ ಅಗೇನ್ ತುಳುಕೂಟ ಕುವೈಟ್, ಧನ್ಯವಾದಗಳು. ಜೊತೆಗೆ ನಮ್ಮ ಜೊತೆ ಇರುವಂತಹ ನಮ್ಮ ಸ್ಫೂರ್ತಿಯೂ ಕೂಡ ಹೌದು. ಒಂದು ಕಡೆ ರಯನ್ ಸರ್, ಜೊತೆಗೆ ನಮ್ಮ ವಿನಾಯಕ್ ಕೆ ಸರ್, ಇಬ್ಬರಿಗೂ ಕೂಡ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಒಂದು ಸಣ್ಣ ಮಟ್ಟದ ಒಂದು ಗೌರವ, ನಮ್ಮ ಒಂದು ಪ್ರೀತಿ ಪೂರ್ವಕವಾಗಿರುವಂತಹ ಗೌರವವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಕುಡ್ಲ ವಾಹಿನಿಯ ನ್ಯೂಸ್ ಇನ್ಚಾರ್ಜ್ ಆಗಿರುವಂತಹ ಲ್ಯಾನ್ಸಿ ಡಿಸೋಜ್ ಅವರು ನಮ್ಮ ಕುಡ್ಲ ವಾಹಿನಿಯ ಪ್ರೀತಿಯ ಒಂದು ಗೌರವ ಇದು ರಯನ್ ಫೆರ್ನಾಂಡಿಸ್ ಸರ್ಗೆ. ಅದೇ ರೀತಿ ಇನ್ನೊಂದು ಕಡೆ ವಿನಾಯಕ್ ಕೆ ಸರ್, ಫೌಂಡರ್ ಸೇವಾಧಾಮ, ನಮ್ಮ ಕುಡ್ಲ ವಾಹಿನಿಯ ನ್ಯೂಸ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಗಿರುವಂತಹ ಲ್ಯಾನ್ಸಿ ಡಿಸೋಜ್ ಅವರು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ತುಳುಕೂಟ ಕುವೈಟ್ನ ಅಧ್ಯಕ್ಷರು ಜೊತೆಗೆ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಕುಡ್ಲ ವಾಹಿನಿಯಿಂದ ಒಂದು ಗೌರವ ಪೂರ್ವಕ ನಮನ. ಇಬ್ರು ನಮ್ಮ ಕಣ್ಣ ಮುಂದೆ ಇರುವಂತಹ ಸಾಧಕರಿಗೆ, ಸ್ಫೂರ್ತಿಯ ಚಿಲುಮೆಯಾದವರಿಗೆ, ಜೊತೆಗೆ ತುಳುಕೂಟ ಕುವೈಟ್ನಿಂದ ಈ ನಮ್ಮ ಸಾಧಕರಿಗೆ ಸೇವಾಧಾಮ ಟ್ರಸ್ಟ್ ಏನಿದೆ ಇದಕ್ಕೆ 1 ಲಕ್ಷ ರೂಪಾಯಿಗಳು ಕೂಡ ಈ ಒಂದು
ಚೆಕ್ ಅನ್ನ ಹಸ್ತಾಂತರಿಸುವಂತಹ ಕಾರ್ಯಕ್ರಮ ಕೂಡ ತುಳುಕೂಟ ಕುವೈಟ್ನ ಸರ್ವ ಸದಸ್ಯರ ಸಮ್ಮುಖದಲ್ಲಿ ತುಳುಕೂಟ ಕುವೈಟ್ನ ಪರವಾಗಿ ಈ 1 ಲಕ್ಷ ರೂಪಾಯಿಗಳ ಚೆಕ್ ತುಳುಕೂಟ ಕುವೈಟ್ ಅರ್ಪಿಸುವಂತಹ ಜೊತೆಗೆ ಸಮರ್ಪಿಸುವಂತಹ 1 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಹಸ್ತಾಂತರ ಮಾಡಲಾಗಿದೆ. ತುಳುಕೂಟ ಕುವೈಟ್ನ ಅಧ್ಯಕ್ಷರು ಜೊತೆಗೆ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಏನಿಲ್ಲ, ನಾವುಗಳು ನೋಡದಂತಹ, ನಮ್ಗಳಿಗೆ ಗೊತ್ತಿರದಂತಹ ಒಂದು ಅದ್ಭುತವಾಗಿರುವಂತಹ ಸಂಸ್ಥೆ, ಅದ್ಭುತವಾಗಿರುವಂತಹ ಸ್ಫೂರ್ತಿಯ ಚಿಲುಮೆ ನಮ್ಮ ಕಣ್ಣ ಮುಂದೆ ಇರುವಂತಹವರು ರಾಯನ್ ಸರ್ ಜೊತೆಗೆ ವಿನಾಯಕ್ ಸರ್. ಭರವಸೆಯ ಬೆಳಕನ್ನ ನೀಡಿದವರು ತುಳುಕೂಟ ಕುವೈಟ್ನ ಅಧ್ಯಕ್ಷರು ಜೊತೆಗೆ ಸರ್ವ ಸದಸ್ಯರು. ಹೆಮ್ಮೆಯಾಗುತ್ತೆ ತಮ್ಮಗಳ ಬಗ್ಗೆ. ಕೊನೆಯದಾಗಿ ಸರ್ ವಿನಾಯಕ್ ಸರ್, ತಮ್ಮ ಒಂದು ಬೇಡಿಕೆ, ತಮ್ಮ ಒಂದು ವಿಚಾರಗಳು ಏನಾದರೂ ಇದ್ರೆ ಸರ್ ಕೊನೆಯದಾಗಿ. ಬೇಡಿಕೆ ಅಂದ್ರೆ ರಾಯನ್ ಹೇಳೋದು ಒಳ್ಳೆಯದು. ಓಕೆ ಸರ್. ಎಸ್ ಸರ್, ರಾಯನ್ ಸರ್. ಫಸ್ಟ್ ಆಫ್ ಆಲ್ ಸರ್, ಇಷ್ಟು ದೊಡ್ಡ ಒಂದು ವೇದಿಕೆ ಅಂತ ಹೇಳ್ಬೋದು. ಈ ವೇದಿಕೆಯಲ್ಲಿ ಡೆಫಿನೆಟ್ಲಿ ಇಷ್ಟು ದೊಡ್ಡ ಸನ್ಮಾನ ಪಡಿಲಿಕ್ಕೆ ನಾನು ಯೋಗ್ಯನಲ್ಲ ಸರ್. ಇಲ್ಲ ಸರ್, ತುಂಬಾ ಇನ್ನು ತುಂಬಾ ಮಾಡ್ಲಿಕ್ಕಿದೆ. ಅಂಡ್ ಡೆಫಿನೆಟ್ಲಿ ಈ ನಿಮ್ಮ ಸನ್ಮಾನಕ್ಕೆ ಖಂಡಿತವಾಗಿಯೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ ಒಂದು ಬೇಡಿಕೆ ಕೂಡ ನಿಮ್ ಜೊತೆನೂ ಕೂಡ ಇದೆ. ಇದೇ ರೀತಿ ಈ ಒಂದು ಅವೇರ್ನೆಸ್ ಅನ್ನು, ಜಾಗೃತಿಯನ್ನು ಸಮಾಜದ ಮೂಲೆ ಮೂಲೆಗೂ ತಲುಪಿಸಲಿ ನಮ್ಮ ಕುಡ್ಲ. ಇವತ್ತು ತುಂಬಾ ನೀವು ಸಪೋರ್ಟ್ ಮಾಡಿದ್ದೀರ ವಿತ್ ತುಳುಕೂಟ ಕುವೈಟ್. ಅಂಡ್ ಇದೇ ರೀತಿಯ ಒಂದು ಸಪೋರ್ಟ್ ಬೆನ್ನೆಲುಬಾಗಿ ನೀವು ನಮ್ಮ ಜೊತೆ ಇರಬೇಕು. ಇನ್ನೊಂದು ವಿಷಯ ತುಳುಕೂಟದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಸ್ವಲ್ಪ ಸಮಯ ಕೊಡಿ ನನಗೆ. ಯಾಕಂತ ಹೇಳಿದ್ರೆ ಯಾವಾಗ ತುಳುಕೂಟ ಕುವೈಟ್ನ ಒಂದು ವೆಲ್ಫೇರ್ ಕೆಲಸಗಳನ್ನು ನೋಡುವಂತ ಸಮಯದಲ್ಲಿ ತುಂಬಾ ಖುಷಿ ಆಯ್ತು. ಆವಾಗ ನನ್ನ ಮನಸ್ಸಿನಲ್ಲಿ ಬಂದಿರುವಂತದ್ದು ಇಷ್ಟೆಲ್ಲ ಕೆಲಸ ಮಾಡಿದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಗೆ ಅವರು ನೋ ಅಂತ ಹೇಳಲ್ಲ ಅಂತ ಗೊತ್ತಿತ್ತು. ಸೊ ಚಂದ್ರಹಾಸ ಸರ್ನ ಮೂಲಕವಾಗಿ ಒಂದು ರಿಕ್ವೆಸ್ಟ್ ನಮ್ಮ ವಿಜಯ್ ವಿಲ್ಸನ್ ಸರ್ ಅವರ ಹತ್ರ ಇಟ್ಟಾಗ, ಸರ್ ನೀವು ಬಿಲೀವ್ ಮಾಡ್ಲಿಕ್ಕಿಲ್ಲ, ನಾನು ಕಳಿಸಿದಂತ ವಿದಿನ್ ಎ ಮಂತ್, ಒಂದೇ ತಿಂಗಳ ಒಳಗಡೆ ಸರ್ ಇಷ್ಟು ದೊಡ್ಡ ಮೊತ್ತ ಅವರು ಹಸ್ತಾಂತರ ಮಾಡಿದ್ದಾರೆ. ಸೊ ತುಂಬಾ ಖುಷಿಯ ವಿಚಾರ. ತುಂಬಾ ಶೀಘ್ರ ಗತಿಯಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ. ಬೇಡಿಕೆಗಳ ವಿಷಯದಲ್ಲಿ ಬರುವಾಗ ಸರ್, ನಾನು ಆಲ್ರೆಡಿ ಹೇಳಿದ್ದೆ, 100ರಲ್ಲಿ ಕೇವಲ 10 ಜನರಿಗೆ ಮಾತ್ರ ರಿಹ್ಯಾಬಿಲಿಟೇಷನ್ ಸಿಗುವಂತ ಒಂದು ಸಿಚುವೇಶನ್ ಇದೆ. ಇವಾಗ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಕೊರತೆ ತುಂಬಾ ಇದೆ. ಗೌರ್ಮೆಂಟ್ ನಿಂದ ಇದಕ್ಕೋಸ್ಕರ ಯಾವುದೇ ಸಪೋರ್ಟ್ ಇಷ್ಟರವರೆಗೆ ನಮಗೆ ಸಿಗ್ತಾ ಇಲ್ಲ. ಇದೇ ರೀತಿ ವಿನಾಯಕ್ ಸರ್ನಂತ ಸಮಾಜ ಸೇವಕರಿಂದ ಇವತ್ತು ಸೇವಾಧಾಮ ನಮಗೆ ಸಿಕ್ಕಿದೆ. ಸೊ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಸರ್, ಇವಾಗ ದಕ್ಷಿಣ ಕನ್ನಡದಲ್ಲಿ ಸೇವಾಧಾಮ ಇದೆ, ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಇಂಥ ಒಂದು ಸೇವಾಧಾಮದ ಮತ್ತೊಂದು ಭಾಗ ಶುರು ಆಗ್ಬೇಕಿದೆ ಸರ್. ಆಲ್ರೆಡಿ ನಾವು ತುಂಬಾ ಕಡೆ ಸರ್ಚ್ ಮಾಡಿದ್ವಿ, ತುಂಬಾ ಕಡೆ ಮನವಿಗಳನ್ನೆಲ್ಲ ಕೊಟ್ಟಿದ್ದೀವಿ, ಬಟ್ ಯಾವುದೇ ಫಲ ನೀಡಿಲ್ಲ. ಬಟ್ ಇಲ್ಲಿ ಇವತ್ತು ನಮ್ಮ ಕುಡ್ಲ ವಾಹಿನಿಯ ಯಾರು ಏನ್ ಹೇಳ್ತಾರೆ ನೋಡ್ತಾ ಇದ್ದೀರಾ, ಇದರಲ್ಲಿ ಯಾರು ಸಮಾಜ ಸೇವೆಯಲ್ಲಿ ಒತ್ತು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ದಯವಿಟ್ಟು ನನ್ನ ಒಂದು ಅಥವಾ ನಮ್ಮ ಒಂದು ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯಲ್ಲಿ ಏನು ರಿಹ್ಯಾಬಿಲಿಟಿ ಸೆಂಟರ್ ಆಗಬೇಕು, ಇದಕ್ಕೆ ನಮಗೆ ಸ್ಥಳಾವಕಾಶ ಕೂಡ ಬೇಕು, ಒಂದು ಜಾಗದ್ದು ಕೂಡ ಅವಶ್ಯಕತೆ ಇದೆ. ಹಾಗೊಂದು ರಿಹ್ಯಾಬಿಲಿಟಿ ಸೆಂಟರ್ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಮಾರ್ಗದರ್ಶನದ್ದು ಕೂಡ ತುಂಬಾ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಈ ಒಂದು ವಿನಂತಿಯನ್ನು ದಯವಿಟ್ಟು ನೀವು ನೆರವೇರಿಸಿ ಕೊಡಬೇಕು. ಹಾಗೆ ಇನ್ನೂ ಏನು 4 ಗೋಡೆಗಳ ಮಿಡ್ಲಲ್ಲಿ ಇದ್ದಾರೆ ಅವರನ್ನು ಕೂಡ ಕರೆತಂದು ನಾವು ಸಮಾಜದ ಮುಖ್ಯವಾಹಿನಿಗೆ ಸೇರಿಸ್ಬೇಕಂತ ಹೇಳಿದ್ರೆ ರಿಹ್ಯಾಬಿಲಿಟೇಷನ್ ಅಥವಾ ಪುನಶ್ಚೇತನ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂತ ಹೇಳಿದ್ರೆ ನನ್ನ ಪುನಶ್ಚೇತನ ಆಗಿರದಿದ್ದಿದ್ರೆ ಇವತ್ತಿಗೂ ಕೂಡ 4 ಗೋಡೆಗಳ ಮಿಡ್ಲಲ್ಲೇ ನಾನು ಇರ್ತಿದ್ದೆ. ಸೊ 2 ತಿಂಗಳ ಕಾಲ CMC ವೆಲ್ಲೂರಿಗೆ ಹೋಗಿ ಆದಂತ ಒಂದು ಮಾರ್ಪಾಟು ನೀವು ನೋಡ್ಬೋದು. ದೇಹದಲ್ಲಿ ಮಾರ್ಪಾಟು ಆಗಿರ್ಲಿಕ್ಕಿಲ್ಲ. ವೀಲ್ ಚೇರ್ ಇವತ್ತು ನನ್ನ ಕೈಯಲ್ಲಿದೆ. 13 ವರ್ಷದ ಹಿಂದೆ ಕೂಡ ಇತ್ತು, ಬಟ್ ಇವತ್ತು ಕೂಡ ಇದೆ. ಬಟ್ ಮಾರ್ಪಾಟು ಇಲ್ಲಿ ಆಗಿದೆ, ಮನಸ್ಥಿತಿಯಲ್ಲಿ ಆಗಿದೆ. ಸೊ ಈ ಮನಸ್ಥಿತಿಯಲ್ಲಿ ಆಗಿರುವಂತ ಮಾರ್ಪಾಟು ಬರ್ಲಿಕ್ಕೆ ಕಾರಣ ಪುನಶ್ಚೇತನ ಕೇಂದ್ರಗಳು, ರಿಹ್ಯಾಬಿಲಿಟಿ ಸೆಂಟರ್. ಸೊ ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ರಿಹ್ಯಾಬಿಲಿಟಿ ಸೆಂಟರ್ ಸ್ಥಾಪನೆ ಆಗ್ಬೇಕು ಉಡುಪಿ ಜಿಲ್ಲೆಯಲ್ಲಿ ಕೂಡ. ಇದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹಾಗೆ ಸೇವಾಧಾಮ ಇನ್ನೂ ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕಾದ್ರೆ ಅದಕ್ಕೂ ಕೂಡ ಸಪೋರ್ಟ್ ಬೇಕು. ಈ ಸಪೋರ್ಟ್ ಕೂಡ ನೀವು ಮಾಡಬೇಕಾಗಿ ನಿಮ್ಮ ಸಪೋರ್ಟ್ನ ಜೊತೆ ಮಾರ್ಗದರ್ಶನ ಕೂಡ ಬೇಕು, ಡೈರೆಕ್ಷನ್ ಕೂಡ ಬೇಕು. ಸೊ ಈ ಡೈರೆಕ್ಷನ್ ಕೂಡ ಕೊಡಬೇಕಾಗಿ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ. ಧನ್ಯವಾದಗಳು ಸರ್, ಅನಂತ ಧನ್ಯವಾದಗಳು ರಾಯನ್ ಸರ್ ಅವರು. ಜೊತೆಗೆ ಸರ್ ಕೊನೆಯದಾಗಿ ವಿನಾಯಕ್ ಸರ್, ತಮ್ಮ ಒಂದು ವಿಚಾರ ಏನಾದ್ರು ಹೇಳಲಿಕ್ಕಿದ್ರೆ ಜನತೆಗೆ ಕೊನೆಯದಾಗಿ ಸರ್. ಏನು ಮಾಡಿದ್ದೇವೆ ಅಂತ ಒಂದು ನಾನು ಹೇಳಲೇಬೇಕಾಗ್ತದೆ 3 ವರ್ಷದಲ್ಲಿ. ಯಾಕಂದ್ರೆ 100% ಕೂತ್ಕೊಂಡು ಏನು ಮಾಡಬಹುದು ಪ್ರಶ್ನೆ. ಯಾಕಂದ್ರೆ ನಮಗೆ ಕನ್ಯಾಡಿಯಲ್ಲಿ ಒಂದು ರೋಡ್ ಮಾರ್ಜಿನ್ ಅಲ್ಲಿ ಒಂದು ಸಣ್ಣ ಆಫೀಸ್ ಕಟ್ಟಿದೆ.
ಪಕ್ಕದಲ್ಲಿ 10 ಸೆಂಟ್ಸ್ 7 ವರ್ಷದಿಂದ ಪ್ರಯತ್ನ ಮಾಡ್ತಾ ಉಂಟು. ಈ 3 ತಿಂಗಳಿಂದ ಅದು ಪಿಕಪ್ ಆಗಿದೆ. ಮೈಸೂರಿಗೆ ಫೈಲ್ ಹೋಯ್ತು, ಬೆಂಗಳೂರಿಗೆ ಹೋಯ್ತು, ಮೊನ್ನೆ ಚೀಫ್ ಸೆಕ್ರೆಟರಿ ಹತ್ರ ನಮ್ಮ MLA ಅವರು ಹೋಗಿದ್ರು. ಈಗ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪಾಸ್ ಆದ್ರೆ 10 ಸೆಂಟ್ಸ್ ಉಜಿರೆ ಮತ್ತು ಧರ್ಮಸ್ಥಳದ ಮಧ್ಯ 10 ಸೆಂಟ್ ಸಿಗ್ತದೆ. ಭವ್ಯವಾದಂತ ಡಿಸೆಬಿಲಿಟಿಗಾಗಿ, ಕೇವಲ ನಮ್ಮ ಡಿಸೆಬಿಲಿಟಿ ಅಲ್ಲ, ಅದು ಇಲ್ಲಿ ಈ ಜಿಲ್ಲೆಯಲ್ಲಿ ಇರದಂತ ಒಂದು ಪುನಶ್ಚೇತನ ಕೇಂದ್ರದ್ದು ಕನಸುಂಟು. ಅದು ನನಸಾಗಬೇಕು. ಎರಡನೇದು, 3 ವರ್ಷದಲ್ಲಿ ಸುಮಾರು 120 ಮಂದಿಗೆ ವೀಲ್ ಚೇರ್ಗಳನ್ನು ಕೊಟ್ಟಿದ್ದೇವೆ. ಇವತ್ತು ಏನು ಇದು ಫೋಟೋದಲ್ಲಿ ಬರ್ತದೆ ವೀಲ್ ಚೇರ್ಗಳು, ಅದು ಟೆಕ್ನಾಲಜಿ ಇರುವಂತದ್ದು. ಲೈಟ್ ವೆಯ್ಟ್ ಉಂಟು, ಫೋಲ್ಡೇಬಲ್, ಡಿಟ್ಯಾಚಬಲ್ ಉಂಟು, ತುಂಬಾ ಒಳ್ಳೆದುಂಟು. ಸುಮಾರು 40ಕ್ಕೂ ಮಿಕ್ಕಿ ಕ್ಯಾಲಿಪರ್ಗಳನ್ನು ಮತ್ತು ವಾಕರ್ಗಳನ್ನು ಕೊಟ್ಟಿದ್ದೇವೆ. ಅವರಿಗೆ ನಡೆಯುವಂತ ಸ್ಥಿತಿ, ಯಾಕಂದ್ರೆ ಬೋನ್ ಡೆನ್ಸಿಟಿ ಲೋ ಆಗ್ತದೆ ನಡೆಯದೇ ಇದ್ರೆ, ಅದು ಕೊಟ್ಟಿದ್ದೇವೆ. ಸುಮಾರು 90ಕ್ಕೂ ಮಿಕ್ಕಿ ರಿಹ್ಯಾಬಿಲಿಟೇಟ್ ಮಾಡಿದ್ದೇವೆ. ಯಾಕಂದ್ರೆ ಕೊರೋನಾದಲ್ಲಿ ಒಂದು 4-5 ತಿಂಗಳು ಬಂದ್ ಆಗಿತ್ತು. ಆದ ಕಾರಣ ಆ 90 ಮಂದಿ ಏನುಂಟು, ಅವರು ಇವತ್ತು ಯಾವುದೇ ರೀತಿಯ ಕಣ್ಣೀರು ಸುರಿಸ್ಲಿಕ್ಕಿಲ್ಲ. ಯಾಕಂದ್ರೆ ಅವರಿಗೆ ಕೌನ್ಸಿಲಿಂಗ್ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ಏನು ನಾವು ಅಲ್ಲಿ ಕೊಟ್ಟಂತ ಇವತ್ತು ಅವೇರ್ನೆಸ್ಗಳುಂಟು. ಸ್ಕಿನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡಯಟಿಂಗ್ ಇರ್ಬೋದು, ಅಥವಾ ಕೌನ್ಸಿಲಿಂಗ್ ಇರ್ಬೋದು, ಅಥವಾ ಗೌರ್ಮೆಂಟಿನ ಸಿಕ್ಕುವಂಥ ಸಣ್ಣ ಸಣ್ಣ ವ್ಯವಸ್ಥೆಗಳು ಇರ್ಬೋದು, ಅವರಿಗೆ ಗೊತ್ತುಂಟು. ನಮಗೆ ಸ್ಫೂರ್ತಿ ಇನ್ನೊಬ್ರು ನಮ್ಮ ತಾಲೂಕಲ್ಲಿದ್ದಾರೆ, ನಮ್ಮ MLA ಅವರು. ನಮ್ಮ ಡಿಸೆಬಿಲಿಟಿಗೆ ಮೊನ್ನೆ 10 ಸ್ಕೂಟರ್ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ. ನಾನು ಅದನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕೊಟ್ಟಿದ್ದೇವೆ. ಯಾಕಂದ್ರೆ ನನಗೆ ಇನ್ನೊಂದು ನಿಯೋಮೋಷನ್ ಅನ್ನುವಂತ ಕಂಪನಿಯವರು ವೀಲ್ ಚೇರ್ ವಿದ್ ಒಂದು ಮೋಟರ್ ಕೊಟ್ಟಿದ್ದಾರೆ. ಅದು ಡಿಟ್ಯಾಚಬಲ್, ಮನೆಯೊಳಗೂ ಹೋಗ್ಬೋದು, ಡಿಟ್ಯಾಚ್ ಮಾಡಿ ಖಾಲಿ ವೀಲ್ ಚೇರ್ ಅಲ್ಲಿ ಹೋಗ್ಬೋದು. ಆಯ್ತಾ. ಇನ್ನು ಸುಮಾರು 40 ಮಂದಿಗೆ ರ್ಯಾಂಪ್ ಮಾಡಿಸಿ ಕೊಟ್ಟಿದ್ದೇವೆ, ಟಾಯ್ಲೆಟಿಗೆ ಸಪೋರ್ಟ್ ಮಾಡಿ ಕೊಟ್ಟಿದ್ದೇವೆ. ಎಲ್ಲವೂ ಸಾಧ್ಯ ಇಲ್ಲ, ಬಟ್ ಫೈನಾನ್ಷಿಯಲಿ ಸ್ವಲ್ಪ 10,000 ಅಂತ ಫಿಕ್ಸ್ ಮಾಡಿದ್ದೇವೆ. ಅವನು ಉದ್ಯೋಗ ಮಾಡ್ತಾನೆ ಅಂತ ಆದ್ರೆ ಒಂದು 25,000 ನಾವು ಇಡ್ತೇವೆ. ಈ 25,000 ಇರ್ಬೋದು, 10,000 ಇರ್ಬೋದು. ಅವನು ಅಡ್ಮಿಟಿಗೆ ಹೋದ್ರೆ ಏನು ಖರ್ಚು ಉಂಟು ಅದರ ಒಂದು ಭಾಗವನ್ನು ಕೊಡ್ತೇವೆ. ಇವತ್ತು ನಮ್ಮ ನಾಲಿಗೆಗಳು ಸಫಾಯಿ ಆಗಿದೆ, ಯಾಕಂದ್ರೆ ಕೊಡಿ, ಅವರಿಗೆ ಸಮಸ್ಯೆ ಉಂಟು ಅಂತ ನಮಗೆ ಕೇಳುದಲ್ಲ. DVG ಅವರು ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ನಿನ್ನೇಳು ಬೀಳುಗಳು ನಿನ್ನ ಸೊಗಗೋಳುಗಳು ನಿನಗೊಬ್ಬನಿಗೆ ನಡೆವ ಯೋಜನೆಯೇ ಇನಿದನಿಬ್ಬರ ಜೀವಪಾಕ ಬಿಹುದು ಅಂತ. ನನ್ನ ಬೀಳುಗಳಲ್ಲಿ, ನನ್ನ ಏಳುಗಳಲ್ಲಿ 4 ಜನಕ್ಕೆ ಜೀವನ ಪಾಕ ಉಂಟು. ಆದ ಕಾರಣ ನಾನು ಬಿದ್ದರೂ ಕೂಡ ಇವತ್ತು ಒಂದು ಹಂತದಲ್ಲಿ ಕಳ್ಕೊಂಡಿದ್ದೆ. ಈಗ ಸಮಾಜ ಗಟ್ಟಿ ಮಾಡ್ತಾ ಉಂಟು. ನಿಮ್ಮಂತಹ ಮೀಡಿಯಾ ಇರ್ಬೋದು, ಅಥವಾ ಇವರು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ಇದರಿಂದಾಗಿ ಒಂದಷ್ಟು ಮಂದಿಗೆ ಉದ್ಯೋಗ ಸಿಕ್ಕಿದೆ. 12 ಸ್ಟಾಫ್ಗಳು ಉಂಟು. ಪ್ರತಿ ತಿಂಗಳಿಗೆ 4 ಲಕ್ಷದ್ದು ಖರ್ಚು ಉಂಟು. 1-2 ಸಂಸ್ಥೆಯವರು 5 ಮಂದಿಗೆ ಇದು ಸ್ಯಾಲರಿ ಕೊಡ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ. ಇವತ್ತು 2019ಕ್ಕೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು ನಮಗೆ, ಮಂಗಳೂರು ಜಿಲ್ಲೆಯಲ್ಲಿ 2019ಕ್ಕೆ. ಆದ ಕಾರಣ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಒಂದು ಸಂಸ್ಥೆ, ಒಂದು NGO ಹೇಗೆ ಬೇಕು ಅಂತ ನಮಗೆ ಟ್ರೈನ್ ಅಪ್ ಮಾಡಿದ್ದಾರೆ. ಸಣ್ಣ ಸಣ್ಣ NGOಗಳು ಕೂಡ ಫಂಡ್ ರೈಸಿಂಗ್ ಮ್ಯಾನೇಜರ್ ಅನ್ನು ಇಟ್ಟುಕೊಳ್ಬಹುದು, ಕಂಪ್ಲೈನ್ಸ್ ಮ್ಯಾನೇಜರ್ ಅನ್ನು ಇಟ್ಟುಕೊಳ್ಬಹುದು. ಅದು ಸಸ್ಟೈನಬಿಲಿಟಿಗೆ ಹೋಗ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಲೀಡರಿಗೆ, ಈ ಮ್ಯಾನೇಜರ್ಗಳಿಗೆ ಟ್ರೈನಿಂಗ್ ಆಗಿದೆ. ಇವತ್ತು ನಾವು ಆ ಹಂತಕ್ಕೆ ಮೆಲ್ಲ ಬರ್ತಾ ಇದ್ದೇವೆ. ಇನ್ನು ಗಟ್ಟಿ ಮಾಡುವಂತದ್ದು ನಾನು ಮೊದಲೇ ಹೇಳಿದೆ, ಮೀಡಿಯಾ ಇರ್ಬೋದು, ತುಳುಕೂಟ ಇರ್ಬೋದು, ಸರ್ಕಾರ ಇರ್ಬೋದು, ಕೊಡುಗೆ ದಾನಿಗಳು ಇರ್ಬೋದು, ಇಂಡಿವಿಜುವಲ್ಸ್, ಇವರು ನಮ್ಮನ್ನು ಗಟ್ಟಿ ಮಾಡಬೇಕು. ಧನ್ಯವಾದಗಳು ಸರ್, ತಾವು ಇನ್ಸ್ಪಿರೇಷನ್ ಆಗಿದ್ದೀರಾ, ಸ್ಫೂರ್ತಿ ಆಗಿದ್ದೀರಾ. ಅಮೇಝಿಂಗ್, ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ಸರ್ ಏನಾದ್ರು ಹೇಳಲಿಕ್ಕಿದ್ರೆ ಸನತ್ ಶೆಟ್ರು, ಯಾರಾದ್ರು? ಎಸ್ ಸರ್, ಲಾಸ್ಟ್ಗೆ ಅದು ಪಂಡ್ರೇತನ ಸರ್, ತುಳುಕೂಟದ ಕುವೇಟದ ಪರವಾದ ಏರಂಡಲ್ಲ ವಿಜಯ್ ಸರ್. ಎಸ್ ಪಲ್ಲೆ ಸರ್. ಕುವೇಟ್ ಸಂಸ್ಥೆ 22 ವರ್ಷದಿಂಚಿ ಕುವೇಟಡ್ ಸಮಾಜಮುಖಿ ಬೇಲೆ ಮಲ್ತಂದುಂಡು. ಪ್ರತಿ ವರ್ಷ ಎಂಚಿನಾಂಡಲ ಒಂಜಿ ಸಮಾಜಗ್ ಮುಲ್ಪ ಕರ್ಮ ಮೂವಿಂಗ್ ಅಂಚನೆ ಇಂಕ್ಲ ಮಣ್ಣಗ್ ದಾದನಲ್ ಮಲ್ಪೊಡು ಸೇವೆ ಮಲ್ಪೊಡು ಪನ್ಪಿನ ಉದ್ದೇಶಡು ಬೇತೆ 22 ವರ್ಷದಿಂಚಿ ಘಟಾನುಘಟಿ ಅಧ್ಯಕ್ಷರ ಬರ್ತದೆ. ಅಕ್ಲ ಸದಸ್ಯರ ಒಟ್ಟಿಗೆ ಕೂಡೊಂದು ಸಮಾಜಮುಖಿ ಬೇಲನ್ನು ಮಲ್ತೊಂದು ಬೈದೆರು ಅವು ಇಂಚನೆ ಪೋವೊಂದುಂಡು. ಇನಿ ಎಂಕ್ಲು ಎಂಚಿನ ಒಂಜಿ ಸೇವೆನ ಮಕ್ಳಿಗ್ ಎಂಕ್ಲ ಸೇವಾಧಾಮಗ ಕೊರ್ತ ಅವು ಇಂಚನೆ ಉಂಟಂದೆ. ಇನಿ ತೂತಿನ ಜನಕ್ಲು ವೀಕ್ಷಕರು ಎದುರುಲೆ ಖಂಡಿತ ಎದುರು ಬರ್ಪೇರು, ಅಕ್ಲೆ ಸಪೋರ್ಟ್ ಮಲ್ಪೇರು. ಇಂಚನೆ ಎಂಕ್ಲು ಸೇವೆನ ಮಲ್ಪುವ ಪಂಡದ ಇನ್ನೊಂದು ಭರವಸೆನ ಕೊರೊಂದು ಅಕ್ಲೆಗ್ ಮಾತಾ ಎಡ್ಡೆಪುನು ಭಯ ಕೊನ್ನುವ.
ಎಸ್ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಚಂದ್ರ ಶೆಟ್ರೆ ಪಾತ್ರ ಉಂಡೆ ಸರ್. ನಿತಿನ್ ನಿಕ್ಲೆಗೆ ಫಸ್ಟ್ ನಿಕ್ಲೆಗೆ ನಿಕ್ಲ ಎಂಕಲ ಒಂಜಿ ತುಳು ಕೂಟೋಗ್ಲ ನಮ್ಮ ಕೂಟೋಗ್ಲ ಇತ್ತಿನ ಒಂಜಿ ಕೊಂಡಿ ಉಂಡುದಲೆ ನಮ್ಮ ಇನ್ನು ಮಲ್ತಿನ ಆಯ್ತು ನಮ್ಮ ಪೂರ ಇಡೀ ನಮ್ಮನ್ನು ತೂಪಿನ ಪೂರ ಒಂಜಿ ಮೊಗಲ ಸಮಸ್ಯೆ ನೀರು ಎಂಚ ಪಂಡ್ಪಾರು ಅಂಚನೆ ಲಾಸ್ಟ್ ಇಯರ್ಲ ಒಂಜಿ ಸುರಕ್ಷಾ ಅಂಚನೆ ತಬಸುಮ್ನ ಸಮಸ್ಯೆನ ನಮ್ಮ ಪಬ್ಲಿಕ್ ದ ಎದುರು ದೀದಿತ್ತ ದೇವರ ದಯಟು ಇನಿತ್ತ ದಿನೊಟ್ಟು ಅವೇ ಒಂಜಿ ಸುರಕ್ಷಾ ಒಂಜಿ ಅಡೆಗೆ ಅರ್ನ ಆಶ್ರಮಗು ಕಾಣೆ ಬಯ್ಯಡು ಪ್ರತಿ ಒರಿಲ ಇನಿತ್ತ ದಿನೊಟ್ಲ ಯಾರು ಪಡ ಸಬ್ಸ್ಕ್ರೈಬ್ ಮಾಡಿದ ಅರ್ನ ಚಾನಲ್ ಹೆಂಚಿನ ಒಂಜಿ ಬಡ್ಡೆ ಅವು ಒಂದು ಪಣದ ಅಕ್ಲೆ ದಿನದ ಖರ್ಚಿಗೆ ಬೋಡನ ಒಂಜಿ ವ್ಯವಸ್ಥೆ ದಿನೊಟ್ಟು ಯಾನ್ ದಾಯ ಬಂಡ್ಪೆ ಪಣ್ಣಾಗ ಒಂಜಿ ಉದಾಹರಣೆ ಮಾತು ಅಂಚೆ ಇನಿತ್ತ ದಿನೊಟ್ಟು ನಮ್ಮ ಮಕ್ಕಳಿಗೆ ಸೇವಾಧಾಮದ ಅಕ್ಲೇನು ವಿನಾಯಕ್ ಸಾರ್ಲ ಬಕ್ಕ ರೇನ್ಲ ಬತ್ತು ಕುಲ್ದೇರು ಅಕಲೊಂಜಿ ಬತ್ತು ಅಕಲ ಕಷ್ಟೋನು ಮೂಲು 4 ಜನಕ್ಕೆ ತೆರಿಪಾಯರು ಒಂದು ಊರೊರ್ಮೆ ಈ ವಿಷಯ ತೆರಿಯೋಡು ಮಕ್ಕಳಿಗೆ ಬೋಡಾಯಿನ ಸಹಕಾರ ಜನಕುಲು ಕೊರಡು ಅವತ್ತಂದೆ ಗವರ್ಮೆಂಟ್ ಸಹಕಾರ ಇತ್ತಿನ ಗವರ್ಮೆಂಟ್ ಮಕ್ಕಳ ಕಷ್ಟೋಡು ತೂವೋಡು ಎದುರು ಬರೋಡು ಪಂದ್ ಯಾರ ಬಕ್ಕ ನಿತಿನ್ ನಿಗುಲ್ಲ ನಮ್ಮ ಕುಡ್ಲದ ಅಕ್ಕುಲ್ಲ ಮಕ್ಕಳಿಗೆ ಬೆರಿಸಾಯ ಅದು ಉಂಟೋಡು ಪಂದ್ ಯಾರ ಕಳಕಳೆಯ ವಿನಂತಿ ಬಂತು ಕೈ ಮುಗಿದ ಕೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಒಂಜಿ ಪಾತ್ರ ನಮ್ಮ ಈ ಭರವಸೆಯ ಬೆಳಕು ಅನ್ನೋ ಕಾರ್ಯಕ್ರಮ ಮಲ್ತಿನಂಚಿನ ಉದ್ದೇಶ ಐತೆ ನಮ್ಮ ತುಳುನಾಡದಕ್ಲೆ ಪನ್ನಾಗ ಸನ ಶೆಟ್ರೆ ಇಂಕೆ ಸೇವಾಧಾಮದ ಬಗ್ಗೆ ಪನ್ನಾಗ ಎಂಕೆ ಆಶ್ಚರ್ಯ ಅಂಡ್ ನಮ್ಮ ಊರ್ದ ಒಂಜಿ ಸಂಘ ಸಂಸ್ಥೆ ಇನ್ನೆಂದಾಯ ನಮ್ಮ ಸಮಾಜ ತೂತುಜಿ ಪಂಡದು ಅವೇತೋ ಸಂಘ ಸಂಸ್ಥೆ ಕಷ್ಟಡುಂಡು ಸರಿ ನಮ್ಮ ಪುರ ತೂತ ಸಹಾಯ ಹಸ್ತಲ ಪೋಂದು ನಂಡ ಬೆಳ್ತಂಗಡಿದ ಸೇವಾಧಾಮಗ ದಾನೆ ಗೊತ್ತಾತಜಿ ಪಂಡಂಚಿನ ವಿಚಾರ ಅಂಡ್ ವೆರಿ ರೇರ್. ನಮ್ಮ ಸ್ಪೈನಲ್ ಕಾರ್ಡ್ ಇಂಜುರಿ ಏತು ಕ್ರೂರವಾದುಂಡು ಏತು ಗಂಭೀರವಾದುಂಡು ನಮಕ್ ಏನೊಂದು ಬತ್ತ ನಮ್ಮ ತುಳುನಾಡದಕ್ಕೂ ಏಪಲ ನಮ್ಮ ಮಕ್ಳೇನು ಕೈ ಬುಡ್ಪುಚಿರ್ ಪಂಪಂಚಿನ ನಂಬಿಕೆ ನಮಕುಂಡು ಐಕ್ ಬೋಡದು ನಮ್ಮ ಕುಡ್ಲ ವಾಹಿನಿ ತುಳುಕೂಟ ಕುವೈಟ್ ಒಟ್ಟಿಗೆ ಸೇರ್ಪಾದು ಮಲ್ತಿನಂಚಿನ ಈ ಒಂದು ಕಾರ್ಯಕ್ರಮ ತುಳುಕೂಟ ಕುವೈಟ್ ದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು ಇನ್ನಿತ ಕಾರ್ಯಕ್ರಮದ ಎಂಕಲೊಟ್ಟಿಗೆ ಉಳ್ಳೇರು ಸೇವಾಧಾಮ ಸಂಸ್ಥೆಗೆ ಅಕುಲು ಪ್ರತಿ ವರ್ಷ ನಮ್ಮ ಸಮಾಜದ ಆದರಣ ಒಂಜಿ ಕೊಡುಗೆ ಕೊರಡು ಪಂಪನಂಚಿನ ವಿಚಾರಡು ಈ ವರ್ಷ ಸೇವಾಧಾಮ ಸಂಸ್ಥೆಗೆ 1 ಲಕ್ಷ ರೂಪಾಯಿದ ಒಂಜಿ ಸಹಾಯ ಹಸ್ತನ ಕೊಡ್ತಾರೆ. ಕರೆನ ವರ್ಷಲ ಒಂಜಿ ತಬಸುಮ್ ಪನ್ಪಂಚಿನ ಸ್ನೇಹ ದೀಪ ಪನ್ಪಂಚಿನ ಸಂಸ್ಥೆಗೆ ಅರೆಗೆ 1 ಲಕ್ಷ ಆಯ್ತೊಟ್ಟಿಗೆ ಸುರಕ್ಷಾ ಪನ್ಪನ ಸಂಸ್ಥೆಗೆ 50,000 ಕೊಡ್ತಿದ್ದಾರೆ. ಈ ವರ್ಷ 1 ಲಕ್ಷ ಸಹಾಯ ಹಸ್ತನ ನಮ್ಮ ಸೇವಾಧಾಮ ಸಂಸ್ಥೆಗೆ ಕೊಡ್ತಾರೆ. ಯಾನ್ ನೆಕ್ಕು ಸೊಲ್ಮೆ ಸಂದ ಒಂದಿಲ್ಲ ದಯಪನಾಗ ಸೇವಾಧಾಮ ಸಂಸ್ಥೆನ ಎಂಕ್ಲೆಗ್ಲ ಪರಿಚಯ ಮಲ್ತು ಕೊರಿಯರ ಆಯ್ತು ಒಟ್ಟಿಗೆ ತುಳುನಾಡುಗ್ಲ ಪರಿಚಯ ಮಲ್ತು ಕೊರಿಯರ ಪಿರಾವರ ಈ ಸೇವಾಧಾಮ ಸಂಸ್ಥೆ ಸ್ವಾಭಿಮಾನಿ ನಕುಲು ಉಪ್ಪು ನಕುಲು ಆಯ್ತು ಒಟ್ಟಿಗೆ ನಮ್ಮ ಸಮಾಜಡ್ ಒಂಜಿ ಸ್ಫೂರ್ತಿ ಪನ್ಪಂಚಿನದಾದ ಉಂಡು ಅವು ಮೊಕ್ಲೆಡ್ದು ಬರ್ಪುಣ್ ಪನ್ಪಂಚಿನ ವಿಚಾರ ದಯಪಣ ಮೊಕ್ಕಲ ಕತೆ ತುನಾಗ ಮೊಕ್ಕಲ ಪಾತ್ರ ತುನಾಗ ಮೊಕ್ಕಲ ಕಷ್ಟ ತುನಾಗ ಮೊಕ್ಕಲ ಕಷ್ಟದ ನಡುಟ್ಟು ನಮ್ಮ ದಾಲ ಇಜ್ಜಿ ಪನ್ಪಂಚಿನ ವಿಚಾರ ಬರ್ಪುಣ್ ದಯಪಣ ನಮ್ಮ ಕೆಲೆಲ್ಲೇ ಕಷ್ಟ ಬಂದಾಗ ಜೀವನನೇ ಬೊಡ್ಚಿ ಪಂದು ನಮ್ಮ ದಾದ ಮಲ್ಪೆರ ಪೋಪ ಆಯ್ತು ನಡುಟ್ಟು ನಮ್ಮ ಲಕ್ಕನೆ ಇತ್ತಿನಕುಲು ನಮ್ಮ ಲಕ್ಕನೆ ನಡಪೆರೆ ನಮ್ಮ ಲಕ್ಕನೆ ಬಲಿಪೆರೆ ಆ ಒಂದು ಇತ್ತಿನಕುಲು ವಿಧಿದ ಒಂಜಿ ಘೋರ ಘಟನೆಗೆ ಇಂಚ ಆಪುಣ್ ಪನ್ನಾಗ ನಮಕ್ಲ ಲೈಫ್ ಉಂಡು ನಮ್ಮಲ ಬದುಕು ನಮ್ಮಲ ಸಾಧನೆ ಮಲ್ಪ ಪಂದು ನಮ್ಮ ಸಮಾಜಕ್ಕೆ ತೂಪಾದೇರು ನಮ್ಮ ತುಳುವೆರೆಗೆ ತೂಪಾದೇರು ದಯಮಲ್ತು ನಮ್ಮ ಮಾತ ತುಳುವೆರು ಎಡ್ಡೆ ಮನಸ್ಸಕ್ಕಲು ಮಕ್ಕಳಿಗೆ ನನಲಾತ್ ಮಲ್ಲ ಮಟ್ಟಿಡು ಮೊಕ್ಕಲ್ನ ಸ್ವಾಭಿಮಾನದ ಬದುಕುಗು ನಮ್ಮ ಮಾತ ಶಕ್ತಿ ತುಂಬು ನಂಚಿನ ಕೆಲಸ ಮಲ್ಪೊಡ ಪಂದ ಕಳಕಳಿಂದ ವಿನಂತಿ ಮಲ್ತೊಂದು ನಮ್ಮ ಕುಡ್ಲವಾಯಿನಿದ ಮಾತಾ ವೀಕ್ಷಕರೆಡ ಪ್ರೇಕ್ಷಕರೆಡ ದಯಪಡ ನಮ್ಮ ಕುಡ್ಲವಾಯಿನಿದ ವೀಕ್ಷಕರ ಪ್ರೇಕ್ಷಕರು ಇಡೇ ಮುಟ ಏನೆಲ್ಲ ಕೈ ಬಿಡ್ತಿದ್ದಾರೆ ಸೊ ಐಕ್ ಬೋಡದು ಎನ್ನ ಕಳಕಳಿದ ವಿನಂತಿ. ಎಸ್ ಸರ್ ನಿತಿನ್ ಒಂಜಿ ಪಂಡ್ರೆ ವಿನಾಯಕ್ ಸಾರ್ ಒಂಜಿ ಅಲ್ತ ಕರೆಕ್ಟ್ ಒಂಜಿ ವಿಳಾಸ ಪನೋಡು ದಯಪಣ್ಣಗ ನಮ್ಮ ಜನಕ್ಕೂ ನಿಜ ನಿಜ ಧರ್ಮಸ್ಥಳ ಪೋಯಿನಕ್ಕೂ ಸೌತರ್ಕ ದೇವಸ್ಥಾನ ಹೋದ್ ಬರ್ಪೇರು ಗಣಪತಿ ದೇವಸ್ಥಾನ ತೂಪೇರು ಅಂಡ ಮೊಕ್ಲಿಂದ ತೂಪುಜೇರು ದೇವಸ್ಥಾನ ಒಟ್ಲ ಒಂದು ಮಲ್ಲ ವಿಷಯ ಜಾಗದ ಒಂಜಿ ಪರಿಚಯ ಮೇರೆ ಮಲ್ತು ಕೊರೋಡು. ಸರಿ ಸರ್ ಕಾರ್ಯಕ್ರಮದ ಲಾಸ್ಟ್ ಗಾದ ಈ ನಮ್ಮ ಅಡ್ರೆಸ್ ಎಲ್ಲ ಪಾಡುವ ಸೇವಾಧಾಮ ಉಪ್ಪುನು ಬೆಳ್ತಂಗಡಿದ ಕನ್ಯಾಡಿದ ಅಲ್ಪ ಇಲ್ಲ ಸರ್ ಇಲ್ಲ ಕೊಕ್ಕಡ ಗ್ರಾಮ ಅಲ್ಲಿಂದ 1 ಕಿಲೋಮೀಟರ್ ಸೌತ್ ಅಡ್ಕ ಗಂಟ ಗಣೇಶ ಅಂತ ಫೇಮಸ್. ಓಕೆ 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 ಎಸ್ ಸರ್. ಅದರ ಪಕ್ಕವೇ ಪಾರ್ಕಿಂಗ್ಗೆ 50 ಮೀಟರ್ 100 ಮೀಟರ್ ಅಷ್ಟೇ. ಅದರ ಗಂಟೆ ಕೇಳ್ತಾ ಇರ್ತದೆ. ನೇರವಾಗಿ ಸಹ 100 ಮೀಟರ್ ಇಲ್ಲ ದೇವರಿಗೆ ಮತ್ತು ನಮ್ಮ ಒಳಗೆ ಬರುವಂತ ಸ್ಪೈನಲ್ ಕಾರ್ಡ್ ಇಂಜುರಿಯ ದೇವರಿಗಳಿಗೂ ಯಾಕಂದ್ರೆ ಖಂಡಿತ ಅದ್ಭುತವಾದಂತ ಪರಿಣಾಮಗಳು ಕಾಣ್ತಾ ಉಂಟು. ಖಂಡಿತ ಅದು ಗಣಪತಿಯ ಆಶೀರ್ವಾದ. ಎಸ್ ನಿಜವಾಗ್ಲೂ ಕೂಡ ಅಡ್ರೆಸ್ ಗೊತ್ತಾಯ್ತು. ಎಸ್ ನಮ್ಮ ತುಳುನಾಡದಕ್ಕೂ ಕೈ ಬುಡುಪೂಜರ ನಂಬಿಕೆ ಭರವಸೆಡ್ ಈ ಭರವಸೆ ಬೆಳಕು ಕಾರ್ಯಕ್ರಮ ನಮ್ಮ ಮುಕ್ತಾಯ ಮಲ್ತೊಂದುಲ್ಲ.
ಬಾರಿ ಪೊರ್ಲುದ ಒಂಜಿ ಸಹಾಯ ಹಸ್ತನ್ ಈ ಸಲ ಕೊಡ್ತಿನಕುಲು ಪ್ರತಿ ವರ್ಷಲ ಕೊರ್ಪನಕುಲು ನಮ್ಮ ತುಳುನಾಡದ ಪೆರ್ಮೆದ ಸಂಸ್ಥೆ ತುಳುಕೂಟ ಕುವೈಟ್ ನಮ್ಮ ಕುಡ್ಲ ವಾಹಿನಿದೊಟ್ಟಿಗೆ ಏಪಲ ತುಳುಕೂಟ ಕುವೈಟ್ದ ಅವಿನಾಭಾವ ಸಂಬಂಧ ಏಪಲ ಇಂಚನೆ ಮುಂದುವರಿಯುಂಡು ಆಯ್ತು. ಒಟ್ಟಿಗೆ ಸಮಾಜಕ್ಕೆ ಎಡ್ಡ ಕೆಲಸ, ಸಮಾಜ ಕಟ್ಟುನಂಚಿನ ಕೆಲಸ ಪ್ರತಿ ಬಾರಿ ತುಳುಕೂಟ ಕುವೈಟ್ ಮಲ್ತೊಂದುಂಡು. ಎಂಕ್ಲೆಗ್ಲ ಒಂಜಿ ಪಾತ್ರ ಉಂಡು ಪೂತ ಒಟ್ಟಿಗೆ ಎಸಳೆಲ್ಲ ದೇವರನ ಪಾದ ಸೇರಿಡು ಪಂಡದು. ಸೊ ತುಳುಕೂಟ ಕುವೈಟ್ದ ಬಾರಿ ಪೊರ್ಲುದ ಕೆಲಸಡ್ದು ನಮ್ಮ ಕುಡ್ಲ ವಾಹಿನಿಲ ಈ ಒಂಜಿ ವಿಚಾರನ ಒಂಜಿ ಕೊಂಡಿ ಅದು ಮಲ್ಪನಂಚಿನ ಭಾಗ್ಯ ಯೋಗ ಭಾಗ್ಯ ಎಂಕ್ಲೆ ತಿಕ್ಕಂಡು ನೆಕ್ಲ ಸೊಲ್ಮೆ ಸಂದ ಒಂದುಲ್ಲೆ ತುಳುಕೂಟ ಕುವೈಟ್ಗೆ. ಆ್ಯಂಡ್ ನಮ್ಮ ಮಾತಾ ವೀಕ್ಷಕರ್ಲ ಪ್ರೇಕ್ಷಕರ್ಲ ಕಾರ್ಯಕ್ರಮ ತೂತಾರೆ ಸೇವಾಧಾಮದೊಟ್ಟಿಗೆ ನನ್ನ ದುಂಬಾಗ ನಮ್ಮ ಮಾತಿರ್ಲ ಒಟ್ಟಿಗೆ ಇತ್ತದು ಈ ಸ್ವಾಭಿಮಾನಿ ನಕ್ಲೆಗೆ ನನ್ಲಾತ್ ಶಕ್ತಿ ತುಂಬುನಂಚಿನ ಕೆಲಸ, ದೇವೇರು ಮೆಚ್ಚುನಂಚಿನ ಕೆಲಸ, ಸಮಾಜ ಕಟ್ಟುನಂಚಿನ ಕೆಲಸ ನಮ್ಮ ಮಲ್ಪುಗಪ್ಪನೊಂದಿಲ್ಲ. ಧನ್ಯವಾದ. ಸೋಲ್ಮೇಲು ಮಾತ್ರೆಗ್ಲ.